ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ವರ ಪ್ರಭುಜಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಕಾಂತ ರಾಧಾ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಶ್ರೀಮತೆ ದೀನಾಮಿನೆ ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವತ್ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಕೃಷ್ಣ. ಆಧಾರದ ಮೇಲೆ ನಾವು ಈ ಜ್ಞಾನವನ್ನು ತಿಳ್ಕೊತಾ ಇದೀವಿ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಹಾ ಮಾತಾಜಿ, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆಯಾ? ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ, ಮತ್ತೆ ವಿಡಿಯೋ ಆನ್ ಇಲ್ಲ ಮಾತಾಜಿ. ವಿಡಿಯೋ ಆನ್ ಇಲ್ವಾ? ಇಲ್ಲ. ಹೌದಾ? ನನಗೆ ಕೇಳಿಸ್ತಿದೆ, ನನಗೆ ಕಾಣಿಸ್ತಾ ಇದೆಯಲ್ಲ. ನಾನು ಇನ್ನೊಂದು ಇದು ಇದ್ರಲ್ಲಿ ಓಪನ್ ಮಾಡ್ಕೊಂಡಿದೀನಿ. ಬೇರೆಯವ್ರಿಗೂ ಹಾಗೆ ಆಗ್ತಾ ಇದೆಯಾ? ವಿಡಿಯೋ ಕಾಣಿಸ್ತಾ ಇಲ್ವಾ? ಇಲ್ಲ ಮಾತಾಜಿ, ಮ್ಯೂಟ್ ಆಗಿದೆ ಮಾತಾಜಿ ಎರಡೂನು. ಮಾತಾಜಿ ವಾಯ್ಸ್ ತುಂಬಾ ಲೋ ಇದೆ, ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ, ಮತ್ತೆ ವಿಡಿಯೋ ಇಲ್ಲ. ನನ್ನ ವಿಡಿಯೋನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಮಾತಾಜಿ. ನೆಟ್ವರ್ಕ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಂದು ಆನ್ ಮಾಡ್ಕೊಂಡಿದ್ದೀನಿ.
ನೀವು ಪ್ರೇ ನಿಮ್ದು ತುಂಬಾ ಮಾಡಿದ್ರೆ low ಕೇಳಿಸ್ತಾ ಇದೆಯಾ ಇಲ್ಲ ಅಷ್ಟೇ. ಮಾತಾಜಿ ಇದು ಬೇರೆ ಸ್ಕ್ರೀನ್ ವಾಯ್ಸ್? ಕಾಣಿಸ್ತಾ ಇದೆ, ಸ್ಕ್ರೀನ್ ಶೇರ್ ಆಗಿದೆ, ನಿಮ್ದು ವಿಡಿಯೋ ಇಲ್ಲ ಅಷ್ಟೇ. ಮಾತಾಜಿ ಹಾ ಮಾತಾಜಿ, ಈಗ ಕೇಳಿಸ್ತಾ ಇದ್ಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ಮತ್ತೆ ಇದು PPT ಕಾಣಿಸ್ತಾ ಇದ್ಯಾ? PPT ಕಾಣಿಸ್ತಾ ಇದೆ. ನೀವು ನಾನು ಆಫ್ ಮಾಡ್ಕೊಂಡಿದೀನಿ ಮಾತಾಜಿ, ಯಾಕಂದ್ರೆ ನೆಟ್ವರ್ಕ್ ಕಡಿಮೆ ಇರೋದ್ರಿಂದ ನಾನು ನಂದು ಆನ್ ಮಾಡ್ಕೊಂಡಿದ್ನಲ್ಲ, ನಾನು ಆಫ್ ಮಾಡ್ಕೊಂಡೆ ಈಗ. ಓಕೆ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಸೊ ನಾವ್ ಇವಾಗ 3ನೇ ಘಟಕವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಇಲ್ಲಿ ತನಕ ನಾವು 13ನೇ ಅಧ್ಯಾಯ, 14ನೇ ಅಧ್ಯಾಯನ ನಾವು ತಿಳ್ಕೊಂಡಿದೀವಿ. ಈಗ 15ನೇ ಅಧ್ಯಾಯನ ನಾವು ತಿಳ್ಕೊತಾ ಇದೀವಿ. ಸೊ ಘಟಕ 3 ಅದರ ಮೇನ್ ಉದ್ದೇಶ ಏನು ಅಂತಂದ್ರೆ ಎಲಿವೇಶನ್ ಥ್ರೂ ದ ಮೋಡ್ಸ್. ನಾವೆಲ್ಲನೂ ಸಹ ಈ 3 ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ. ಸೊ ನಮ್ಮನ್ನ ಈ 3 ಗುಣಗಳಿಂದ ನಮ್ಮನ್ನ ಅದೇನ್ ಬಂಧನಕ್ಕೆ ಒಳಗಾಗಿದೀವಿ, ಆ ಬಂಧನದಿಂದ ಬಿಡಿಸೋದೇ ಈ 3ನೇ ಘಟಕದ ಉದ್ದೇಶ, ಈ ಜ್ಞಾನ ಯೋಗದ ಉದ್ದೇಶ. ಸೊ ನಾವು 3 ಗುಣಗಳನ್ನ ನಾವು ಕ್ರಮಿಸಿ ನಾವು ಆ ವಾಸುದೇವ ಸ್ಥಿತಿ ಅಂತ ನಮ್ಗೆ ಏನ್ ಹೇಳ್ತಾರೆ, ಆ ಶುದ್ಧ ಸತ್ವಗುಣಕ್ಕೆ ನಾವು ಬರ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಜ್ಞಾನವನ್ನ ಕೃಷ್ಣ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಈ ಘಟಕದಲ್ಲಿ ನಾವು ಏನ್ ತಿಳ್ಕೊತಾ ಇದೀವಿ ಅಂತಂದ್ರೆ, ಈ ಭೌತಿಕ ಪ್ರಕೃತಿಯ 3 ವಿಧಾನಗಳಾದ ಸತ್ವ, ರಜಸ್ ಮತ್ತು ತಮಸ್ನ ಕಾರ್ಯಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊತಾ ಇದೀವಿ. ಈ 3 ವಿಧಾನಗಳ ರೋಗ ಲಕ್ಷಣಗಳನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ನಾವ್ ಅದನ್ನ ಹೇಗೆ ಗುರುತಿಸ್ಕೋಬೇಕು, ಮತ್ತೆ ಆ ರೋಗ ಲಕ್ಷಣಗಳನ್ನ ನಾವು ಹೊಂದಿದ್ರೆ ಅದು ನಮ್ಗೆ ಯಾವ ತರದ ಪರಿಣಾಮವನ್ನ ಉಂಟು ಮಾಡುತ್ತೆ, ಮತ್ತೆ ಅದಾದ್ಮೇಲೆ ನಾವು ಅದರಿಂದ ಹೇಗೆ ಅದನ್ನ ನಾವು ಬಿಡಿಸ್ಕೋಬೇಕಾಗುತ್ತೆ, ಈ 3 ಗುಣಗಳ ಬಂಧನದಿಂದ ನಾವು ಹೇಗೆ ಬಿಡಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಪಾಠ ಇದರಲ್ಲಿ 5 ಪಾಠಗಳಿದೆ. ಪಾಠ 1ರಲ್ಲಿ ನಮ್ಗೆ ಪ್ರಕೃತಿಯ ಗುಣಗಳಲ್ಲಿ ನಾವು ಹೇಗೆ ಸರಿಯಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ನಾವು 13 ಮತ್ತೆ 14ನೇ ಅಧ್ಯಾಯದಲ್ಲಿ ನಮ್ಗೆ ಈ 3 ಗುಣಗಳ ಬಗ್ಗೆ ನಮ್ಗೆ ತಿಳಿಸಿ ಕೊಟ್ಟಿದ್ದಾರೆ. ನಾವು ಈ 3 ಗುಣಗಳಿಗೆ ನಾವು ಹೇಗೆ ಸರಿಯಾಗ್ತೀವಿ, ಆ 3 ಗುಣಗಳ ಗುಣಲಕ್ಷಣಗಳು ಹೇಗೆ ಏನು, ಮತ್ತೆ ಆ 3 ಗುಣಲಕ್ಷಣದಲ್ಲಿ ನಾವಿದ್ರೆ ಅದರ ಪರಿಣಾಮ ಏನನ್ನ ನಾವು ಅನುಭವಿಸ್ಬೇಕಾಗತ್ತೆ ಆ ಪ್ರಸ್ತುತ ಜೀವನದಲ್ಲಿ. ಅದಾದ್ಮೇಲೆ ನಾವು ಆ ದೇಹವನ್ನ ತ್ಯಜಿಸಿದ ಮೇಲೆ ನಮ್ಗೆ ಯಾವ ಗತಿ ಸಿಗುತ್ತೆ, ನಾವು ಯಾವ ಗುಣದಲ್ಲಿದ್ರೆ ಯಾವ ಗತಿ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಈ 3 ಗುಣಗಳಿಂದ ಹೇಗೆ ಹೊರಗಡೆ ಬರೋದನ್ನಾನು ಸಹ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾರೆ. ಈ 3 ಗುಣಗಳಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಆ ಗುಣಗಳಲ್ಲಿ, ಅಂದ್ರೆ ಈ 3 ಗುಣಗಳನ್ನ ಮೀರಿರೋರ ಈ 3 ಗುಣಗಳನ್ನ ಮೀರಿರೋರ ಗುಣಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಅರ್ಜುನ ಕೇಳಿದಾಗ ಕೃಷ್ಣ ನಮ್ಗೆ ತಿಳಿಸಿ ಕೊಡ್ತಾರೆ. ಈ 3 ಗುಣಗಳನ್ನ ಮೀರಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳನ್ನ ನಮ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಪಾಠ 2ನ್ನ ತಿಳ್ಕೊತಾ ಇದೀವಿ, ಆಲದ ಮರ ಮತ್ತು ಪುರುಷೋತ್ತಮ ಯೋಗ. ಇದ್ರ ಬಗ್ಗೆ ನಾವು ಇವತ್ತಿನ ದಿನ ನಾವು ತಿಳ್ಕೊತಾ ಇದೀವಿ. ಸೊ ಅದಾದ್ಮೇಲೆ ಇನ್ನ 3 ಪಾಠಗಳು ಇರುತ್ತೆ. ಸೊ ಇವಾಗ ಪಾಠ 1ರಲ್ಲಿ ನಾವ್ ಏನೆಲ್ಲ ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆ 13 ಮತ್ತು 14ನೇ ಅಧ್ಯಾಯಗಳನ್ನ ಉಲ್ಲೇಖಿಸಿ ಪ್ರಕೃತಿಯ ಗುಣಗಳಲ್ಲಿ ಜೀವಿಗಳ ಬಂಧನ ಮತ್ತು ಗುಣಗಳನ್ನ ಹೇಗೆ ಮೀರುವುದು ಎಂಬುದರ ವಿವರಣೆಯನ್ನು ನಾವು ತಿಳ್ಕೊಂಡ್ವಿ. ಸೊ ಗುರುತಿಸಲ್ಪಟ್ಟ ಮಾರ್ಗಗಳು ನಾವು ವೈಯಕ್ತಿಕವಾಗಿ ರಾಜಸ ಮತ್ತು ತಾಮಸ ಗುಣಗಳಿಗೆ ಹೇಗೆ ಪ್ರಭಾವಿತರಾಗುತ್ತೇವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಾವು ಸಾತ್ವಿಕ ಗುಣವನ್ನ ಅಭಿವೃದ್ಧಿ ಪಡಿಸಬಹುದಾದ ಪ್ರಾಯೋಗಿಕ ವಿಧಾನಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನಾವು ಅಟ್ಲೀಸ್ಟ್ ನಾವು ಈ ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕು ಅಂತಂದ್ರೆ ನಾವು ಮಿನಿಮಮ್ ಸತ್ವಗುಣಕ್ಕೆ ನಾವು ಬರ್ಬೇಕಾಗತ್ತೆ. ತಮೋ ಗುಣದಲ್ಲಿದ್ರೆ ನಾವು ಖಂಡಿತ ಕುತ್ಕೊಂಡು ನಾವು ಕೃಷ್ಣನ ಬಗ್ಗೆ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಸೊ ತಮೋ ಗುಣವನ್ನ ಮೀರಿ, ರಜೋಗುಣವನ್ನು ಮೀರಿ ನಾವು ಸತ್ವಗುಣಕ್ಕೆ ಬಂದ್ರೆ ಅಷ್ಟೇ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಂಡು ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಪ್ರಭುಪಾದರ ಭಾವಾರ್ಥದಿಂದ 14ನೇ ಅಧ್ಯಾಯದವರೆಗೆ ಅವರ ಧ್ಯೇಯವನ್ನು ಪ್ರತಿಬಿಂಬಿಸುವ ಚರ್ಚೆಯ ಹೇಳಿಕೆಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಎಂತಹ ಒಂದು ಈ ಪ್ರಪಂಚದಲ್ಲಿ ನಾವಿದೀವಿ, ನಾವು ಎಂತಹ ಒಂದು ಡೇಂಜರ್ ಅಲ್ವಾ, ಎಂತಹ ಒಂದು ಏನ್ ಹೇಳ್ತಾರೆ ಕನ್ನಡದಲ್ಲಿ ಡೇಂಜರ್, ಅಂತಹ ಒಂದು ಈ ಲೋಕದಲ್ಲಿ ನಾವಿದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಡೇಂಜರ್ ಅಂದ್ರೆ ಅಪಾಯ. ಅಪಾಯಕರವಾದಂತಹ ಲೋಕದಲ್ಲಿ ನಾವಿದೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಸಹ ನಮ್ಗೆ ಪ್ರಭುಪಾದರು ತಿಳಿಸಿಕೊಟ್ರು. ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಮಾರ್ಗ ಒಂದು ಬಿಟ್ರೆ ಇನ್ ಯಾವುದೇ ಒಂದು ಮಾರ್ಗ ಇಲ್ಲ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ನಾವ್ ಎಂತಹವರನ್ನ ನಾವು ಅನುಸರಿಸ್ತಾ ಇದೀವಿ ಅನ್ನೋದನ್ನು ಸಹ ನಮ್ಗೆ ಪ್ರಭುಪಾದರು ತಿಳಿಸಿಕೊಟ್ರು. ಸೊ ನಾವು ನಮ್ಮ ನಾಯಕರು ಅವರು ಕುರುಡಾಗಿದ್ದಾರೆ, ನಾವು ಕುರುಡರನ್ನ ನಾವು ಅನುಸರಿಸಿದ್ರೆ ಏನಾಗತ್ತೆ,
ಸೊ ನಾವೂನು ಸಹ ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಈ ಮನುಷ್ಯ ಜನ್ಮದ ಗುರಿ ಏನಂತ ತಿಳಿಸ್ಕೊಡುವಂತಹ ಜ್ಞಾನ ಇಲ್ಲದಿರುವಂತಹ ನಾಯಕರ ಜೊತೆ ನಾವು ನಾಯಕರ ಕೆಳಗಡೆ ನಾವು ಇದೀವಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಪ್ರಭುಪಾದರ ಮಾತಲ್ಲಿ ನಾವು ಕೇಳೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಮಾತಾಜಿಗಳು? ಒಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯೊಂದಿಗಿನ ಒಡನಾಟವು ಅವನನ್ನು ಬಂಧಿಸುತ್ತದೆ. ಜೀವಿಯು ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದವನು. ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ, ರಜಸ್ಸು, ತಮಸ್ಸುಗಳೆಂಬ ಐಹಿಕ ಪ್ರಕೃತಿ ಗುಣಗಳಲ್ಲಿ ಸಿಕ್ಕಿಸುತ್ತದೆ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಬರುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ನಾವು ಇದನ್ನ ಚೆನ್ನಾಗಿ ತಿಳ್ಕೊಂಡ್ವಿ ಅಲ್ವಾ? ಸೊ ನಮ್ಮ ಮೂಲ ಸ್ವರೂಪದಲ್ಲಿ ನಾವು ಪರಿಶುದ್ಧರಾಗಿದ್ದೀವಿ ಅಲ್ವಾ? ಆದ್ರೆ ನಾವು ನಮ್ಗೆ ಆಸೆ, ಭಗವಂತ ಒಂದು ಚಿಕ್ಕ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಆಸೆಯನ್ನ ಪಡೋದು ಅಲ್ವಾ? ನಾವು ಈ ಎಲ್ಲವನ್ನ ಅನುಭವಿಸ್ಬೇಕು. ಆ ಭುಂಕ್ತ ಭೋಕ್ತ ಅನ್ನೋ ಒಂದು ಏನು ಆ ಪದ ಇದೆಯೋ ಅದನ್ನ ನಾವ್ ಯಾವಾಗ್ಲೂ ನಾಲ್ಕಲ್ಲಿ ಇಟ್ಕೋಬೇಕು. ಆ ಒಂದು ಇಚ್ಛೆ, ಆ ಪಾಪಪೂರ್ಣ ಇಚ್ಛೆ ಇರೋದ್ರಿಂದನೇ ನಾವು ಈ ಐಹಿಕ ಗುಣಗಳ ಸಂಪರ್ಕಕ್ಕೆ ನಾವು ಬಂದ್ವಿ. ಸೊ ಐಹಿಕ ಗುಣಗಳ ಸಂಪರ್ಕಕ್ಕೆ ನಾವು ಬಂದಿರೋದ್ರಿಂದ ಏನಾಗ್ತಾ ಇದೆ? ಸೊ ನಾವ್ ಇವಾಗ ಕಲುಷಿತರಾಗಿದೆ. ನಮ್ಮ ಪ್ರಜ್ಞೆ ಅನ್ನೋದು ಕಲುಷಿತವಾಗಿದೆ ಅಲ್ವಾ? ಅದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಅದು ಸತ್ವ, ರಜೋ, ತಮಸ್ಸು, ಮೂರು ಗುಣಗಳಲ್ಲಿ ಯಾವ್ದಾದ್ರೂ ಒಂದು ಗುಣದಲ್ಲಿ ನಾವು ಹೆಚ್ಚಾಗಿ ನಾವು ಇರಬಹುದು ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಬರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ ಮಾತಾಜಿ. ಶೋಭಾ ಮಾತಾಜಿ. ಹಾ ಮಾತಾಜಿ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಲ್ವಾ? ಸೊ ಇವಾಗ ನಮ್ಗೆ ಬೇರೆ ಇನ್ ಯಾವುದೇ ಒಂದು ಮಾರ್ಗದಿಂದ ನಾವು ಈ ಏನ್ ಇಚ್ಛೆ ಇದೆ ಅದನ್ನ ಹೋಗ್ಲಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನ ನಾವು ಮಾಡ್ಬೇಕು ಅಥವಾ ನಾವು ಒಡೆಯರಾಗ್ಬೇಕು ಅಂತ ಏನ್ ಮನಸ್ಥಿತಿ ಇದೆಯೋ ಅದನ್ನ ನಾವು ಹೋಗ್ಲಾಡಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇ ನಾವು ಈ ಪ್ರಕೃತಿಯನ್ನ ನಾನು ನಿಯಂತ್ರಿಸ್ಬೇಕು ಅನ್ನೋ ಒಂದು ಏನು ಅಪೇಕ್ಷೆ ಇದೆ ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ ನೋಡಿ ಪ್ರಭುಪಾದರು. ಆ ಅಪೇಕ್ಷೆ ಹೊರಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಘಟಕ 3ರ ಅಧ್ಯಾಯ 2 ನಾವು ನೋಡ್ತಾ ಇದೀವಿ. ಆಲದ ಮರ ಮತ್ತು ಪುರುಷೋತ್ತಮ ಯೋಗ. ಸೊ ಇದರಲ್ಲಿ 2 ವಿಷಯಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಕೃಷ್ಣ. ಸೊ ಮೊದಲು ನಮ್ಗೆ ಆಲದ ಮರದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಆ ಪುರುಷೋತ್ತಮ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಸೊ ಭಗವದ್ಗೀತೆ 14 ಮತ್ತು 15ನೇ ಅಧ್ಯಾಯಗಳ ನಡುವಿನ ಸಂಬಂಧವನ್ನ ವಿವರಿಸಿ. ಯಾರಾದ್ರೂ ಹೇಳ್ತೀರಾ? ಏನಾದ್ರೂ ನಾವು ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಅಲ್ವಾ? ಲೆವೆಲ್ 1 ಲೆವೆಲ್ 2 ಅಲ್ಲೆಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ 14 ಮತ್ತು 15ನೇ ಅಧ್ಯಾಯಗಳ ನಡುವೆ ಏನ್ ಸಂಬಂಧ ಇದೆ? ಏನಾದ್ರೂ ಸಂಬಂಧ ಇದೆಯಾ ಅಥವಾ ನಾವಿಲ್ಲಿ ಅಪ್ಟ್ರಪ್ಟ್ ಆಗಿ ನಾವು ಇದನ್ನ 15ನೇ ಅಧ್ಯಾಯವನ್ನ ನಾವು ತಿಳ್ಕೊಳಕ್ ಹೊರಟಿದೀವಾ? ಸಂಬಂಧ ಇದೆ ಮಾತಾಜಿ. ಏನಿದೆ ಮಾತಾಜಿ? ಅಧ್ಯಾಯ 14 ಭೌತಿಕ ತ್ರಿಗುಣಗಳ ಬಗ್ಗೆ, ಪ್ರಕೃತಿ ತ್ರಿಗುಣಗಳ ಬಗ್ಗೆ ಹೇಳುತ್ತೆ. ಆ ಪ್ರಕೃತಿ ತ್ರಿಗುಣಗಳು ಭಗವಂತನಿಗೆ ಅದರಲ್ಲಿ ಅವನಿಲ್ಲ ಅಂತಾನು ಹೇಳುತ್ತೆ. ಹಾಗೆ ಇದು ವೇದ ಮಂತ್ರಗಳು ಯಾವುದಕ್ಕೆ ಹೋಲಿಕೆ ಅಂತ ಎಲ್ಲ ಇದು 15ನೇ ಪುರುಷೋತ್ತಮ ಯೋಗದಲ್ಲಿ ಹೇಳ್ತಾರೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ, ಪ್ರಕೃತಿಯ ತ್ರಿಗುಣಗಳು ಆಲದ ಮರಕ್ಕೆ ನಾವು ಹೋಲಿಸ್ಬೋದು. ಅಂದ್ರೆ ಈ ಪ್ರಪಂಚದಲ್ಲೇ ನಾವು ಮುಳುಗಿ ಹೋಗ್ತೀವಿ ಅಂತ. ಇದನ್ನ ದಾಟಿ ಹೋಗೋದನ್ನ, ಕೃಷ್ಣ ಪ್ರಜ್ಞೆಯಿಂದ ದಾಟಿ ಹೋಗೋದನ್ನ, ಐಹಿಕ ಪ್ರಕೃತಿಯ 3 ಗುಣಗಳನ್ನ ದಾಟಿ ಹೋಗೋದನ್ನ ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಕಲಿಬಹುದು. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಈ ತ್ರಿಗುಣಗಳಿಂದ ಮನುಷ್ಯ ಒಂದು ಭ್ರಮೆಗೆ ಒಳಗಾಗಿದ್ದಾನೆ ಮಾತಾಜಿ. ಅಂದ್ರೆ ಎಲ್ಲದನ್ನು ಭೋಕ್ತಾರ ನಾನೇ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಆದ್ರೆ ನಿಜವಾದ ಭೋಕ್ತಾರ ಭಗವಂತ. ಅದಕ್ಕೆ ಪುರುಷೋತ್ತಮ ಅಂತ ಕರೀತಾರೆ ಭಗವಂತನ. ಅದನ್ನೇ ತಿಳಿಸ್ತಾರೆ ಮಾತಾಜಿ 15ನೇ ಅಧ್ಯಾಯದಲ್ಲಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ನಮ್ಗಿಲ್ಲಿ ಏನ್ ಅಧ್ಯಾಯ ಈ 14 ಮತ್ತು 15ನೇ ಅಧ್ಯಾಯಗಳ ನಡುವಿನ ಸಂಬಂಧ ಏನು ಅಂತಂದ್ರೆ, ನಾವ್ ಇಲ್ಲಿ ತನಕ ನಾವೇನ್ ತಿಳ್ಕೊಂಡ್ವಿ? 3 ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ? ಇಲ್ಲಿ 15ನೇ ಅಧ್ಯಾಯದಲ್ಲಿ ಈ ಭೌತಿಕ ಪ್ರಪಂಚವನ್ನ ಕೃಷ್ಣ ಆಲದ ಮರಕ್ಕೆ ಹೋಲಿಸ್ತಾರೆ ಅಲ್ವಾ?
ಯಾವುದೇ ಮರದ ಪೋಷಣೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ನೀರ್ ಬೇಕು ಅಲ್ವಾ? ಸೊ ಅದೇ ತರನೇ ಈ ಆಲದ ಮರ ಅಂತ ನಾವೇನು ಈ ಭೌತಿಕ ಪ್ರಪಂಚವನ್ನ ನಾವು ಅರ್ಥ ಮಾಡ್ಕೋತಾ ಇದೀವೋ, ಆ ಆಲದ ಮರದ ಪೋಷಣೆಗೆ ಈ 3 ಗುಣಗಳು ಬೇಕು. ಈ 3 ಗುಣಗಳೇ ಈ ಆಲದ ಮರಕ್ಕೆ ಅದು ಇವಾಗ ಹೇಗೆ ನೀರಿನ ಅಗತ್ಯ ಇದೆಯೋ ಅದೇ ತರ ಆ ಆಲದ ಮರದ ಪೋಷಣೆಗೆ ಈ 3 ಗುಣಗಳು ಅಗತ್ಯ. ಅಂದ್ರೆ ಯಾವ ತರ ಅರ್ಥ ಮಾಡ್ಕೋಬೇಕು? ನಾವ್ ಈ 3 ಗುಣದಲ್ಲಿ ಇದ್ರೆ ಏನಾಗುತ್ತೆ, ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಾವು ಉಳ್ಕೋತೀವಿ ಅಲ್ವಾ? ಅಂದ್ರೆ ಈ ಆಲದ ಮರವನ್ನ ಪೋಷಿಸ್ತಾ ಇರೋದು ನೀರ್ ಹೇಗೋ ಅದೇ ತರನೇ ಈ ಭೌತಿಕ ಪ್ರಪಂಚವನ್ನ ಪೋಷಣೆ ಮಾಡ್ತಾ ಇರೋದು ಈ 3 ಗುಣಗಳು ಅಲ್ವಾ? ನಾವು ಈ 3 ಗುಣದಲ್ಲಿ ಇದ್ರೆ ನಾವೇನಾಗತ್ತೆ, ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ, ಮತ್ತೆ ನಮ್ ಪುಣ್ಯ ಎಲ್ಲ ಮುಗಿದ ತಕ್ಷಣ ಮತ್ತೆ ಭೂಮಿಗೆ ಬರ್ತೀವಿ, ಮತ್ತೆ ನಾವು ಅಲ್ಲಿ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ, ಮತ್ತೆ ಏನಾದ್ರು ಪಾಪ ಮಾಡಿದ್ರೆ ಕೆಳಗಿನ ಲೋಕಕ್ಕೆ ಹೋಗ್ತೀವಿ. ಇದೇ ತರ ಮೇಲೆ ಕೆಳಗಡೆ ನಾವು ಸುತ್ತಾನೆ ಇರ್ತೀವಿ ಅಲ್ವಾ? ಈ ಆಲದ ಮರದಿಂದ ನಾವು ಬೇರ್ಪಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಸೊ ಅದನ್ನೇ ಇಲ್ಲಿ ನಾವು ತಿಳ್ಕೊತಾ ಇರೋದು. 14 ಮತ್ತು 15 ಅಧ್ಯಾಯಗಳ ನಡುವಿನ ಸಂಬಂಧ ಏನು ಅಂತಂದ್ರೆ, ಈ ಆಲದ ಮರವನ್ನ ಪೋಷಣೆ ಮಾಡ್ತಾ ಇರೋದು 3 ಗುಣಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊತೀವಿ. ಸೊ ಅದರಿಂದ ಕೃಷ್ಣ ಯಾವಾಗ್ಲೂ ಬರೇ ಪ್ರಶ್ನೆಯನ್ನ ಹೇಳ್ಬಿಟ್ಟು ಅವ್ರು ಸುಮ್ನೆ ಆಗೋದಿಲ್ಲ, ಅಥವಾ ಯಾವ್ದಾದ್ರು ಒಂದು ಸಮಸ್ಯೆನ ಹೇಳ್ಬಿಟ್ಟು ಇದೇ ಸಮಸ್ಯೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಆಗೋದಿಲ್ಲ ಅಲ್ವಾ? ಅದನ್ನ ಆ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರೋದ್ಬೇಕು ಅನ್ನೋದನ್ನು ಸಹ, ಹೇಗೆ ಬರಬೇಕು ಅನ್ನೋದಕ್ಕೆ ಮಾರ್ಗವನ್ನು ಸಹ ಅವರು ತೋರಿಸ್ತಾರೆ. ಸೊ ಇವಾಗ ಇಲ್ಲಿ ಅಧ್ಯಾಯ 15ರಲ್ಲಿ ನಾವು 20 ಶ್ಲೋಕಗಳಲ್ಲಿ ಏನೆಲ್ಲ ತಿಳ್ಕೊತಾ ಇದೀವಿ ಅನ್ನೋದನ್ನ ನಮಗೆ ಹೇಳ್ತಾ ಇದ್ದಾರೆ. ಸೊ ಮೊದಲ 5 ಶ್ಲೋಕಗಳಲ್ಲಿ ಅಶ್ವತ್ಥ ವೃಕ್ಷದ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅದಾದ್ಮೇಲೆ ಪರಿವರ್ತನೆ. ಸೊ ಈ 6ರಿಂದ 11ನೇ ಅಧ್ಯಾಯದಲ್ಲಿ ಪರಿವರ್ತನೆ ಹೇಗಾಗತ್ತೆ ಅಂದ್ರೆ ಇದು ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಮತ್ತೆ ಕೃಷ್ಣ ನಿಯಂತ್ರಕ. ಸೊ ಜ್ಞಾನವನ್ನ ಕೊಟ್ರೆ ಅದರಿಂದ ನಾವು ಅರ್ಥ ಮಾಡ್ಕೊಂಡು ನಮ್ಮ ಮನುಷ್ಯ ಜೀವನ ಇಷ್ಟೇನಾ ಅಂತ ಹೇಳ್ಬಿಟ್ಟು ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು. ಆದ್ರೆ ಎಲ್ಲರೂ ಸಹ ಈ ಭೌತಿಕ ಪ್ರಪಂಚವನ್ನ ಜ್ಞಾನ ಚಕ್ಷುವಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಇಲ್ಲಿ ನಮ್ಗೆ ಇನ್ನ ಒಂದು ಮಾರ್ಗವನ್ನ ಕೃಷ್ಣ ತೋರಿಸ್ತಾ ಇದ್ದಾರೆ. ಸೊ ಎಲ್ಲದರ ಮೂಲ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣನ ಸಹಾಯ ಇಲ್ದಲೆ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಇವಾಗ ಎಷ್ಟು ಆರಾಮವಾಗಿ ಜೀವನವನ್ನ ಮಾಡ್ತಾ ಇದೀವೋ ಆ ತರ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಕೃಷ್ಣ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ, ನಾನೇ ಎಲ್ಲದರ ನಿಯಂತ್ರಕ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನ ನಾವು 12ರಿಂದ 15ನೇ ಶ್ಲೋಕ ತನಕ ಕಲ್ತ್ಕೊತಾ ಇದೀವಿ. ಅದಾದ್ಮೇಲೆ ಕೃಷ್ಣ ಹೇಳ್ತಾರೆ, ವೇದ ಅಂದ್ರೆ ವೇದಗಳನ್ನ ಬರ್ದಿರೋದು ನಾನೇ, ವೇದಗಳನ್ನ ಯಾರಾದ್ರೂ ಒಬ್ರು ಓದಿದ್ರೆ ಅದರಿಂದ ತಿಳ್ಕೊಬೇಕಾಗಿರೋದು ನನ್ನನ್ನೇ. ಸೊ ವೇದಗಳನ್ನ ಅರ್ತಿರೋರು ನಾನೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸಾರಿ, ಕೆಮ್ಮು ಬರ್ತಾ ಇದೆ ನಂಗೆ. ಸೊ ಇದನ್ನ ನಾವು ಭಗವದ್ಗೀತಾ ಇದ್ರಲ್ಲಿ ನಾವು ಚತುಶ್ಲೋಕ ಭಗವದ್ಗೀತೆಯನ್ನ ನಾವು ತಿಳ್ಕೊಂಡಿದೀವಲ್ಲ, ಅದೇ ತರನೇ ನಾವು ಇಲ್ಲಿ ತ್ರಿಶ್ಲೋಕಿ ಭಗವದ್ಗೀತವನ್ನ ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಆ ವೇದಾಂತದ ಸೂತ್ರದ ಸಾರಾಂಶವನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ 3 ಶ್ಲೋಕಗಳಲ್ಲಿ. ಸೊ ಈಗ ಮೊದಲನೇ ಶ್ಲೋಕವನ್ನ ನಾವು ತಿಳ್ಕೊಂಡಂತೆ, ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಹರೇ ಕೃಷ್ಣ. ಮಾತಾಜಿಗಳು ಯಾರಾದ್ರೂ ಒಬ್ರು ಅರ್ಥ ಓದಿ. ದೇವತೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಕಂಟಿನ್ಯೂ ಮಾಡಿ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ನಾವು ಇದರ ಅರ್ಥವನ್ನ ನೋಡೋಣಂತೆ, ಈ 2 ಶ್ಲೋಕದ ಅರ್ಥವನ್ನ.
ಸೊ ಇವಾಗ ನಮ್ಗೆ ಕೃಷ್ಣ ಈ ಭೌತಿಕ ಪ್ರಪಂಚವನ್ನ ಆಲದ ಮರಕ್ಕೆ ಹೋಲಿಸ್ತಾ ಇದ್ದಾರೆ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿರೋ ಹಾಗೇನೆ ಯಾವ ತರ ಇದೆ ಅಶ್ವತ್ಥ ವೃಕ್ಷ, ಇದು ಅವಿನಾಶಿ ಅಂತ ಹೇಳ್ತಾ ಇದ್ದಾರೆ. ಇದರ ಬೇರುಗಳು ಮೇಲ್ಗಡೆ ಇದೆ, ರೆಂಬೆ ಕೊಂಬೆಗಳು ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲೆಗಳನ್ನ ವೇದ ಮಂತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ಸೊ ನಾವ್ ಇಷ್ಟನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಾವ್ ಯಾವತ್ತೂ ಸಹ ನೋಡಿರುವಂತಹ ಮರಗಳು ಬೇರು ಕೆಳಗಡೆ ಇರುವಂತಹ ಮರಗಳನ್ನ ನಾವು ನೋಡಿದೀವಿ ಅಲ್ವಾ. ಆದ್ರೆ ಈ ಮರ ಯಾವ ತರ ಇದೆ ಅಂತಂದ್ರೆ ಬೇರುಗಳು ಮೇಲಿದೆ, ರೆಂಬೆಗಳು ಕೆಳಗಡೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇದರ ಎಲೆಗಳನ್ನ ವೇದ ಮಂತ್ರಗಳು ಅಂತ ಬಿಟ್ಟು ಕರಿತಾ ಇದ್ದಾರೆ. ಸೊ ಇಲ್ಲಿ ನಾವ್ ಯಾವ್ದೇ ಒಂದು ಮರವನ್ನ ನೋಡಿದಾಗ ನಮ್ಗೆ ತುಂಬಾ ಆಕರ್ಷಣೆಗೆ ಒಳಗಾಗೋದು ಏನು ಅಂತಂದ್ರೆ ಅದರ ಎಲೆಗಳು ಅಲ್ವಾ. ಸೊ ಇಲ್ಲಿ ಎಲೆಗಳನ್ನ ವೇದ ಮಂತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಯಾರು ಈ ಮರದ ಎಲೆಗಳನ್ನ ತಿಳ್ಕೊಂಡಿದಾರೋ ಅವರು ಅಂದ್ರೆ ಅಥವಾ ಈ ವೇದ ಮಂತ್ರಗಳನ್ನ ತಿಳ್ಕೊಂಡಿರೋರು ಈ ಮರವನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಆಚಾರ್ಯರು ಏನ್ ಅರ್ಥ ಮಾಡಿಸ್ತಾರೆ ಅಂತಂದ್ರೆ ನಾವು ಬರೇ ಇಲ್ಲಿ ವೇದಗಳನ್ನ ಪಠಿಸಿದ್ರೆ ನಮ್ಗೆ ಆ ವೇದಗಳ ಅರ್ಥ ಏನು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಪರಿಪೂರ್ಣವಾಗಿ ವೇದಗಳ ಆ ಅರ್ಥವನ್ನ ನಾವು ತಿಳ್ಕೊಂಡಂಗೆ ಅಲ್ಲ ಅಲ್ವಾ. ಬರೇ ನಾವು ಸುಮ್ನೆ ಆ ವೇದಗಳನ್ನ ಪಠಿಸಿದ್ರೆ ಅಲ್ವಾ. ಸೊ ಅದೇ ತರನೇ ಇಲ್ಲಿ ನಾವು ಬರೇ ಆ ವೇದಗಳನ್ನ ಪಠಿಸಿದ ಮಾತ್ರಕ್ಕೆ ಅದರ ಅರ್ಥ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಯಾರು ಆ ವೇದಗಳನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವಾಗ ನಮ್ಗೆ ಮುಂದೆ ಕೃಷ್ಣ ತಿಳಿಸಿ ಕೊಡ್ತಾರೆ ಅಲ್ವಾ. ಯಾಕಂದ್ರೆ ವೇದಗಳನ್ನ ಯಾರಾದ್ರೂ ಒಬ್ರು ಅರ್ಥ ಮಾಡ್ಕೊಂಡ್ರೆ ವೇದಾಂತಿ ಅಂತ ಕರಿತೀವಿ. ಮತ್ತೆ ವೇದಾಂತ ಅಂದ್ರೆ ಆ ವೇದಗಳನ್ನ ನಾವು ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅಂತ್ಯ ಆ ಕೊನೆಯಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಬರೀ ಈ ವೇದಗಳನ್ನ ನಾವು ತಿಳ್ಕೊಂಡ್ರೆ ಅಥವಾ ಪಠಿಸೋದನ್ನ ನಾವು ಕಲ್ತ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಹೌದು ನಮ್ಗೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವೇದಗಳು, ಆದ್ರೆ ಆ ವೇದಗಳಿಂದ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ವೇದಗಳ ಉದ್ದೇಶ ಸಾರ್ಥಕತೆ ಆಗೋದಿಲ್ಲ. ಅದಕ್ಕೆ ನಾವ್ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ತಾರೆ, ಸೊ ನೀನು ಆ ತ್ರೈಗುಣ್ಯ ವಿಷಯೋ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ತಾರೆ ಅಲ್ವಾ. ನೀನು ವೇದಗಳನ್ನ ಮೀರು, ಆ ವೇದಗಳಲ್ಲಿ ತುಂಬಾ ಬಣ್ಣ ಆಕರ್ಷಕವಾದ ಮಾತುಗಳಿಂದ ಈ ಭೌತಿಕ ಪ್ರಪಂಚದಲ್ಲಿ ಧರ್ಮ ಅರ್ಥ ಕಾಮಗಳನ್ನ ಹೇಗೆ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೀನ್ ಅದನ್ನ ಮೀರಿ ನೀನು ಭಕ್ತಿ ಮಾರ್ಗಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಇನ್ನ ಆ ಮರದ ಕುರಿತಾಗಿ ನಮ್ಗೆ 2ನೇ ಶ್ಲೋಕದಲ್ಲೂ ಸಹ ಹೇಳ್ತಾ ಇದ್ದಾರೆ. ಇನ್ನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಬರೇ ಕೆಳಗಡೆ ಅಂದ್ರೆ ಮೇಲ್ಮುಖವಾಗಿ ಮಾತ್ರ ಇದೆ ಅಂತ ಹೇಳ್ತಾ ಇಲ್ಲ, ಕೆಳಮುಖವಾಗಿನೂ ಸಹ ಈ ಮರದ ಬೇರುಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನ ಪೋಷಿಸುತ್ತದೆ. ಇದೇ ತುಂಬಾ ಮುಖ್ಯವಾಗಿರೋದು ಅಲ್ವಾ. ಸೊ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಈ ಮರಕ್ಕೆ ಪೋಷಣೆ ಇದು ಅವಿನಾಶಿಯಾಗಿರ್ಲಿಕ್ಕೆ ಕಾರಣ ಆಗಿರೋದಕ್ಕೆ ಏನ್ ಕಾರಣ ಅಂತಂತಂದ್ರೆ ಈ ಗುಣತ್ರಯಗಳೇ ಈ ಮರವನ್ನ ಪೋಷಿಸ್ತಾ ಇದೆ. ಅದಕ್ಕೋಸ್ಕರನೇ ಈ ಮರ ಅವಿನಾಶಿಯಾಗಿದೆ. ಆ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅವಿನಾಶಿಯಾಗಿರೋ ಮರ ಅಲ್ವಾ. ಯಾಕಂದ್ರೆ ನಮ್ಗೆ ಈ 3 ಗುಣಗಳನ್ನ ಮೀರ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ನಾವು ಬಂಧನಕ್ಕೆ ಒಳಗಾಗ್ತಾನೆ ಇದೀವಿ ನಾವು ಅಲ್ವಾ. ಅದಕ್ಕೋಸ್ಕರ ಈ 3 ಗುಣಗಳು ಈ ಮರವನ್ನ ಪೋಷಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು, ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಇಂದ್ರಿಯಗಳೇನಿದೆ ನಮ್ಮ ಜ್ಞಾನೇಂದ್ರಿಯಗಳೇನಿದೆ ಅದು ಈ ಮರದ ಏನೋ ಕೊನೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಚಿಕ್ಕ ಚಿಕ್ಕ ಕೊಂಬೆ ರೆಂಬೆಗಳೆಲ್ಲ ಬರುತ್ತಲ್ಲ ಅದೆಲ್ಲನೂ ಸಹ ಇಂದ್ರಿಯಗಳಿಗೆ ಹೋಲಿಸ್ತಾರೆ. ಆ ಇಂದ್ರಿಯಗಳ ಏನು ಇಂದ್ರಿಯ ವಸ್ತುಗಳನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಆ ಕೊಂಬೆಗಳ ಕೊನೆಯಲ್ಲಿ ಕುಡಿಗಳು ಬರುತ್ತಲ್ವಾ, ಆ ಮರದ ಕುಡಿಗಳು ಬರುತ್ತಲ್ಲ ಅದಕ್ಕೆ ಇಂದ್ರಿಯ ವಸ್ತುಗಳಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಮ ಇಂದ್ರಿಯಗಳು ಏನನ್ನಾದ್ರೂ ನೋಡಿದ್ರೆ ಅಷ್ಟೇನೆ ಅದರಿಂದ ಆಕರ್ಷಿತರಾಗತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಮ್ಮ ಆ ರೆಂಬೆ ಕೊಂಬೆಗಳನ್ನ ಇಂದ್ರಿಯಗಳಿಗೆ ಹೋಲಿಸ್ತಾ ಇದ್ದಾರೆ. ಆ ರೆಂಬೆ ಕೊಂಬೆಗಳ ತುದಿಯಲ್ಲಿರುವಂತಹ ಕುಡಿಗಳನ್ನ ಇಂದ್ರಿಯ ವಸ್ತುಗಳಿಗೆ ಇಲ್ಲಿ ಭಗವಂತ ಹೋಲಿಸ್ತಾ ಇದ್ದಾರೆ. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು, ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ ಅಲ್ವಾ. ಸೊ ಈ ಮರ ಇದಕ್ಕೆ ಪೋಷಣೆ ಆಗ್ತಿರೋದು, ಇದು ಬೆಳೀತಾ ಇರೋದು, ಇದು ಅವಿನಾಶಿಯಾಗಿರ್ಲಿಕ್ಕೆ ಸಾಧ್ಯ ಆಗಿರೋದು ಯಾಕೆ ಅಂತಂದ್ರೆ ಇದು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವ್ ಇಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ನಾವ್ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದಕ್ಕೆ ಒಂದು ಪ್ರತಿಫಲ ಅಂತ ಇರುತ್ತೆ ಅಲ್ವಾ. ಒಳ್ಳೆ ಕರ್ಮ ಮಾಡಿದ್ರೆ ನಮ್ಗೆ
ಆ ಒಳ್ಳೆಯ ಅಂದ್ರೆ ಪುಣ್ಯ ಅನ್ನೋದು ಸಿಗುತ್ತೆ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನಮ್ಗೆ ಆ ಪಾಪ ಅನ್ನೋದು ಸಿಗುತ್ತೆ. ನಾವ್ ಇವೆರಡನ್ನ ಅನುಭವಿಸ್ಲಿಕ್ಕೆ ನಾವು ಊರ್ಧ್ವ ಲೋಕಕ್ಕೆ ಹೋಗ್ತೀವಿ ಅಥವಾ ಕೆಳಗಿನ ಲೋಕಕ್ಕೆ ಹೋಗ್ತೀವಿ ಅಲ್ವಾ. ಅದಕ್ಕೋಸ್ಕರನೇ ಈ ಭೂಮಿಯನ್ನ ಏನು ಕರ್ಮ ಭೂಮಿ ಅಂತ ಕರೀತಾರೆ. ಆ ಕರ್ಮಕ್ಕೆ ಫಲ ಸಿಗೋದು, ನಾವ್ ಯಾವ್ದೇ ಮಾಡೋ ಒಂದು ಕರ್ಮಕ್ಕೆ ಫಲ ಸಿಗುತ್ತೆ ಅಂತಂದ್ರೆ ಅದು ಭೂಮಿ ಮೇಲೆನೆ. ಅದಕ್ಕೋಸ್ಕರ ಇದನ್ನ ಕರ್ಮ ಭೂಮಿ ಅಂತ ಕರೀತಾರೆ. ಮೇಲ್ಗಡೆ ಕೆಳಗಡೆ ನಾವು ಮಾಡಿರುವಂತಹ ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ನಾವು ಹೋಗ್ತೀವಿ. ಅದಕ್ಕೋಸ್ಕರ ಇದು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಮನುಷ್ಯ ಜನ್ಮ ಸಿಕ್ಕಿದಾಗ ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ನಾವು ಅದನ್ನ ತಗೋಬೇಕಾಗುತ್ತೆ. ಯಾಕಂದ್ರೆ ನಾವು ಮನುಷ್ಯ ಜನ್ಮದಲ್ಲೇ ನಾವು ಈ ಕರ್ಮ ಬಂಧನಕ್ಕೆ ಒಳಗಾಗ್ಲಿಕ್ಕೆ ಸಾಧ್ಯ. ಇನ್ನ ಬೇರೆ ಇನ್ ಯಾವುದೇ ಒಂದು ಜನ್ಮದಲ್ಲಿ ನಾವು ಆ ಬಂಧನಕ್ಕೆ ಒಳಗಾಗೋದಿಲ್ಲ. ನಾವು ಅದರ ನಮ್ಮ ಮನುಷ್ಯ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲಗಳ ಆ ಪ್ರತಿಫಲ ಏನಿರುತ್ತೋ ಅದನ್ನ ನಾವು ಅನುಭವಿಸ್ತೀವಿ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ನಾವು ಇಲ್ಲಿ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಅರ್ಥ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಿಜವಾದ ಬೇರು ಎಲ್ಲಿದೆ ಅಂತಂದ್ರೆ ಬ್ರಹ್ಮಲೋಕದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಜವಾದ ಬೇರು ಬಂದು ಅಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಊರ್ಧ್ವ ಮೂಲಂ ಅಧಃಶಾಖಂ ಅಂತ ಹೇಳಿದ್ರು ಅಲ್ವಾ. ನಮ್ಗೆ ಬೇರುಗಳು ಮೇಲಿರುವಂತಹ ಒಂದು ಮರ ಇದು. ಸೊ ಅದ್ರಲ್ಲಿ ಎಲ್ಲದಕ್ಕಿಂತ ಉನ್ನತವಾದ ಒಂದು ಜಾಗ ಯಾವುದು ಅಂತಂತಂದ್ರೆ ಆ ಬೇರಿನ ಮೂಲ ಇರುವಂತಹ ಜಾಗ ಬಂದು ಬ್ರಹ್ಮಲೋಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇತರ ಬೇರುಗಳು ಇಲ್ಲಿ ಮನುಷ್ಯ ಲೋಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದು ಬಿಟ್ಟು ಇನ್ನ ಚಿಕ್ಕ ಪುಟ್ಟ ಬೇರುಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಚಿಕ್ಕ ಪುಟ್ಟ ಬೇರುಗಳು ಏನು ಅಂತಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಕೆಲಸಗಳು, ನಮ್ಗೆ ಪ್ರಿಯವಾದ ಕೆಲಸ, ಅಪ್ರಿಯವಾದ ಕೆಲಸಗಳಿರತ್ತೆ. ಸೊ ನಮ್ಗೆ ಪ್ರಿಯವಾದ ಕೆಲಸ ಮಾಡಿದಾಗ ಸುಖ ಅನ್ನೋದು ಸಿಗುತ್ತೆ, ಅಪ್ರಿಯವಾದ ಕೆಲಸವನ್ನ ಮಾಡಿದಾಗ ದುಃಖ ಅನ್ನೋದು ಸಿಗುತ್ತೆ. ಸೊ ನಮ್ಗೆ ಇವಾಗ ಈ ಸುಖ ದುಃಖ ಅಥವಾ ಈ ಪ್ರಿಯ ಅಪ್ರಿಯವಾದ ಕೆಲಸಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಈ ಪಾಪ ಪುಣ್ಯ ಅನ್ನೋದು ಬರುತ್ತೆ. ಸೊ ಇದನ್ನ ಪ್ರತಿಯೊಂದನ್ನು ಸಹ ಅವರು ಆ ಉಪಬೇರುಗಳಿಗೆ ಪ್ರಭುಪಾದರು ಹೋಲಿಸ್ತಾ ಇದ್ದಾರೆ. ಸೊ ಈ ಮರವನ್ನ ನಾವು ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಊರ್ಧ್ವ ಮೂಲಂ, ಸೊ ಬೇರುಗಳು ಮೇಲ್ಗಡೆ ಇದೆ. ಅಧಃಶಾಖಂ, ಸೊ ಅದರ ರೆಂಬೆ ಕೊಂಬೆಗಳು ಅದು ಕೆಳಗಡೆ ಇದೆ. ಈ ಬೇರುಗಳು ಬರೇ ಮೇಲ್ಮುಖವಾಗಿ ಒಂದೇ ಇಲ್ಲ, ಕೆಳಮುಖವಾಗಿನೂ ಸಹ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಎಲೆಗಳನ್ನ ವೇದ ಮಂತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ಯಾರು ಈ ಎಲೆಗಳನ್ನ ತಿಳ್ಕೊಂಡಿದಾರೋ ಅವ್ರು ಈ ಮರವನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ರೆ ನಾವಿಲ್ಲಿ ಪರಿಪೂರ್ಣವಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬರೇ ವೇದಗಳನ್ನ ನಾವು ಪಠನೆ ಮಾಡ್ಲಿಕ್ಕೆ ಬಂದ್ರೆ ನಾವು ವೇದಗಳನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಅಲ್ಲ, ಅದರ ಮೂಲ ಉದ್ದೇಶವನ್ನ ನಾವು ತಿಳ್ಕೊಬೇಕಾಗಿದೆ. ಮತ್ತೆ ಕೊಂಬೆಗಳನ್ನ ಇಂದ್ರಿಯಗಳಿಗೆ ಹೋಲಿಸ್ತಾ ಇದ್ದಾರೆ. ಆ ಕೊಂಬೆಯ ಕುಡಿಗಳನ್ನ ಇಂದ್ರಿಯ ವಸ್ತುಗಳಿಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಈ ಯಾವುದೇ ಒಂದು ಮರ ಅಂದ್ರೆ ಅದರಲ್ಲಿ ಫಲಗಳು ಬಿಡುತ್ತೆ ಅಲ್ವಾ. ಆ ಫಲಗಳನ್ನ ಏನಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ನಾವು ಮಾಡಿರುವಂತಹ ಕರ್ಮಗಳಿಗೆ ಅನುಸಾರವಾಗಿ ನಮ್ಗೆ ಏನ್ ಸಿಗುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ, ಇದನ್ನ ನಾವು ಅನುಭವಿಸ್ತೀವಿ. ಇದನ್ನ ನಮ್ಗೆ ಫಲಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಪ್ರಭುಪಾದರು ನಮ್ಗೆ ಇದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಈ ಮರವನ್ನ. ಸೊ ಇವಾಗ ನಮ್ಮನ್ನ ಯಾರಾದ್ರೂ ಒಬ್ರು ತಲೆ ಕೆಳಗಡೆ ನಮ್ಮನ್ನ ಇಟ್ಕೊಂಡ್ರೆ ನಾವು ಆರಾಮಾಗಿ ಇರಬಹುದಾ? ಸೊ ನಮ್ಗೆ ಯಾರಾದ್ರೂ ಹಿಂಗೆ ಅಂದ್ರೆ ಇದನ್ನ ಈ ಹುಡುಗನೆ ಮಾಡ್ತಾ ಇದ್ದಾರೆ, ಬಟ್ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮನ್ನ ಯಾರಾದ್ರೂ ಕಾಲ್ಗಳನ್ನ ಮೇಲ್ಗಡೆ ಇಟ್ಕೊಂಡು ನಮ್ ತಲೆ ಕೆಳಗಡೆ ಇರೋ ತರ ನಮ್ಮನ್ನ ಯಾರಾದ್ರೂ ಇಟ್ಕೊಂಡ್ರೆ ನಾವು ಆರಾಮಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಆಗಲ್ಲ. ಬಟ್ ನಮ್ಮ ಸ್ಥಿತಿನೂ ಸಹ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಹಾಗೆ ಇದೆ ಅಲ್ವಾ. ಯಾಕಂದ್ರೆ ನಾವ್ ಯಾವ್ದೇ ಒಂದು ಮರವನ್ನ ನೋಡಿಲ್ಲ ಅಲ್ವಾ. ಮರಗಳು ಅಂದ್ರೆ ಬೇರುಗಳು ಮೇಲಿರೋದು ಮತ್ತೆ ಅದರ ಕಾಂಡಗಳೆಲ್ಲ ಕೆಳಗಡೆ ಇರುವಂತಹ ಮರವನ್ನ ನಾವು ನೋಡಿಲ್ಲ. ಅಂದ್ರೆ ನಾವ್ ಇವಾಗ ಒಂದು ಪ್ರತಿಫಲನ ಇರುವಂತಹ ಮರದಲ್ಲಿ ನಾವು ಇವಾಗ ಜೀವನವನ್ನ ಮಾಡ್ತಾ ಇದೀವಿ ಅಲ್ವಾ. ಸೊ ಈಗ ಪ್ರಭುಪಾದರು ಇದ್ರ ಕುರಿತಾಗಿ ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ, ಯಾರಾದ್ರೂ ಓದಿ. ಊರ್ಧ್ವ ಮೂಲಂ ಹೇಗೆಂದರೆ, ಯಾರಾದರೂ ನಿಮ್ಮ ಕಾಲುಗಳನ್ನು ಮೇಲಕ್ಕೆ ಮತ್ತು ತಲೆಯನ್ನು ಕೆಳಕ್ಕೆ ಇರಿಸಿದರೆ ನೀವು ಎಷ್ಟು ಸಮಯದವರೆಗೆ ಹಾಯಾಗಿರುತ್ತೀರಿ? ಯಾರಾದರೂ ನಿಮ್ಮ ಕಾಲನ್ನು ಮತ್ತು ನಿಮ್ಮನ್ನು ಹಿಡಿದು ತಲೆಯನ್ನು ಕೆಳಕ್ಕೆ ಮಾಡಿದರೆ ಅದು ತುಂಬಾ ಹಿತಕರವಾಗಿರುವುದಿಲ್ಲ. ಆದ್ದರಿಂದ ಈ ಸಂಪೂರ್ಣ ಭೌತಿಕ ಪ್ರಪಂಚವೂ ಹಾಗೆ. ಊರ್ಧ್ವ ಮೂಲಂ ಕೆಳಗಿರಬೇಕಿತ್ತು, ಆದರೆ ಮೇಲಿದೆ, ಆದ್ದರಿಂದ ಅದು ಅಹಿತಕರವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇದು ಗೊತ್ತಾಗಿದೆ ಅಲ್ವಾ ಎಲ್ಲರಿಗೂ ಸಹ. ನೋಡಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ನಮ್ಮ ಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ತುಂಬಾ ಅಹಿತಕರವಾದ
ಒಂದು ಸ್ಥಿತಿಯಲ್ಲಿ ನಾವು ಇದೀವಿ. ನಾವ್ ಯೋಚನೆ ಮಾಡ್ಬೇಕು, ಬುದ್ಧಿವಂತರಾದವ್ರೆ, ಬುದ್ಧಿವಂತರಾದ್ರೆ ಹೇಗೆ ಇದರಿಂದ ಹೊರಗಡೆ ಬರ್ಬೇಕಪ್ಪ ನಾವು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನೇ ಒಂದು ಕಷ್ಟವನ್ನ ಪಟ್ರು ಸಹ ನಾವು ಪರಿಪೂರ್ಣವಾದ ಸಂತೋಷದಲ್ಲಿ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವ್ ಇರೋದೇ ನಾವ್ ಇವಾಗ ತಲೆ ಕೆಳಗಾಗಿ ನಾವು ಇದೀವಿ. ಸೊ ಅದಕ್ಕೆ ಈ ಅಶ್ವತ್ಥ ವೃಕ್ಷವನ್ನ ಇಲ್ಲಿ ಪ್ರಭುಪಾದರು ಅವರು ಭಾವಾರ್ಥದಲ್ಲಿ ಹೇಳ್ಬೇಕಾದ್ರೆ ಹಲವಾರು ಪದಗಳನ್ನ ಉಪಯೋಗಿಸ್ತಾ ಇದಾರೆ. ಈ ಅಶ್ವತ್ಥ ವೃಕ್ಷವನ್ನ ಮಾಯಾ ವೃಕ್ಷ ಅಂತ ಕರೀತಾ ಇದಾರೆ. ಇದು ಐಹಿಕ ಜಗತ್ತಿನ ವೃಕ್ಷ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನ ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಈ ಮರಕ್ಕೆ ಹೋಗಿ ನಾವು ಮರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಇದರ ಮಧ್ಯ ಯಾವುದು, ಆದಿ ಯಾವುದು, ಅಂತ್ಯ ಯಾವುದು ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಅದೇ ತರನೇ ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ರೆ ನಾವ್ ಇದರಿಂದ ಹೊರಗಡೆ ಹೇಗೆ ಬರೋದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವ್ ಯಾವತ್ತೂ ಯೋಚನೆ ಮಾಡಿಲ್ಲ ಅಲ್ವಾ? ನಾವಿಲ್ಲಿ ಬಂದಿದೀವಿ, ಜೀವನ ಮಾಡ್ತಾ ಇದೀವಿ, ಇದರಿಂದ ಹೊರಗಡೆ ಬರ್ಬೇಕಂತ ನಾವು ಒಂದು ಸತಿ ಸಹ ನಾವು ಯೋಚನೆ ಮಾಡಿಲ್ಲ ಅಲ್ವಾ? ಎಷ್ಟೇ ಕಷ್ಟಗಳಿದ್ರೂ ಸಹ ನಾವು ಈ ಕಷ್ಟದಿಂದ ಹೊರಗಡೆ ಹೇಗಪ್ಪ ಬರ್ಬೇಕು ಅಂತ ಅನ್ಕೋತೀವಿ ಹೊರತು ಈ ಜೀವನದಿಂದಾನೇ ನಾವು ಮುಂದೆ ಈ ಜೀವನವನ್ನೇ ನಾವು ಪಡ್ಕೋಬಾರ್ದು, ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವ್ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನ ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚದ ಜಟಿಲತೆಯನ್ನು ಇಲ್ಲಿ ಆಲದ ಮರಕ್ಕೆ ಹೋಲಿಸಲಾಗಿದೆ. ಪ್ರಭುಪಾದರು ಇಲ್ಲಿ ಈ ಭೌತಿಕ ಏನು ನಮ್ಗೆ ಕೃಷ್ಣ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚದ ಜಟಿಲತೆಯನ್ನ ಆಲದ ಮರಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತನಾಗಿ ಈ ವೃಕ್ಷಕ್ಕೆ ಅಂಟಿಕೊಂಡವನಿಗೆ ಮುಕ್ತಿಯ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವೇನಾದ್ರೂ ಇಲ್ಲಿ ಕರ್ಮಗಳನ್ನ ಮಾಡಿದಾಗ, ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ, ಮನುಷ್ಯ ಜನ್ಮ ಬಂದಾಗ ನಾವ್ ಯಾವ್ದೇ ಒಂದು ಕರ್ಮ ಮಾಡಿದಾಗ ಅದಕ್ಕೆ ಪಾಪ ಮತ್ತೆ ಪುಣ್ಯ ಅನ್ನೋದು ಎರಡು ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನ ಮಾಡಿ, ಅಕರ್ಮದಲ್ಲಿ ಕೆಲಸವನ್ನ ಮಾಡಿ, ಕರ್ಮದಲ್ಲಿ ಕೆಲಸವನ್ನ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಿಲ್ ಬ್ಯಾಲೆನ್ಸ್ ಇರುತ್ತೆ. ಅವಾಗ ನೀವು ಊರ್ಧ್ವ ಲೋಕಕ್ಕೂ ಹೋಗಂಗಿಲ್ಲ, ನೀವು ಅದೋ ಲೋಕಕ್ಕೂ ಹೋಗಂಗಿಲ್ಲ ಅಲ್ವಾ? ಅವಾಗ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ? ಸೊ ನೀವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಅಷ್ಟೇ ಸಾಧ್ಯ ಆಗತ್ತೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಕೆಲಸವನ್ನ ಮಾಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇರಿ, ಅಕರ್ಮದಲ್ಲಿ ಇರಿ ಅಂತ ಹೇಳ್ಬಿಟ್ಟು ನಮ್ಗೆ ಅದಕ್ಕೋಸ್ಕರನೇ ಹೇಳೋದು. ಸೊ ನಮ್ಗೆ ಈ ವೃಕ್ಷವನ್ನ ನಾವು ಲೆವೆಲ್ 1 ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಈಗ ಇನ್ನೊಮ್ಮೆ ನಾವು ತಿಳ್ಕೊಳ್ಳೋಣಂತೆ ಇದನ್ನ. ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾತಾಜಿ ಈ ವೃಕ್ಷವನ್ನ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ನಂಗೆ ಪೂರ್ತಿ ಇಲ್ಲ, ಆದ್ರೆ ಸ್ವಲ್ಪ ತಿಳಿದ ಮಟ್ಟಿಗೆ ಹೇಳ್ತೀನಿ ಮಾತಾಜಿ. ಟ್ರೈ ಮಾಡಿ ಪ್ರಭುಜಿ. ಮಾತಾಜಿ, ಇಲ್ಲಿ ಮೇಲೆ ಇರೋದು ಗೋಲೋಕ, ಕೃಷ್ಣ ಲೋಕ, ಈ ಕೆಳಗಡೆ ಇರೋದು ಬ್ರಹ್ಮಲೋಕ. ಒಳಗೆ ಬ್ರಹ್ಮಲೋಕ ನಮಗೆ ತೋರ್ತಾರೆ. ಅಂದ್ರೆ ಇಲ್ಲಿ ಮನುಷ್ಯ ಜೀವಿ ಹೆಂಗೆ ಚೇಂಜಸ್ ಆಗ್ತಾರೆ, ಮೊದ್ಲಿಂದ ಹೆಂಗ ಅವರು ಒಂದೊಂದು ಅವ್ರ ಕರ್ಮ ಪಾಪ ಫಲದ ಪ್ರಕಾರ ಚೇಂಜಸ್ ಆಗ್ತಾರೆ. ಆಮೇಲೆ ಅದೇ ರೀತಿ ಕೆಳಗಡೆ ಬರ್ತಾನೆ, ಮೊದ್ಲು ಕ್ರಿಮಿ ಕೀಟದಿಂದ ಚೇಂಜಸ್ ಹಾಕೋತ್ ಬರ್ತಾನೆ, ಅಲ್ಲಿಂದ ಮತ್ತೆ ಇಲ್ಲಿ ಬರ್ತಾರೆ ಮಾತಾಜಿ. ಹರೇ ಕೃಷ್ಣ. ಮತ್ತಿನೇನಾದ್ರೂ ಹೇಳ್ತೀರಾ ಪ್ರಭುಜಿ? ಧನ್ಯವಾದ ಪ್ರಭುಜಿ. ಮತ್ತಿನೇನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಮತ್ತೆ ಯಾರಾದ್ರೂ ಆಡ್ ಮಾಡ್ತೀರಾ? ಮಾತಾಜಿ, ಕೊಂಬೆಯಿಂದ ಕೊಂಬೆಗೆ ನಾವು ಅಂದ್ರೆ ಆಸೆಗಳನ್ನ ಇಟ್ಕೊಂಡು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಹೋಗ್ತೀವಿ. ಇದರಿಂದ ಬಿಡುಗಡೆ ಪಡೆಯೋ ರೀತಿ ನಾವು ನೋಡ್ಕೊಳ್ಳೋದಿಲ್ಲ. ನಮ್ಮ ಆಸೆ ಆಕಾಂಕ್ಷೆಗಳ ರೀತಿಗೆ ತಕ್ಕಂಗೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಹೋಗ್ತೀವಿ. ಇದರಿಂದ ಆಸೆ ಬರ್ಬೇಕು ಅನ್ನೋದಾದ್ರೆ ನಮ್ಮ ಆಸೆಗಳನ್ನೆಲ್ಲ ಬಿಟ್ಟು ದಾಟಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋದ್ರೆ ಮಾತ್ರ ಗೋಲಕ ವೃಂದಾವನ ಸೇರ್ಬೋದು ಅನ್ನೋದು. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಆಗ್ಲೇ ನೀವು ಹೇಳಿದ ಪ್ರಕಾರ ಇಲ್ಲಿ ಬ್ರಹ್ಮಲೋಕದಲ್ಲಿ ಇಲ್ಲಿ ಬ್ರಹ್ಮಲೋಕ ಮೇಲೆ ಇರುತ್ತಲ್ವಾ, ಅಲ್ಲಿ ವೇದಗಳು ಮತ್ತೆ ಶಾಸ್ತ್ರಗಳು ಅಲ್ಲಿ ಸ್ವಲ್ಪ ನಂಗೆ ಕನ್ಫ್ಯೂಸ್ ಆಯ್ತು. ಅಂದ್ರೆ ಇಲ್ಲಿ ಬೇರು ಮೇಲ್ ತೋರ್ಸಿದಾರಲ್ವಾ, ಆಮೇಲೆ ಕೆಳಗಡೆ ಎಲೆಗಳು ತೋರ್ಸಿದ್ದಾರೆ. ನಂಗೆ ಸ್ವಲ್ಪ ಅದ್ರದ್ದು ಪ್ರತಿಬಿಂಬನೆ ಮೇಲ್ಲೋಕದ ಪ್ರತಿಬಿಂಬನೆ ನಾವು ಕೆಳಗಿನ ಲೋಕ ಅಂದ್ರೆ ಈ ಭೂಲೋಕದಲ್ಲಿದೆ. ಮೇಲೆ ಎಲ್ಲ ಎಲೆಗಳಿದಾವೆ, ಕೆಳಗಡೆ ಬೇರು ಇದೆ. ಅಂದ್ರೆ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ, ಮೇಲೆ ಬೇರೆ ಇರ್ಬೇಕಾ? ಅಂದ್ರೆ ಹೇಗೆ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ಲಿಲ್ಲ ಸ್ವಲ್ಪ. ಅದು ಡಿಸ್ಕಷನ್ ನೆಕ್ಸ್ಟ್ ಮಾಡೋಣಂತೆ ಮಾತಾಜಿ. ನೆಕ್ಸ್ಟ್ ಬರುತ್ತೆ ಅದು. ಹಾ ಹೇಳಿ ಮಾತಾಜಿ. ಇದು ಗೋಲೋಕ ವೃಂದಾವನ ಮೇಲಿರ್ತಕ್ಕಂತ ಅಂದ್ರೆ ಕೃಷ್ಣ ಕಾಣಿಸ್ತಾ ಇರ್ತಕ್ಕಂತ ಮರ ಏನಿದೆ ಅದು ಗೋಲೋಕ. ಈ ಡಿಸೈರ್ ಅನ್ನೋ ಅಂದ್ರೆ ಆಸೆ ಅನ್ನೋ ನದಿಯಲ್ಲಿ ಅದರ ಪ್ರತಿಬಿಂಬ ಕಾಣಿಸ್ತದೆ. ಪ್ರತಿಬಿಂಬ ಹೇಗ್ ಕಾಣಿಸುತ್ತೆ ಅಂದ್ರೆ ಉಲ್ಟಾ ಕಾಣಿಸುತ್ತೆ.
ಹಾಗಾಗಿ ಇದು ಮರದ ಬುಡದಲ್ಲಿ ದೇವಾನುದೇವತೆಗಳು ಇದ್ದಾರೆ. ಅದೇ ರೀತಿ ಅದರ ಕೆಳಭಾಗ ಬರ್ತಾ ಬರ್ತಾ ಎಲೆಗಳು ವೇದಗಳು ಇದ್ದಾಗೆ. ಆದ್ರೆ ನಾವು ಅದನ್ನ ಕನ್ಸಿಡರೇ ಮಾಡಲ್ಲ. ನಾವು ನಮ್ಮ ಇಚ್ಛೆಗಳ ಪ್ರಕಾರ ನಾವು ಇಲ್ಲಿ 84 ಲಕ್ಷ ಯೋನಿಗಳ ಪ್ರಕಾರ ನಾವು ಇಲ್ಲಿ ಬರ್ತಾ ಇರ್ತೀವಿ. ಹಾಗೇನೆ ಇದು 4 ಲಕ್ಷ ಯೋನಿ ಮನುಷ್ಯ ಇದ್ರಲ್ಲಿ ಬಂದಾಗ್ಲೂ ಕೂಡ ನಾವು ಸಂಬಂಧಗಳ ಸುಳಿಯಲ್ಲಿ ಸಿಲುಕಿ ಕೊಡ್ತೀವಿ. ಈ ಬೇರಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ಬೇರುಗಳ ಸುಳಿಯಲ್ಲಿ ಸಿಲ್ಕೊಂತೀವಿ. ಇದ್ರಿಂದ ನಾವು ಒಳ್ಳೇದನ್ನು ಇದು ಒಳ್ಳೇದು ಅಂದ್ರೆ ಪುಣ್ಯ ಪಡೆದಾಗ ನಾವು ಮೇಲಕ್ಕೆ ಹೋಗ್ಬೋದು, ಅಥವಾ ಪಾಪ ಮಾಡಿದಾಗ ನಾವು ಪುನಃ ಅಧೋಲೋಕಕ್ಕೂ ಕೂಡ ಹೋಗ್ಬೋದು. ಇವನ್ನೆಲ್ಲಾ ದಾಟಿ ನಾವು ಮತ್ತೆ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತಿಯ ಎಂಬ ಕತ್ತಿಯಿಂದ ನಾವು ಈ ಸಂಬಂಧಗಳನ್ನೆಲ್ಲ ನಾವು ಅಂದ್ರೆ ಈ ಬಲೆಯಲ್ಲಿ ಸಿಲುಕೊಂಡಿರೋದನ್ನೆಲ್ಲದನ್ನು ನಾವು ಕತ್ತರಿಸ್ತಾ ಭಗವಂತನನ್ನೇ ಸ್ಮರಿಸ್ತಾ ನಾವು ಭಕ್ತಿಯಿಂದ ಮಾತ್ರ ನಾವು ಮೇಲಕ್ಕೆ ಭಗವಂತನ ಲೋಕಕ್ಕೆ ಹೋಗ್ಬೋದು ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಓಕೆ. ಸೊ ನಮ್ಗೆ ತುಂಬಾ ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು, ಸೊ ಇದು ನಿಜವಾದಂತಹ ಲೋಕ ಅಲ್ವಾ. ಸೊ ಈ ನಿಜವಾದ ಲೋಕ ಇದು ನಾವು ಇಚ್ಛೆಯನ್ನ ಪಟ್ಟಿದ್ದಕ್ಕೆ ಭಗವಂತ ಏನ್ ಮಾಡಿದ್ರು, ಸೊ ನಾವು ಸಹ ಒಳ್ಳೆಯರಾಗ್ಬೇಕು ಅಂತ ಹೇಳಿದಿಕ್ಕೆ ನಾವು ಇಚ್ಛೆಯನ್ನ ಪಟ್ವಿ. ಅದಕ್ಕೋಸ್ಕರನೇ ನಮ್ಗೆ ಭಗವಂತ ಇಲ್ಲಿ ಇನ್ನ ಒಂದು ಲೋಕವನ್ನ ಸೃಷ್ಟಿ ಮಾಡಿದ್ರು, ಅದು ಈ ಐಹಿಕ ಪ್ರಪಂಚ ಅಲ್ವಾ. ಅದಕ್ಕೋಸ್ಕರನೇ ಈ ಐಹಿಕ ಪ್ರಪಂಚ ನಮ್ಮ ಆಸೆ ಅನ್ನೋ ಒಂದು ನೀರಿನಿಂದ ಅದು ಪ್ರತಿಫಲನಗೊಂಡಿದೆ ಅಲ್ವಾ. ಇವಾಗ ಇಲ್ಲಿ ನಮ್ಗೆ ಏನ್ ಈ ಭೌತಿಕ ಪ್ರಪಂಚ ಇದೆಯೋ ಅದು ಪ್ರತಿಫಲನ. ಇವಾಗ ಯಾವ್ದಾದ್ರು ಒಂದು ಮರವನ್ನ ನಾವು ನೀರಲ್ಲಿ ನೋಡಿದಾಗ ಅದು ನಿಜವಾದ ಮರ ಇರ್ಲಿಕ್ಕೆ ಸಾಧ್ಯನಾ? ನಾವಿವಾಗ ಪ್ರತಿಫಲನ ಇರುವಂತಹ ಮರದಲ್ಲಿ ನಾವ್ ಯಾವ್ದಾದ್ರು ಒಂದು ಚೆನ್ನಾಗಿರೋ ಒಂದು ಹಣ್ಣನ್ನ ನೋಡಿದ್ರೆ ಅದನ್ನ ನಾವ್ ಎಷ್ಟೇ ಪ್ರಯತ್ನ ಪಟ್ರೆ ಅದನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಮಾತಾಜಿ. ಸೊ ನಮ್ಗೆ ಬೇಕೇ ಬೇಕು ಆ ಹಣ್ಣು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಅದು ಗೋಲೋಕದ ಅಂದ್ರೆ ನಿಜವಾದ ಮರಕ್ಕೆ ಹೋಗ್ಬೇಕು. ನಿಜವಾದ ಮರಕ್ಕೆ ಹೋಗ್ಬಿಟ್ಟು ಆ ಹಣ್ಣನ್ನ ನಾವು ಪಡ್ಕೊಳ್ಲಿಕ್ಕೆ ಟ್ರೈ ಮಾಡ್ಬೇಕು ಅಲ್ವಾ. ಅದೇ ತರನೇ ಇವಾಗ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಇದು ನಿಜವಾದ ಮರ ಇಲ್ಲಿದೆ, ಈ ಏನೋ ಗೋಲೋಕ ವೃಂದಾವನದಲ್ಲಿದೆ. ಆದ್ರೆ ಇಲ್ಲಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋದೇನು ಅದು ಅದರ ಪ್ರತಿಫಲನ. ಅದಕ್ಕೆ ನಮ್ಗೆ ಇಲ್ಲಿ ಏನೇ ಕಷ್ಟಪಟ್ರು ಸಹ ನಮ್ಗೆ ಇಲ್ಲಿ ಪರಿಪೂರ್ಣವಾದ ಆನಂದ ಅನ್ನೋದು ಸಿಗ್ತಾ ಇಲ್ಲ. ನಮ್ಗೆ ಇಲ್ಲಿ ಫಲ ಅನ್ನೋದು ಸಿಗ್ತಾ ಇಲ್ಲ. ನಮ್ಗೆ ಬೇಕು ಅದು ನಿಜವಾದ ಆನಂದ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಾಗತ್ತೆ? ಎಲ್ಲಿ ನಿಜವಾದ ಆನಂದ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ? ಗೋಲೋಕ ವೃಂದಾವನದಲ್ಲಿ, ಅಲ್ಲೇ ಹೋಗ್ಬೇಕು. ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಎಲ್ಲಿ ಹುಡುಕ್ತಾ ಇದೀವಿ ನಾವು? ಮೇಲೆ ಕೆಳಗಡೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಇದೀವಿ ನಾವು ಈ ಮರದಲ್ಲೇನೆ ಅಲ್ವಾ. ಇಲ್ಲಿ ನಾವು ಹುಡುಕ್ತಾ ಇದೀವಿ. ಸೊ ಇವಾಗ ಯಾರಾದ್ರೂ ಒಬ್ರು ಒಂದು ಹಣ್ಣನ್ನ ಆ ಮರದ ಪ್ರತಿಬಿಂಬ ಇರುವಂತಹ ಒಂದು ಜಾಗದಲ್ಲಿ ಹುಡುಕ್ತಾ ಇದ್ರೆ ನಾವ್ ಏನಂತೀವಿ? ಅವ್ರನ್ನ ಎಂತ ಮೂರ್ಖ ಅಂತ ನಾವ್ ಹೇಳ್ತೀವಿ ಅಲ್ವಾ. ಬಟ್ ನಾವಿವಾಗ ಮಾಡ್ತಾ ಇರೋ ಕೆಲ್ಸನೇ ಆತರ, ನಾವು ಮೂರ್ಖರಾಗೆ ಇಲ್ಲಿ ವರ್ತಿಸ್ತಾ ಇದೀವಿ ಅಲ್ವಾ. ನಾವಿವಾಗ ಇಲ್ಲಿ ಹುಡುಕಬಾರ್ದಲ್ಲಿರೋ ಇರೋ ಜಾಗದಲ್ಲಿ ನಾವ್ ಇವಾಗ ಆನಂದವನ್ನ ನಾವು ಹುಡುಕ್ತಾ ಇದೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಭೌತಿಕ ಪ್ರಪಂಚ ಯಾವುದರ ಪ್ರತಿಬಿಂಬ? ಯಾವುದ್ರ ಮೇಲೆ ಇದೆ ಇದು ಪ್ರತಿಬಿಂಬ? ಗೋಲೋಕ ವೃಂದಾವನದ ಪ್ರತಿಬಿಂಬ. ಗೋಲೋಕ ವೃಂದಾವನದ ಪ್ರತಿಬಿಂಬ. ಯಾವುದ್ರಲ್ಲಿ ಅದು ಪ್ರತಿಬಿಂಬವಾಗಿದೆ? ಆಸೆ ಮಾತಾಜಿ, ಆಸೆ ಎಂಬ ಡಿಸೈರ್ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ಆಸೆ ಪಟ್ಟಿದ್ದಕ್ಕೆ ಈ ಭೌತಿಕ ಪ್ರಪಂಚ ಬಂದಿದ್ದು, ಇಲ್ಲಾಂದ್ರೆ ಈ ಭೌತಿಕ ಪ್ರಪಂಚ ಬರೋ ಅಗತ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಇದು ವಿಕೃತ ಪ್ರತಿಬಿಂಬ ಅಲ್ವಾ. ಈ ತರದ್ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರ ಮರವನ್ನ ನೋಡ್ಬೇಕು ಅಂತಂದ್ರೆ ಸೊ ನಾವದು ಒಂದು ಏನ್ ಹೇಳ್ಬೇಕು, ಒಂದು ನೀರ್ ಎಲ್ಲಿರುತ್ತೋ ಆ ನೀರಿನ ತೀರದಲ್ಲಿ ಯಾವ್ದಾದ್ರು ಒಂದು ಮರ ಇದ್ರೆ ಆ ಮರದ ಪ್ರತಿಬಿಂಬ ಈ ಆಲದ ಮರ ಅಥವಾ ಈ ವಿಕೃತ ಪ್ರತಿಬಿಂಬ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಥವಾ ಇದು ನಿಜವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾತಾಜಿ ಇವಾಗ ನಿಮ್ಗೆ ಇದು ಅರ್ಥ ಆಯ್ತಾ? ನೀರಿನಲ್ಲಿ ಇರುವ ಪ್ರತಿಬಿಂಬ ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಇಲ್ಲಿ ನಿಮ್ಗೆ ಬೇರೆ ಮೇಲ್ಗಡೆ ಕಾಣ್ತಾ ಇದೆ. ಇವಾಗ ಒಂದು ನದಿ ದಡದಲ್ಲಿ ಒಂದು ಮರ ಇದ್ರೆ ಆ ಮರದ ಬೇರು ನಿಮ್ಗೆ ಮೇಲ್ಗಡೆ ತಾನೇ ಕಾಣಿಸುತ್ತೆ ನೀವು ನೀರಿನಲ್ಲಿ ನೋಡಿದಾಗ. ಮಾತಾಜಿ ಯಾರೋ ಒಬ್ರು ಕೇಳಿದ್ರಲ್ಲ ಪ್ರಶ್ನೆ? ಹರೇ ಕೃಷ್ಣ. ಅರ್ಥ ಆಯ್ತಾ ಮಾತಾಜಿ? ಈಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಮಾತಾಜಿ. ಸೊ ಇವಾಗ ಅದಕ್ಕೇನೆ ಇಲ್ಲಿ ಬೇರು ನಿಮ್ಗೆ ಮೇಲ್ಗಡೆ ಕಾಣ್ತಾ ಇದೆ. ಸೊ ಈಗ ಆ ಬೇರಿರೋ ಆ ಮೇಲಿನ ಜಾಗ, ಎಲ್ಲದಕ್ಕಿನ್ನ ಉನ್ನತವಾದ ಜಾಗ ಯಾವುದು ಅಂತಂದ್ರೆ ಬ್ರಹ್ಮಲೋಕ. ಅದಾದ್ಮೇಲೆ ಬೇರೆ ಬೇರೆ ಲೋಕಗಳೆಲ್ಲ ಬರುತ್ತೆ. ಇವಾಗ ಹೇಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಊರ್ಧ್ವ ಲೋಕಗಳೆಲ್ಲ ಇದೆಯಲ್ಲ, ಅದನ್ನ ಇಲ್ಲಿ ಈ ಆಲದ ಮರದಲ್ಲಿ ನಮ್ಗೆ ಅದನ್ನ ಹೋಲಿಸ್ತಾ ಹೋಗ್ತಾರೆ. ಸೊ ನಾವು ಹರೇ ಕೃಷ್ಣ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಅಲ್ಲ ಯಾರ್ದೋ?
ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ನಮ್ಗೆ ಇಲ್ಲಿ ನೋಡ್ತಾ ಇದೀವಲ್ವಾ, ಇಲ್ಲಿ ಬ್ರಹ್ಮಲೋಕ ಇದೆ, ಅದಾದ್ಮೇಲೆ ಸೊ ನಿಮ್ಗೆ ಏನು ಮಹರ್ಲೋಕ, ಜನಲೋಕ, ತಪೋಲೋಕ, ಮತ್ತೆ ಸುವರ್ಲೋಕ, ಅದಾದ್ಮೇಲೆ ನಮ್ಮ ಭೂಮಿ ಬರುತ್ತೆ ಅಲ್ವಾ. ಅದೇ ತರ ನೋಡಿ ನಮ್ಗೆ ಇಲ್ಲಿ ಭೂಮಿ ಇದೆ. ಸೊ ಇಲ್ಲಿ ಭೂಮಿ ಮೇಲ್ಗಡೆ ನಿಮ್ಗೆ ಆ ದೇವತೆಗಳಿದ್ದಾರೆ, ಅದಾದ್ಮೇಲೆ ಮಹರ್ಷಿಗಳು, ಜನಲೋಕ, ತಪೋಲೋಕ ಆತರ ಇದ್ದು ಕೊನೆಯಲ್ಲಿ ಇಲ್ಲಿ ಬ್ರಹ್ಮಲೋಕ ಬರುತ್ತೆ ಅಲ್ವಾ. ಸೊ ಅದೇ ತರ ಇಲ್ಲಿ ನಾವ್ ಏನನ್ನ ನೋಡ್ತಾ ಇದೀವಿ, ಇಲ್ಲಿ ನಮ್ಮ ಭೂಮಿ ಬಂದಾಗ ಇಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಸೊ ಇಲ್ಲಿ ಧರ್ಮಯುತವಾಗಿ ನಾವು ಯಾವ್ದಾದ್ರು ಒಂದು ಕೆಲಸಗಳನ್ನ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ನಮ್ಗೆ ಹಣ ಸಿಗುತ್ತೆ. ಹಣ ಸಿಕ್ಕಿದಾಗ ಏನಾಗುತ್ತೆ, ನಾವ್ ಅದನ್ನ ನಮ್ಮ ಕಾಮನೆಗಳನ್ನೆಲ್ಲ ನಾವು ತೀರ್ಸ್ಕೊಳ್ಲಿಕ್ಕೆ ನಾವು ಉಪಯೋಗಿಸ್ಕೊತೀವಿ. ಅದಾದ್ಮೇಲೆ ಏನಾಗುತ್ತೆ, ಸೊ ನಾವು ಮೋಕ್ಷದ ಕಡೆಗೆ ನಮ್ಮನ್ನ ನಾವು ಕರ್ಕೊಂಡು ಹೋಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಮೋಕ್ಷದ ಕಡೆಗೆ ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಒಂದು ಕಾಮ ಮುಗ್ದಿದ ತಕ್ಷಣನೇ ಇನ್ನೊಂದು ಕಾಮ ಹುಟ್ಟುತ್ತೆ ಅಲ್ವಾ. ನಾವ್ ಅದ್ರಲ್ಲಿ ನಮ್ಮ ಜೀವನವನ್ನ ಕಳೆದ್ ಬಿಡ್ತೀವಿ. ನಮ್ಗೆ ಆ ಮೋಕ್ಷದ ಕಡೆ ಹೋಗ್ಬೇಕು ಅನ್ನೋದೇ ಬರೋದಿಲ್ಲ. ಆದ್ರೆ ಈ ವೇದಗಳ ಉದ್ದೇಶ ಏನು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ. ಸೊ ಆ ಮೋಕ್ಷದ ಕಡೆಗೆ ನಮ್ಗೆ ಹೋಗ್ಲಿಕ್ಕಿನ ನಮ್ಗೆ ಅಯ್ಯೋ ಸಾಕಪ್ಪ, ಇನ್ನೆಷ್ಟು ನಾನು ಅನುಭವಿಸೋದು, ನಾನು ಚೆನ್ನಾಗಿ ಅನುಭವಿಸ್ತೀನಿ ಜೀವನದಲ್ಲಿ, ಇನ್ನ ನಾನು ಮೋಕ್ಷದ ಕಡೆಗೆ ಹೋಗ್ಬೇಕು ಅಂತಂದ್ರೆ ಅಷ್ಟೊತ್ತಿಗೆ ನಮ್ಮ ಜೀವನವೇ ಮುಗ್ದೋಗ್ಬಿಟ್ಟಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಏನಾಗ್ತಾ ಇದೆ, ಸೊ ನಾವ್ ಇವಾಗ ಇಲ್ಲಿ ಮೇಲೆ ಕೆಳಗಡೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ನಾವು ಜಿಗಿತಾ ಇದೀವಿ. ಸೊ ಅದಾದ್ಮೇಲೆ ಇಲ್ಲೆಲ್ಲ ಕೆಳಗಡೆ ಏನಿದೆ ನಾವು ನೋಡ್ತಾ ಇದೀವಿ, ಇಲ್ಲೆಲ್ಲ ಪ್ರಾಣಿ, ಪಶು, ಪಕ್ಷಿಗಳು ಎಲ್ಲ ಇದೆ. ಮತ್ತೆ ನೋಡಿ ಇಲ್ಲಿ ಮನುಷ್ಯರನ್ನು ಸಹ ನಿಮ್ಗೆ ನಾವ್ ನೋಡಿರೋ ಹಾಗೇನೆ ಸತ್ವಗುಣ, ರಜೋಗುಣ, ತಮೋಗುಣದ ಮನುಷ್ಯರನ್ನ ನಾವ್ ಇಲ್ಲಿ ನೋಡ್ತಾ ಇದೀವಿ ಅಲ್ವಾ. ನೋಡಿ ಸತ್ವಗುಣದ ಮನುಷ್ಯರೆಲ್ಲರೂ ಸಹ ಈ ಧರ್ಮ, ಅರ್ಥ, ಕಾಮ ಅದರಲ್ಲಿ ತೊಡಗಿರ್ತಾರೆ. ಸೊ ಈ ರಜೋಗುಣದಲ್ಲಿ ಇರೋರೆಲ್ಲರೂ ನೋಡಿ ಇಲ್ಲೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲಿದ್ದಾರೆ. ಮತ್ತೆ ನೋಡಿ ಇಲ್ಲಿ ತಮೋಗುಣದಲ್ಲಿರೋರು ಯಾವ ತರ ಇದ್ದಾರೆ ಅಲ್ವಾ. ಸೊ ಬೇರೆಯವ್ರಿಗೆಲ್ಲ ಅವ್ರು ಹಿಂಸೆ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸಹ ತಮೋಗುಣದಲ್ಲಿರುವಂತಹ ಜನಗಳು. ಸೊ ಅದಾದ್ಮೇಲೆ ನಾವು ಕೆಳಗಡೆ ನಾವು ನೋಡ್ತಾ ಇದೀವಿ, ಪ್ರಾಣಿಗಳನ್ನ ನೋಡ್ತಾ ಇದ್ವಿ. ಪ್ರಾಣಿಗಳಿಂದ ಇನ್ನ ನೀಚವಾಗಿರುವಂತದ್ದು ಈ ಕ್ರಿಮಿ ಕೀಟಗಳು, ಸರೀಸೃಪಗಳು, ಅವೆಲ್ಲನೂ ಸಹ ಇನ್ನ ಕೆಳಗಡೆ ಇರುವಂತಹ ಒಂದು ಜೀವರಾಶಿಗಳು. ಸೊ ಈ ತರ ನಾವು ಮನುಷ್ಯ ಜನ್ಮದಲ್ಲಿ ನಾವು ಮಾಡುವಂತಹ ಪಾಪ ಪುಣ್ಯಗಳ ಅದರ ಆಧಾರದ ಮೇಲೆ ನಮ್ಗೆ ಉನ್ನತ ಲೋಕ ಅಥವಾ ಕೆಳಗಿನ ಲೋಕ ಪ್ರಾಪ್ತಿ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಮನುಷ್ಯ ಲೋಕವನ್ನ ಕರ್ಮಕ್ಷೇತ್ರ ಅಂತ ಕರೀತಾರೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರು. ಅದಕ್ಕೆ ಕೃಷ್ಣ ಇವಾಗ ನೋಡಿ, ಇವಾಗ ಇಲ್ಲಿ 14 ಲೋಕಗಳು ಇದ್ರೂ ಸಹ ಇಲ್ಲಿ ಏನಂತ ಹೇಳಿದ್ರು ನಮ್ಗೆ ಹಿಂದಿನ ಶ್ಲೋಕದಲ್ಲಿ. ಸೊ ಇದು ಮನುಷ್ಯ ಜನ್ಮದ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಮನುಷ್ಯ ಜನ್ಮ ಸಿಕ್ಕಾಗ ಅಷ್ಟೇ ನಾವು ಈ ಮರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಪ್ರಭುಪಾದರು ಇನ್ನೂ ಒಂದು ವಿವರಣೆಯನ್ನ ಕೊಡ್ತಾ ಇದಾರೆ. ಇವಾಗ ಮಾತಾಜಿ ನೀವು ಕೇಳಿದ್ರಲ್ವಾ, ಅದನ್ನ ಪ್ರಭುಪಾದ್ರ ಬಾಯಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಸುಶೀಲಾ ಮಾತಾಜಿ, ಸ್ವಲ್ಪ ನೀವು ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಊರ್ಧ್ವ ಮೂಲಂ. ಇನ್ನೊಂದು ವಿವರಣೆ, ವಿಕೃತ ಪ್ರತಿಬಿಂಬ. ನಮಗೆ ಊರ್ಧ್ವ ಮೂಲದ ಅನುಭವವಿದೆ, ನಾನು ವಿವರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಒಂದು ಮರ ನದಿಯ ದಡದಲ್ಲಿ ಅಥವಾ ಕೊಳದ ದಡದಲ್ಲಿ ನಿಂತಿದೆ, ಆದರೆ ಪ್ರತಿಬಿಂಬ ಅದೇ ಮರವು ಊರ್ಧ್ವ ಮೂಲಂ ಮತ್ತು ಅಧಃಶಾಖಂ ಆಗಿರುವುದನ್ನು ಕಾಣುತ್ತೇವೆ. ಆದ್ದರಿಂದ ಈ ಹೇಳಿಕೆಯಿಂದ ಇದು ನಿಜವಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ನೀರಿನಲ್ಲಿನ ಮರದ ಪ್ರತಿಬಿಂಬವು ನಿಜವಲ್ಲ, ನಿಜವಾದ ಮರ ಮೇಲಿದೆ. ಹಾಗೆಯೇ ನಿಜವಾದ ಆನಂದ, ನಿಜವಾದ ವಿವಿಧತೆಗಳು ಎಲ್ಲವೂ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಇದು ಕೇವಲ ಪ್ರತಿಬಿಂಬವಾಗಿದೆ, ಇದು ವಾಸ್ತವವಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಆನಂದವನ್ನು ಮಾಯೆ ಅಥವಾ ಭ್ರಮೆ ಎಂದು ಕರೆಯಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇದು ಅರ್ಥ ಆಯ್ತಲ್ಲ ಮಾತಾಜಿ ಇದೆಲ್ಲರಿಗೂ? ಸೊ ಊರ್ಧ್ವ ಮೂಲ ಅಂತಂದ್ರೆ ಇದು ಯಾಕೆ ಇದು ಕಾರಣ, ಈ ತರ ಇದಕ್ಕೆ ಕಾರಣ ಏನು ಅಂತಂದ್ರೆ, ಇದು ಒಂದು ಮರ ಎಲ್ಲಿದೆ? ಅದು ನದಿಯ ದಡದಲ್ಲಿದೆ. ಮರ ಇವಾಗ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಪ್ರತಿಬಿಂಬ. ಈ ಭೌತಿಕ ಪ್ರಪಂಚ ಆ ಮರದ ಪ್ರತಿಬಿಂಬ. ಅದೇ ಮರವು ಊರ್ಧ್ವ ಮೂಲ ಮತ್ತು ಅಧಃಶಾಖಂ ಆಗಿರೋದನ್ನ ಕಾಣುತ್ತೇವೆ. ಆ ನಿಜವಾದ ಮರದ್ದು ಇವಾಗ ಪ್ರತಿಬಿಂಬ ಇರೋದ್ರಿಂದ ಏನಾಗ್ತಿದೆ, ಸೊ ಅದರ ಬೇರುಗಳು ಇವಾಗ ಮೇಲಿದೆ, ಅದರ ಕಾಂಡಗಳು ಕೆಳಗಡೆ ಇದೆ. ಆದ್ದರಿಂದ ಈ ಹೇಳಿಕೆಯಿಂದ ಇದು ನಿಜವಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಅಂದ್ರೆ ನೀವ್ ಎಲ್ಲಿದ್ದೀರಾ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಇರೋ ಈ ಭೌತಿಕ ಪ್ರಪಂಚ ಇದು ನಿಜವಲ್ಲ, ನೀವು ಪ್ರತಿಬಿಂಬದಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೀರಿನಲ್ಲಿನ ಮರದ ಪ್ರತಿಬಿಂಬವು ನಿಜವಲ್ಲ, ನಿಜವಾದ ಮರ ಮೇಲಿದೆ. ಹಾಗೆಯೇ ನಿಜವಾದ ಆನಂದ, ನಿಜವಾದ ವಿವಿಧತೆಗಳು ಎಲ್ಲವೂ
ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಇದು ಕೇವಲ ಪ್ರತಿಬಿಂಬವಾಗಿದೆ, ಇದು ವಾಸ್ತವವಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಆನಂದವನ್ನು ಮಾಯೆ ಅಥವಾ ಭ್ರಮೆ ಎಂದು ಕರೆಯಲಾಗುತ್ತದೆ ಅಲ್ವಾ. ಇವಾಗ ನೋಡಿ, ನಾವ್ ಯಾವ್ದಾದ್ರು ಒಂದು ನಾಟಕ ಮಾಡ್ಬೇಕು ಅಂತಂದ್ರೆ, ಇವಾಗ ನಾನು ಅವಾಗ ಭ್ರಮೆಗೆ ಒಳಗಾಗ್ಬೇಕು ಅಲ್ವಾ. ನಾನು ಇವಾಗ ರಾಜ ಅಂತಂತಂದ್ರೆ ನಾನ್ ರಾಜ ಅಲ್ಲ, ಆದ್ರೆ ನಾನು ಇವಾಗ ರಾಜನ ಒಂದು ಪಾತ್ರವನ್ನ ವಹಿಸ್ತಾ ಇದೀನಿ ಅಂತಂದ್ರೆ ನಾನಲ್ಲಿ ಪರಕಾಯ ಪ್ರವೇಶ ಮಾಡ್ಬೇಕಾಗತ್ತೆ. ನಾನು ಭ್ರಮೆಗೆ ಒಳಗಾಗಿ ನಾನು ರಾಜನ ಅಂತ ಹೇಳ್ಬಿಟ್ಟು ನನ್ನ ನಟನೆಯನ್ನ ಮಾಡ್ಬೇಕಾಗತ್ತೆ. ಅದೇ ತರನೇ ನಾವ್ ಯಾವತ್ತೂ ಸಹ ಒಡೆಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಮ್ಗೆ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಭಗವಂತ ನಮ್ಮನ್ನ ಮಾಯೆಗೆ ಒಳಗಾಗ್ಸಿದಾನೆ. ಆಯ್ತು, ನೀವು ಆಕ್ಟ್ ಮಾಡ್ಬೇಕು ಅನ್ಕೊಂಡ್ರಿ ಅಲ್ವಾ, ನೀವು ಒಡೆಯರಾಗ್ಬೇಕು ಅನ್ಕೊಂಡ್ರಿ ಅಲ್ವಾ, ಆಯ್ತು ನೀವು ನಿಮ್ಮ ಆಸೆನ ಪೂರೈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಮ್ಗಿಲ್ಲಿ ಹೇಳ್ತಾ ಇದಾರೆ, ಪ್ರಭುಪಾದರ ಅರ್ಥ ಮಾಡಿಸ್ತಾ ಇದಾರೆ, ಇದು ವಾಸ್ತವವಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಆನಂದವನ್ನ ಮಾಯೆ ಅಥವಾ ಭ್ರಮೆ ಎಂದು ಕರೆಯಲಾಗುತ್ತದೆ. ಮಾತಾಜಿ ಅರ್ಥ ಆಯ್ತಾ ನಿಮ್ಗೆ? ಅದು ಡೌಟ್ ಇತ್ತಲ್ಲ, ಈಗ ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ಮತ್ತೆ ಸ್ವಲ್ಪ ಒಂದ ಕ್ವಶನ್ ಕೇಳ್ತೀನಿ ಮಾತಾಜಿ. ಹೇಳಿ. ನನಗೆ ಏನ್ ಡೌಟ್ ಇತ್ತು ಅಂತಂದ್ರೆ, ಗೋಲೋಕ ವೃಂದಾವನ ಒಂದ್ ಕಡೆ ಆದ್ರೆ ಈ ಬ್ರಹ್ಮಲೋಕದಿಂದ ಅದ್ರ ಬ್ರಹ್ಮಲೋಕದಿಂದಲೇ ಪ್ರತಿಬಿಂಬವಾಗುತ್ತೆ. ಮತ್ತೆ ಡಿಸೈರ್ ಆದ್ಮೇಲೆ ಬ್ರಹ್ಮಲೋಕಕ್ಕೆ ರೂಟ್ಸ್ ಇದೆಯಲ್ಲ, ಅಲ್ಲಿ ಯಾಕಂದ್ರೆ ನಮ್ಮ ಲೋಕ ಇರೋದು ಹೀಗೆ ಅಲ್ವಾ. ಒಂದು ಲೋಕ ತಗೊಂಡ್ರೆ ನಿಮ್ಗೆ ಈ ಮೊಟ್ಟೆ ಏನ್ ಕಾಣಿಸ್ತಾ ಇದೆಯೋ, ಒಂದು ಲೋಕ ಇರೋದು ಈ ತರ ಅಲ್ಲ. ನಮ್ಮ ಲೋಕದಲ್ಲಿ ಅಂದ್ರೆ ಉನ್ನತ ಜಾಗದಲ್ಲಿ ಇರೋದು ಯಾವ್ದು ಇರೋದು? ಬ್ರಹ್ಮಲೋಕನೇ ಅಲ್ವಾ, ಎಲ್ಲದಕ್ಕಿಂತ ಉನ್ನತವಾದ ಜಾಗ ಲೋಕ ಅಂತಂದ್ರೆ. ಅದಕ್ಕೆ ಈ ಮೂಲ ಬೇರನ್ನ ನಮ್ಗೆ ಬ್ರಹ್ಮಲೋಕ ಅಂತ ಹೋಲಿಸ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರದಲ್ಲಿ, ಗೊತ್ತಾಗ್ತಿದೆಯಲ್ಲ. ಅದೇ ತರನೇ ಇಲ್ಲಿ ಎಲ್ಲಾನು ಕೆಳಗಡೆ ಬರ್ತಾ ಇದೆ ಮಾತಾಜಿ. ಇಲ್ಲಿ ಇದು ಹೇಗಿದೆ 14 ಲೋಕಗಳು, ಈ ಮರದಲ್ಲಿರುವಂತಹ ಆ ಮೇಲಿನ ಕೊಂಬೆಗಳನ್ನ ಅವರು ಏನು ಜನಲೋಕ ತಪೋಲೋಕಗಳಿಗೆ ಹೋಲಿಸ್ತಾ ಇದ್ದಾರೆ, ಸ್ವರ್ಗಲೋಕಕ್ಕೆ ಹೋಲಿಸ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಇರೋದನ್ನ ಇಲ್ಲಿ ನಮ್ಗೆ ಭೂಮಿಗೆ ಹೋಲಿಸ್ತಾ ಇದ್ದಾರೆ. ಸೊ ಈಗ ಅದೋ ಲೋಕಕ್ಕೆ ಇನ್ನ ನಮ್ಗೆ ತೋರಿಸಿಲ್ಲ, ಬಟ್ ಇಲ್ಲಿ ಭೂಮಿ ಮೇಲೆ ಇರೋದ್ರಲ್ಲೇ ನಮ್ಗೆ ಇಲ್ಲಿ ಬೇರೆ ಎಲ್ಲ ಜೀವ ಜಂತುಗಳನ್ನ ಅದೆಲ್ಲ ತೋರಿಸ್ತಾ ಇದ್ದಾರೆ ಮಾತಾಜಿ. ಸತ್ವಗುಣ, ರಜೋಗುಣ, ತಪೋಗುಣ ಇರುವಂತಹ ಜೀವರಾಶಿಗಳನ್ನ ತೋರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಭೂಮಿಗೆ ಸ್ವಲ್ಪ ಪ್ರತಿಬಿಂಬ ಅನ್ಕೊಂಡಿದ್ದೆ, ಅದು ಬ್ರಹ್ಮಲೋಕದಿಂದಾನೇ ಬರುತ್ತೆ. ಹೌದು ಮಾತಾಜಿ. ಇಡೀ ಒಂದು ಬರೇ ಭೂಮಿ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿ ಕೃಷ್ಣ, ಇಡೀ ಭೌತಿಕ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ದಾರೆ. 14 ಲೋಕಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇವಾಗ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಇವಾಗ ಏನ್ ಸಮಸ್ಯೆ ಅಂತ ಕೃಷ್ಣ ಹೇಳಾಯ್ತು. ಈಗ ಈ ಸಮಸ್ಯೆಯಿಂದ ಹೊರಗಡೆ ಬರೋದ್ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಕೃಷ್ಣ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದೇರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನಾನಿ ವತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸುತಾ ಪುರಾಣಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಇದು ಹರೇ ಕೃಷ್ಣ ಮಾತಾಜಿ. ಓದಿ. ಭಗವದ್ಗೀತೆ 15.3-4. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಆಸ್ತಿವಾರಗಳನ್ನ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನ ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳಲ್ವಾ. ಇದು ಓದ್ಲಿಕ್ಕೆ ನಮ್ಗೆ ತುಂಬಾ ಈಸಿ ಅನಿಸ್ತಾ ಇದೆ, ಬಟ್ ಇದು ಎಷ್ಟು ಪ್ರಾಕ್ಟಿಕಲ್ ಆಗಿ ಇಂಪಾರ್ಟೆಂಟ್ ಆಗಿರೋ ಶ್ಲೋಕ ಅಂತಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು. ಆದ್ರೆ ಅಷ್ಟು ಈಸಿ ಅಲ್ವೇ ಅಲ್ಲ ಅಲ್ವಾ. ನಮ್ಗೆ ಎಷ್ಟು ನಮ್ಮ ಈ ಭೌತಿಕ ಪ್ರಪಂಚದ ಮೇಲೆ ಆಸಕ್ತಿ ಇದೆ ಅಲ್ವಾ. ನೋಡಿ ಇವಾಗ ಇಷ್ಟೆಲ್ಲ ನಾವ್ ಅರ್ಥ ಮಾಡ್ಕೊಂಡ್ರು ಸಹ ನಾವು ಇದು ನನ್ ಪೆನ್ನು, ಇದು ನನ್ನ ಒಂದು ಚಿಕ್ಕ ಚಿಕ್ಕ ವಸ್ತುಗಳಿಗೆ ನಾವು ಎಷ್ಟು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡಿರ್ತೀವಿ ಅಲ್ವಾ. ಸೊ ಈ ಅಟ್ಯಾಚ್ಮೆಂಟ್ ಅನ್ನ ನಾವು ಬಿಡಿಸ್ಕೋಬೇಕು ಅಂತಾನೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಅವಾಗಷ್ಟೇ ನೀವು ನನ್ನ ಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇವಾಗ ನಾವು ಈ ಮರವನ್ನ, ಈ ಅಶ್ವತ್ಥ ವೃಕ್ಷ ನೋಡಿದ್ವಲ್ಲ, ಇಂತಹ ಬೃಹದಾಕಾರವಾದ ಅಶ್ವತ್ಥ ವೃಕ್ಷ ಅಂದ್ರೆ ಅದರ ಆದಿ ಅಂತ್ಯ ಮಧ್ಯ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟೇ ನಮ್ಮ ಜೀವನನೇ ಮುಗ್ದೋಗುತ್ತೆ. ಅಂತಹ ಮರವನ್ನ ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಈ ಮರವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನಾ? ಈ ಅಶ್ವತ್ಥ ವೃಕ್ಷವನ್ನ ನಾವು ನೋಡಿದ್ವಿ ಅಲ್ವಾ, ಅಥವಾ ಈ ಯೂನಿವರ್ಸ್ ಅಂತ ನಾವ್ ಏನ್ ಅರ್ಥ ಮಾಡ್ಕೊತಾ ಇದೀವಿ, ಈ ಭೌತಿಕ ಪ್ರಪಂಚ ಅಂತ ಏನ್ ಅರ್ಥ ಮಾಡ್ಕೊಳ್ತೀವಿ, ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನಾ? ನಾವ್ ಯೋಚನೆ ಮಾಡ್ಬೋದಲ್ಲ, ಇದನ್ನ ನಾಶ ಮಾಡ್ಬಿಟ್ರೆ ನಾವ್ ಅವಾಗ ಆಧ್ಯಾತ್ಮಿಕ ಲೋಕಕ್ಕೆ ಆರಾಮಾಗಿ ಹೋಗ್ಬೋದು ಅಂತ. ಆದ್ರೆ ಈ ಯೂನಿವರ್ಸ್ ಅಥವಾ ಈ ವಿಶ್ವವನ್ನ ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯನಾ?
ಇಲ್ಲ ಮಾತಾಜಿ. ಇಲ್ಲ, ಕೃಷ್ಣನಲ್ಲಿ ಫಸ್ಟೇ ಹೇಳ್ತಾ ಇದ್ರೆ ಅದು ಅವಿನಾಶಿ ಅಲ್ವಾ. ಸ್ವಲ್ಪ ಕಾಲ ಅದು ಪ್ರಳಯ ಸಮಯದಲ್ಲಿ ಅದು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ಬೋದು, ಅಥವಾ ಬ್ರಹ್ಮನ ಆ 100 ದಿನಗಳು ಮುಗಿಸಿದ ತಕ್ಷಣನೇ ಅದು ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ಬೋದು ಅಲ್ವಾ. ಆದ್ರೆ ಅದು ಅವಿನಾಶಿ, ಅದು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಾಗಾದ್ರೆ ನಾವ್ ಹೇಗೆ ಇವಾಗ ತಪ್ಪಿಸ್ಕೊಂಡು ಹೋಗೋದು ಅಂತ ನಮ್ಗೆ ಯೋಚನೆ ಬರುತ್ತೆ ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ನೀವು ಆ ಮರವನ್ನ ನೀವು ನಾಶಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಮರದ ಜೊತೆ ಇರುವಂತಹ ಆ ಆಸಕ್ತಿ ಏನಿದೆ ಅದನ್ನ ನೀವು ದೃಢ ಮನಸ್ಸನ್ನು ನೀವು ಕತ್ತರಿಸಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಸೊ ಇವಾಗ ನಾವು ಈ ಭೌತಿಕ ಪ್ರಪಂಚದ ಜೊತೆ ಇರುವಂತಹ ಅಟ್ಯಾಚ್ಮೆಂಟ್ ಅನ್ನ ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಅಥವಾ ಅದನ್ನ ನಾವು ದೃಢ ಮನಸ್ಸಿಂದ ಕತ್ತರಿಸ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಇವಾಗ ನೋಡಿ, ಎಲ್ಲರೂ ಟಿವಿ ನೋಡ್ತಾ ಇದಾರೆ, ನಾವ್ ಇವಾಗ ಟಿವಿ ನೋಡ್ತಾ ಇಲ್ಲ, ನಾವ್ ಇಲ್ಲಿ ಕೃಷ್ಣನ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇದು ಹೇಗೆ ಸಾಧ್ಯ ಆಯ್ತು? ಅದು ಒಂದು 10 ನಿಮಿಷ ಅಲ್ಲ, 2 ಗಂಟೆಗಳ ಕಾಲ ಕುತ್ಕೊಂಡು ನಾವ್ ಇವಾಗ ಕೃಷ್ಣನ ಬಗ್ಗೆ ಕೇಳ್ತಾ ಇದೀವಿ. ಇದು ಹೇಗೆ ಸಾಧ್ಯ ಆಯ್ತು? ಕೃಷ್ಣನಿಂದ ಮಾತಾಜಿ. ನಮಗೆ ಇದ್ರಲ್ಲಿ ನಾವು ಆಸಕ್ತಿ ಕೃಷ್ಣನ ಬಗ್ಗೆ ನಾವು ಮಾತಾಜಿ. ಕೇಳ್ತಾ ಇದೀವಿ. ನಾವು ಇವಾಗ ಯಾರ ಬಗ್ಗೆ ಅಟ್ಯಾಚ್ಮೆಂಟ್ ನಾವು ಬೆಳೆಸ್ಕೊಳ್ಲಿಕ್ಕೆ ನಾವು ನಮ್ಮನ್ನ ನಾವು ತಯಾರುಗೊಳಿಸ್ಕೊಳ್ತಾ ಇದೀವಿ. ನಾವು ಭಗವಂತ ಕೃಷ್ಣನ ಬಗ್ಗೆ ನಾವು ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನ ನಾವು ಬೆಳೆಸ್ಕೊಳ್ಲಿಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನ ಪಡ್ತಾ ಇರೋದ್ರಿಂದ ನಾವಿಲ್ಲಿ ಭೌತಿಕ ವಿಷಯಗಳ ಕುರಿತಾಗಿ ನಾವು ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಾ ಇದೆಯಾ? ಕಡಿಮೆ ಆಗ್ತಾ ಇದೆ ಮಾತಾಜಿ. ಕಡಿಮೆ ಆಗ್ತಾ ಇದೆ ಅಲ್ವಾ. ನಮ್ಗೆ ಇವಾಗ ಒಂದ್ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಮೊದ್ಲೆಲ್ಲಾದ್ರೆ ನಾವ್ ಏನ್ ಮಾಡ್ತೀವಿ, ಈಗ ಏನ್ ಮಾಡ್ತಾ ಇದೀವಿ? ಮೊದ್ಲು ಬೇರೆ ಬೇರೆ ಕೆಲಸಗಳ ಬಗ್ಗೆ ಆಸಕ್ತಿ ಆದ್ರೆ ಈಗ ಇರೋಂತ ಟೈಮ್ ಎಲ್ಲಾನು ಭಗವಂತಂಗೆ ಯೋಚನೆ ಮಾಡ್ತೀವಿ. ನಾವು ಮಾತಲ್ಲಿ, ಕೆಲ್ಸದಲ್ಲಿ, ಪ್ರತಿಯೊಂದ್ರಲ್ಲೂ ಕೃಷ್ಣನೇ ನೆನ್ಸ್ಕೊಂತ ಇರ್ತೀವಿ. ಬೇರೆ ಹತ್ರ ಈಗ ಅಷ್ಟು ಮಾತುಕತೆ ಏನು ಹೋಗಲ್ಲ. ಅವ್ರನ್ನೂ ನಾವು ಇದೇ ವಿಷಯವಾಗಿ ಅವ್ರಿಗೂ ಹೇಳ್ತಾ ಇರ್ತೀವಿ. ಅಲ್ವಾ. ಸೊ ನೋಡಿ ಎಷ್ಟು ಬದಲಾವಣೆ ಆಗಿದೆ ಅಲ್ವಾ. ಕೃಷ್ಣ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ, ಈ ಮರದ ನಿಜವಾದ ರೂಪವನ್ನ ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ನಾವ್ ಏನೇ ಪ್ರಯತ್ನ ಪಟ್ರು, ನನಗೆ ವೇದಗಳು ಗೊತ್ತು, ಅದೆಲ್ಲ ಗೊತ್ತು ಅಂತ ನಾವ್ ಏನೇ ಒಂದು ಪ್ರಯತ್ನ ಪಟ್ರು, ಈ ಮನುಷ್ಯ ಜನ್ಮ ಇಡೀ ಜನ್ಮವನ್ನ ನಾವು ಉಪಯೋಗಿಸಿದ್ರು ಸಹ ಇದರ ನಿಜವಾದ ರೂಪವನ್ನ ನಾವು ಈ ಜಗತ್ತಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದರ ಅಂತ್ಯ, ಆದಿ, ಅಸ್ತಿವಾರಗಳನ್ನ ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನ ಕಡಿದು ಹಾಕಬೇಕು. ಈ ಮರವನ್ನ ಕಡಿದು ಹಾಕ್ಬೇಕು ಅಂದ್ರೆ ಏನ್ ಅರ್ಥ? ಮರವನ್ನೇ ಕಡಿದು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಮರವನ್ನ ಮರವನ್ನ ಕಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮರದ ಜೊತೆ ಇರುವಂತಹ ನಮ್ಮ ಆಸಕ್ತಿಯನ್ನ ಕಡಿದು ಹಾಕ್ಬೇಕು, ಬೇರು ಸಮೇತ ನಾವು ಅದನ್ನ ಕಿತ್ತು ಹಾಕ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಮುಂದೆ ನಾವು ಅದರ ಎಕ್ಸಾಂಪಲ್ ಅನ್ನ ನಾವು ಅರ್ಥ ಮಾಡ್ಕೋತೀವಿ. ಇವಾಗ ಏನ್ ಅರ್ಥ ಮಾಡ್ಕೋಬೇಕು? ಈ ಮರವನ್ನ ಹೇಗೆ ಕಡಿಬೇಕಂತಂದ್ರೆ ಅದ್ರ ಜೊತೆ ಇರುವಂತಹ ಆಸಕ್ತಿಯನ್ನ ನಾವು ಬೇರು ಸಮೇತ ನಾವು ಹಾಕ್ಬೇಕು. ಅದನ್ನ ಕಡ್ದು ಹಾಕಿದ್ರೆ ಏನಾಗತ್ತೆ? ಅವಾಗ ಎಲ್ಲಿಗೆ ಹೋಗ್ತೀವಿ ನಾವು? ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ನಿಜವಾದ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಅಂದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಗೋಲೋಕ ವೃಂದಾವನಕ್ಕೆ ಹೋದ್ರೆ ನಮ್ಗೆ ಏನಾಗತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಾಗತ್ತೆ? ನೀವು ಇದ್ರ ಜೊತೆ ನೀವು ಡಿಟ್ಯಾಚ್ ಮಾಡ್ಕೊಂಡ್ರೆ, ಇಲ್ಲಿ ಅನಾಸಕ್ತಿ ಅನ್ನೋ ಶಸ್ತ್ರಿಂದ ನೀವು ಈ ಅಶ್ವತ್ಥ ವೃಕ್ಷವನ್ನ ನೀವು ಕಡ್ದು ಹಾಕಿದ್ರೆ ಏನಾಗತ್ತೆ ಅಂತ ಹೇಳ್ತಾ ಇದಾರೆ. ಯಾವ ಸ್ಥಳಕ್ಕೆ ನೀವು ಹೋಗ್ತೀರಾ ಅಂತಂದ್ರೆ ಅಲ್ಲಿಂದ ನೀವು ಮತ್ತೆ ನೀವು ಹಿಂತಿರುಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ನಾವ್ ಏನ್ ಮಾಡ್ಬೇಕು? ಇನ್ನ ಮುಗೀತು ನಮ್ ಕತೆ, ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಳೋದು ನಮ್ ಕೆಲ್ಸ. ಅಲ್ಲಿ ಹೋದ್ಮೇಲೆ, ಆ ಜಾಗಕ್ಕೆ ಹೋದ್ಮೇಲೆ ಇಲ್ಲ ಮಾತಾಜಿ, ಅಲ್ಲಿ ಏನ್ ಮಾಡ್ಬೇಕು ನಾವು? ದಾಸಾಗಿ ಸೇವೆ ಮಾಡ್ಬೇಕು ಅಲ್ವಾ. ನಿಜವಾದ ಭಕ್ತಿ ಸೇವೆ ಮಾತಾಜಿ. ಸೊ ನಾನಲ್ಲಿ ಹೋಗ್ಬಿಟ್ಟು 1 ವಾರ ನಾನು ಭಗವಂತ ನಿನಗೆ ಸೇವೆ ಮಾಡ್ತೀನಿ, ಅದಾದ್ಮೇಲೆ ನಾನು ರಿಲ್ಯಾಕ್ಸ್ ಮಾಡ್ಕೋತೀನಿ ಅಂದ್ರೆ ಓಕೆನಾ? ನಾವು ಗೋಲಕ ವೃಂದಾವನದಲ್ಲಿ ಇರ್ಲಿಕ್ಕೆ ಅರ್ಹತೆ ಪಡ್ಕೋತೀವಾ? ಇಲ್ಲ ಮಾತಾಜಿ. ಅಲ್ವಾ. ಸೊ ನಾವು ಏನೋ ಅನವರತ ನಿರಂತರವಾಗಿ ನಾವು ಅಲ್ಲಿ ದಾಸರಾಗಿ ನಾವು ಸೇವೆ ಮಾಡ್ಬೇಕು ಅಲ್ವಾ. ಸೊ ಅವಾಗ ಅಷ್ಟೇನೆ ನಾವು ಅಲ್ಲಿ ಭಗವಂತನ ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಹೋಗಿ ದೇವೋತ್ತಮ ಪರಮಪುರುಷನಿಗೆ ಏನ್ ಮಾಡ್ಬೇಕು? ಶರಣ ಆಗಬೇಕು. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ಅಲ್ವಾ. ಪ್ರಾರಂಭ ಆಗಿರೋದು ಅವನಿಂದಲೇ. ಮತ್ತೆ ಇದೆಲ್ಲ ಲೋಕಗಳೆಲ್ಲ ಏನೆಲ್ಲ ಕೋಟ್ಯಾಂತರ ಬ್ರಹ್ಮಾಂಡಗಳೇನಿದೆ ಅವೆಲ್ಲ ಸೃಷ್ಟಿಯಾಗಿರೋದು, ಆ ವಿಸ್ತರಣೆಗಳು ಏನಾಗಿದೆಯೋ ಅವೆಲ್ಲನೂ ಸಹ ಅವನಿಂದಲೇ ಆಗಿರೋದು. ಸೊ ನಾವು ಕೃಷ್ಣನಿಗೆ ಶರಣಾದ್ರೆ ಮಾತ್ರನೇ ಈ ಭೌತಿಕ ಪ್ರಪಂಚದಿಂದ ನಾವು ತನ್ನಿಂತಾನೇ ನಾವು ಬೇರ್ಪಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಬೇರ್ಪಡಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಮರವನ್ನ ನಾವು ನಾಶ ಮಾಡ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ಇದನ್ನ ನಾವು ಇನ್ನ ಅರ್ಥ ಮಾಡ್ಕೊಳ್ಳೋಣಂತೆ, ಡೀಟೇಲ್ ಆಗಿ ನೋಡೋಣಂತೆ ಏನ್ ಹೇಳ್ತಾರೆ ಅಂತ. ಸೊ ಈ ಆಲದ ಮರವನ್ನ ನಾವು ಹೇಗೆ ಅದನ್ನ
ಅದರಿಂದ ಬೇರ್ಪಡ್ಬೇಕು ಅಂತಂದ್ರೆ ದೃಢ ಮನಸ್ಸಿನಿಂದ ಅನಾಸಕ್ತಿ ಅನ್ನೋ ಒಂದು ಶಸ್ತ್ರದಿಂದ ನಾವು ಈ ಮರವನ್ನ ನಾವು ಕಡಿದು ಹಾಕ್ಬೇಕು. ಈ ಮರದ ಜೊತೆ ಇರುವಂತಹ ಒಂದು ಆಸಕ್ತಿನ ಅಥವಾ ಸಂಬಂಧವನ್ನ ನಾವು ಕಡಿದು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಿದ್ದಾರೆ ಅಂತಂದ್ರೆ ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ತುಂಬಾ ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನ ಕಲಿಯಬೇಕು. ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಮಾತಾಜಿ ಈಗ? ಓಪನ್ ಆಗಿಲ್ಲ ಮಾತಾಜಿ, ಸುತ್ತುತ್ತೆ. ಈಗ ಬಂತು. ಹಾ ಬಂತು ಮಾತಾಜಿ. ಓಕೆ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಗೆ ಹರೇ ಕೃಷ್ಣ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಈ 6 ಜ್ಞಾನ ಯೋಗಗಳ ಬೀಜವಾಕ್ಯ ಯಾವುದು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಯಾರಾದ್ರೂ ಜ್ಞಾಪಿಸ್ಕೊತೀರಾ ಬೀಜವಾಕ್ಯ ಯಾವುದು? ಈ 6 ಅಧ್ಯಾಯಗಳೇನಿದೆ ಜ್ಞಾನ ಯೋಗದ ಅಧ್ಯಾಯಗಳು, ಅದರ ಬೀಜವಾಕ್ಯ ಏನು? 13.22ನೇ ಶ್ಲೋಕ ಏನು? ಪುರುಷಃ ಪ್ರಕೃತಿಸ್ಥೋ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜನ್ಮಗುಣ. ಅಂದ್ರೆ ಐಹಿಕ ಪ್ರಕೃತಿಯೊಡನೆ ಜೀವಾತ್ಮನು ತ್ರಿಗುಣಗಳನ್ನ ಅನುಭವಿಸ್ತಾ ಇರ್ತಾನೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಅಲ್ಲಿ ಏನ್ ಬರ್ತಾ ಇದೆ? ಅಲ್ಲಿ ಕಾರಣಂ ಗುಣ ಸಂಗೋಸ್ಯ. ಸಂಘ ಯಾವ್ದ್ರ ಜೊತೆ ಸಂಘ ಆಗ್ತಾ ಇದೆ? ಐಹಿಕ ಪ್ರಕೃತಿಯೊಡನೆ. ಐಹಿಕ ಪ್ರಪಂಚದ ಜೊತೆ ಅವನಿಗೆ ಸಂಘ ಆಗ್ತಿದೆ. ಅದರ್ವೈಸ್ ಅವರು ಕೃಷ್ಣನಷ್ಟೇ ಅವರು ಪರಿಶುದ್ಧವಾಗಿರೋರು ಅಲ್ವಾ? ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಏನ್ ಅರ್ಥ ಮಾಡಿಸ್ತಿದ್ದಾರೆ ಅಂತಂದ್ರೆ ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೆಟ್ವರ್ಕ್ ತುಂಬಾ ಇಶ್ಯೂ ಆಗ್ತಾ ಇದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಐಕ್ಯ ಪ್ರಕೃತಿಯ ಜೊತೆ ಸಂಘ ಇದೆ ನಮ್ಗೆ ಅಲ್ವಾ? ಇವಾಗ ನಾವ್ ಏನಂತೀವಿ, ಅಯ್ಯೋ ನನ್ ಮಗನ ತುಂಬಾ ಅವನು ಒಳ್ಳೆಯವನು, ಅವನು ಇವ್ರ ಕೆಟ್ಟು ಮಕ್ಕಳ ಜೊತೆ ಸೇರ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅವ್ರ ಸಂಘಕ್ಕೆ ಬಿದ್ದಿರೋದ್ರಿಂದಾನೇ ಅವನು ಈ ತರ ಕೆಟ್ಟ ಹೋಗಿದ್ದಾನೆ, ಅವನು ಕೆಟ್ಟ ಬುದ್ಧಿ ಅವನಿಗೆ ಬಂದಿದೆ ಅಂತ ನಾವ್ ಹೇಳ್ತೀವಿ ಅಲ್ವಾ? ಸೊ ಅಲ್ಲಿ ಸಂಘ ಅನ್ನೋದು ತುಂಬಾ ಮುಖ್ಯ. ನಾವೆಲ್ಲನೂ ಸಹ ಪರಿಶುದ್ಧರಾಗಿರೋರು. ಆದ್ರೆ ನಾವ್ ಇವಾಗ ಪ್ರಕೃತಿಯ ಜೊತೆ ಸಂಘ, ಅದರ 3 ಗುಣಗಳ ಜೊತೆ ನಾವು ಸಂಘಕ್ಕೆ ನಾವು ಒಳಗಾಗಿರೋದ್ರಿಂದಾನೇ ನಮ್ಗಿಲ್ಲಿ ಏನಾಗ್ತಾ ಇದೆ, ನಾವ್ ಇಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇದೀವಿ ಅಲ್ವಾ? ಮತ್ತೆ ಈ 3 ಗುಣಗಳನ್ನ ನಾವು ಮೀರೋದು ತುಂಬಾನೇ ಕಷ್ಟ ಇದೆ. ಈಸಿಯಾಗಿ ಮೀರು ನೀನು ಅಂತಂದ್ರೆ ಮೀರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗಿಲ್ಲಿ ನೋಡಿ ಯಾರು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ, ಇಲ್ಲಿ ಭರತ ಮಹಾರಾಜನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಮಗ್ ಗೊತ್ತಿರೋ ಹಾಗೇನೆ ಭರತ ಮಹಾರಾಜ ಏನು, ಅವನು ಎಲ್ಲವನ್ನ ತ್ಯಜಿಸ್ತಾನೆ ಅಲ್ವಾ? ಅವನು ಎಂತ ದೊಡ್ಡ ರಾಜ, ಅವನು ಇಡೀ ಭರತ ಭೂಮಿಗೆನೆ ಅವನು ಚಕ್ರವರ್ತಿ ಆಗಿರ್ತಾನೆ. ಅವನು ಅಂತಹ ಸುಂದರವಾದ ಹೆಂಡತಿ ಮಕ್ಕಳು ಎಲ್ಲಾ ಇರ್ತಾರೆ, ಎಲ್ಲರೂ ಸಹ ಅವನನ್ನ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ಅವನು ತನ್ನ ರಾಜ್ಯವನ್ನೆಲ್ಲ ಅವನು ತ್ಯಜಿಸಿ ಅವನು ಕಾಡಿಗೆ ಬರ್ತಾನೆ. ಕಾಡಿಗೆ ಏನಕ್ಕೋಸ್ಕರ ಬರ್ತಾನೆ? ಅವನು ಭಕ್ತಿಯನ್ನ ಮಾಡಿ ಅವನು ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೋಬೇಕು ಅಂತ ಬರ್ತಾನೆ. ಆದ್ರೆ ಅಲ್ಲಿ ಅವನು ಯಾರ ಜೊತೆ ಮತ್ತೆ ಅವನು ಸಂಘಕ್ಕೆ ಒಳಗಾಗ್ತಾನೆ? ಒಂದು ಜಿಂಕೆ ಮರಿ ಜೊತೆ ಅವನು ಸಂಘಕ್ಕೆ ಒಳಗಾಗ್ತಾನೆ. ಸೊ ಸಂಘಕ್ಕೆ ಒಳಗಾಗಿದ್ದಕ್ಕೆ ಅವನಿಗೆ ಇವಾಗ ಆ ಮನುಷ್ಯ ಜನ್ಮದ ಗುರಿಯನ್ನ ಅವನು ತಲುಪಲಿಕ್ಕೆ ಸಾಧ್ಯ ಆಯ್ತಾ? ಆಗ್ಲಿಲ್ಲ ಮಾತಾಜಿ. ಆಗ್ಲಿಲ್ಲ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಎಷ್ಟು ಮುಖ್ಯ ಇದು ಅಂತಂದ್ರೆ, ನಾವ್ ಇದನ್ನ ನೋಡಿ, ಅವರು ಭಾವ ಹಂತದಲ್ಲಿದ್ರು ಅಲ್ವಾ? ಹೋಗ್ಲಿ ಅವ್ರ ಏನ್ ಬರೇ ಇನ್ನ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯೆ ಆ ಕೆಳಗಿನ ಹಂತದಲ್ಲಿ ಇಲ್ಲ. ಅವರು ಇನ್ನೇನು ಪ್ರೇಮ ಹಂತ, ಭಗವಂತನ ಪ್ರೇಮವನ್ನ ಪಡಿಬೇಕು ಆ ಹಂತಕ್ಕೆ ಅವ್ರು ಹೋಗಿದ್ದಾರೆ. 8ನೇ ಹಂತದಲ್ಲಿ ಇದ್ದಾರೆ. ಅಂತ ಹಂತದಲ್ಲಿ ಇದ್ದವ್ರೇನೆ ಇವಾಗ ಅಲ್ಲಿ ಅವ್ರಿಗೆ ಭಕ್ತರ ಸಹವಾಸದಲ್ಲಿಲ್ಲ, ಗುರುವಿನ ಮಾರ್ಗದರ್ಶನ ಇಲ್ಲ ಅಂದ್ರೆ ಅವ್ರು ಏನಾಯ್ತು? ಅವರು ಮತ್ತೆ ಇನ್ನ ಅವರು ಜಿಂಕೆಯ ಜನ್ಮವನ್ನ ಪಡಿಬೇಕಾಯ್ತು, ಮತ್ತೆ ಜಡಭರತನಾಗಿ ಹುಟ್ಟಿ ಆಗ ಅವರು ಮತ್ತೆ ಭಗವಂತನ ಲೋಕಕ್ಕೆ ಹೋಗೋ ತರ ಆಯ್ತು ಅಲ್ವಾ? ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ಇದು ತುಂಬಾ ಈಸಿ ಅಲ್ಲ. ಈ ಏನ್ ಸಂಘ ಇದೆ ಅದು ತುಂಬಾ ಈಸಿ ಅಲ್ಲ. ನೀವು ಏನ್ ಮಾಡ್ಬೇಕು, ಇದು
ಆ ಪ್ರಕೃತಿ ಮೇಲೆ ಯಜಮಾನಿಕೆ ನಡೆಸ್ಬೇಕು ಅನ್ನೋದು ತಮ್ಗೆ ತುಂಬಾನೇ ಆಸಕ್ತಿ ಇದೆ. ಅದರಿಂದ ನೀವು ಯಾವಾಗ್ಲೂ ಸಹ ನೀವು ಭಕ್ತರ ಸಂಘದಲ್ಲೇನೆ ಇರ್ಬೇಕು, ನೀವು ಗುರುಗಳ ಮಾರ್ಗದರ್ಶನದಲ್ಲೇ ಇರ್ಬೇಕು. ನೋಡಿ ಇವಾಗ ಅಲ್ಲಿ ಭರತ ಮಹಾರಾಜನಿಗೆ ಏನಾಯ್ತು, ಅವ್ರು ಕಾಡಿಗೆ ಹೋದಾಗ ಏಕಾಂಗಿ ಆಗಿದ್ರು ಅಲ್ವಾ, ಅಲ್ಲಿ ಅವ್ರಿಗೆ ಭಕ್ತರ ಸಂಘ ಇಲ್ಲ, ಅಲ್ಲಿ ಗುರುವಿನ ಮಾರ್ಗದರ್ಶನ ಇಲ್ಲ. ಸೊ ಕೊನೆಗೆ ಏನಾಯ್ತು, ಅವ್ರಿಗೆ ಅಲ್ಲಿ ಭಕ್ತಿಲಿ ಮುಂದುವರಿಲಿಕ್ಕೆ ಅವ್ರಿಗೆ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾವು ನಿಜವಾಗಿ ಜ್ಞಾನ ಇರೋರಿಂದ ನಾವು ಈ ಭಗವಂತನ ಬಗ್ಗೆ ನಾವು ಹೋಗ್ಬೇಕು ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮ ಪುರುಷನ ಬಳಿಗೆ ಬರುತ್ತಾನೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಅವನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂತಿರುಗದೆ ಇರುವಂತಹ ಸ್ಥಳವಿದೆ. ಅದನ್ನ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇದು ತುಂಬಾ ಈಸಿ ಅಲ್ಲ. ನಾವಿಲ್ಲಿ ಅಸಂಗ ಅಂತ ಹೇಳ್ತಾ ಇದೀವಿ, ದೃಢಚಿತ್ತದಿಂದ ನೀವು ಅನಾಸಕ್ತಿಯಿಂದ ನೀವು ಆ ಮರವನ್ನ ಕತ್ತರಿಸಿ ಅಂತ ಹೇಳ್ತಾ ಇದೀವಿ. ಆದ್ರೆ ಅದು ತುಂಬಾ ಈಸಿ ಅಲ್ಲ. ನಾವು ಸದಾಕಾಲ ನಾವು ಕೃಷ್ಣನ ಸಂಘದಲ್ಲಿ ಇರ್ಬೇಕು, ಕೃಷ್ಣ ಪ್ರಜ್ಞೆಲೆ ನಾವ್ ಇಲ್ಲಿ ಇರ್ಬೇಕು ಅಂತ ಹೇಳಿ ನಮ್ಗೆ ಹೇಳ್ತಾ ಇದಾರೆ. ಸೊ ಇಲ್ಲಿ ನಮ್ಗೆ ಈ ಬೀಜವಾಕ್ಯ ಏನಿದೆ ಅದರಲ್ಲಿ ನಮ್ಗೆ ಸಂಘ ಅಂತ ಬರುತ್ತೆ, ಇಲ್ಲಿ ನಮ್ಗೆ ಅಸಂಗ ಅಂತ ಹೇಳ್ತಾ ಇದಾರೆ. ನೀವು ಆ ಸಂಘವನ್ನ, ಆ ಪ್ರಕೃತಿ ಗುಣಗಳ ಸಂಘವನ್ನ ನೀವು ತ್ಯಜಿಸ್ಬೇಕು, ಅಸಂಗ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಗೆ ಇಲ್ಲಿ ಅಸಂಗ ಸಾರಿ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥದ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗತನಾಗುತ್ತಲೇ ಮನುಷ್ಯನು ತಾನಾಗಿ ಈ ಐಹಿಕ ವಿಸ್ತರಣೆಯಿಂದ ದೂರ ಆಗುತ್ತಾನೆ. ನೋಡಿ, ನಮ್ಗೆ ಬೇರೆ ಯಾವುದೇ ಒಂದು ಮಾರ್ಗ ಇಲ್ಲ. ನಾವು ಕೃಷ್ಣನಿಗೆ ನಾವು ಶರಣಾದ್ರೆ ಅಷ್ಟೇ ನಾವು ಈ ಐಹಿಕ ಈ ಮರ ಏನಿದೆ, ಅಶ್ವತ್ಥ ವೃಕ್ಷ ಏನಿದೆ, ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ, ತಾನಾಗ್ತಾನೆ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ಭಕ್ತಿ ಸೇವೆಯ ಮೂಲ ತತ್ವ ಏನು ಅಂತಂದ್ರೆ, ನಾವು ಐಹಿಕ ಕ್ರಿಯೆಗಳಲ್ಲಿ ನಾವು ನಿರಾಸಕ್ತಿಯನ್ನ ನಾವು ವ್ಯಕ್ತಪಡಿಸ್ಬೇಕು. ಅದೇ ಸಮಯದಲ್ಲಿ ನಾವು ಪ್ರಭುವಿನ ದಿವ್ಯ ಸೇವೆಯಲ್ಲಿ ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಅಲ್ವಾ, ನಮ್ಗೆ ಇವಾಗ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ತುಂಬಾ ಕಷ್ಟ ಅಲ್ವಾ. ಇವಾಗ ಏನನ್ನಾದ್ರೂ ನೋಡಿದ್ರೆ ನಮ್ಗೆ ಇಷ್ಟ ಆಗಿರೋದು ನೋಡಿದ್ರೆ, ಇಲ್ಲ ಬೇಡಪ್ಪ, ನಾನು ಇದನ್ನೆಲ್ಲ ನಾನು ದೂರ ಇಡ್ಬೇಕು ಅಂದ್ರೆ ನಮ್ಗೆ ತುಂಬಾ ಕಷ್ಟ. ಆದ್ರೆ ನಾವು ಯಾವಾಗ ಕೃಷ್ಣ ಸೇವೆಯಲ್ಲಿ ನಾವು ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ತೊಡಗಿಸ್ಕೊತಾ ಹೋಗ್ತೀವೋ ಅವಾಗ ಏನಾಗುತ್ತೆ, ನಮ್ಗೆ ಈ ಐಹಿಕ ವಸ್ತುಗಳಲ್ಲಿ ನಮ್ಗೆ ನಿರಾಸಕ್ತಿ ತಾನೇ ಅದು ಮೂಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನೋ ಒಂದು ಪ್ರತ್ಯೇಕವಾದ ಪ್ರಯತ್ನವನ್ನ ನಾವು ಮಾಡೋದೇನು ಬೇಕಾಗಿಲ್ಲ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತಿ ಕಾಮಾಹ ದ್ವಂದ್ವೈರ್ವಮುಕ್ತಿ ಸುಖ ದುಃಖ ಸಂಗೈರ್ ಗಚ್ಚಂತಿ ಮೂಢಾಃ ಪದಮವ್ಯಯಂ ತತ್ ಗಚ್ಚಂತ ಮೂಢಾಃ ಪದಮವ್ಯಯಂ ತತ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ, ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖದ ಬಂಧನದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನ ತಿಳಿದವರು ಇಂತಹ ಶಾಶ್ವತವಾದ ರಾಜ್ಯವನ್ನ ಇಂತಹವರು ಆ ಶಾಶ್ವತವಾದ ರಾಜ್ಯವನ್ನ ಪಡೆಯುವರು. ಎಲ್ಲರಿಗೂ ಸಾಧ್ಯ ಆಗುತ್ತಾ ಕೃಷ್ಣನಿಗೆ ಶರಣಾಗ್ಲಿಕ್ಕೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅದಲ್ಲ ಮಾತಾಜಿ. ಯಾರಿಗೆ ಸಾಧ್ಯ ಆಗುತ್ತೆ, ಯಾರಿಗೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ? ಮಾತಾಜಿ, ಭಕ್ತರಿಗೆ, ಆಮೇಲೆ ಎಲ್ಲ ಸುಳ್ಳು ಪ್ರತಿಷ್ಠೆ ಮೋಹ ಇವೆಲ್ಲ ಬಿಟ್ಟವ್ರಿಗೆ ಸಂಘ, ಭಕ್ತ ಸಂಗೀತ ಅಲ್ವಾ. ಸೊ ಇವಾಗ ಎಲ್ಲರಿಗೂ ಸಹ ಸಾಧ್ಯ ಇಲ್ಲ. ಯಾರಿಗೆ ಆ ಗರ್ವ ಅನ್ನೋದು ಇರುತ್ತೆ ಅವರು ಭಗವಂತನಿಗೆ ಶರಣಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವಾಗ ನೋಡಿ, ನಾವು ಗುರುಗಳ ಹತ್ರ ಹೋದ್ರೂ ಅಷ್ಟೇನೆ, ನಾವು ಗುರುಗಳು ಹೇಳೋದನ್ನ ನಾವು ಕೇಳಿಸ್ಕೋಬೇಕು ಅಂತಂದ್ರೆ ನಮ್ಗೆ ಗರ್ವ ಇದ್ರೆ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಓ, ಈ ಗುರುಗಳ ಇವ್ರು ಇನ್ನೇನ್ ಹೇಳ್ತಾರೆ, ನನಗೆ ಗೊತ್ತಿರೋದೇ ಎಲ್ಲ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಆ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಇಲ್ಲ ಮಾತಾಜಿ, ಸಾಧ್ಯ ಇಲ್ಲ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದಾರೆ. ಎಲ್ಲರಿಗೂ ಸಹ ಕೃಷ್ಣನಿಗೆ ಶರಣಾಗೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಸುಳ್ಳು ಪ್ರತಿಷ್ಠೆಯಿಂದ ಇರ್ತಾರೆ, ಮೋಹದಿಂದ ಇರ್ತಾರೆ, ಅಂತವ್ರಿಗೆಲ್ಲ ಸಾಧ್ಯ ಇಲ್ಲ. ಇದರಿಂದ ಎಲ್ಲ ಮುಕ್ತರಾದವ್ರಿಗೆ ಮಾತ್ರನೇ, ಮತ್ತೆ ನಿತ್ಯವಾದದನ್ನ ಅರಿತವ್ರು, ಯಾವುದು ಶಾಶ್ವತವಾದದ್ದು ಯಾವುದು ಅಶಾಶ್ವತ,
ಯಾರದನ್ನ ತಿಳ್ಕೊಂಡಿದ್ದಾರೆ, ಮತ್ತೆ ಐಹಿಕ ಕಾಮವನ್ನ ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗೋದು ಹೇಗೆ ಎನ್ನುವುದನ್ನು ತಿಳಿದವರು, ಅವ್ರು ಮಾತ್ರನೇ ಕೃಷ್ಣನ ಸಾಮ್ರಾಜ್ಯವನ್ನ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡಂತೆ. ಸೊ ಪರಮ ಪುರುಷನಿಗೆ ಶರಣಾಗೋದು ಸುಲಭನಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ. ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ಪರಮ ಪುರುಷನಿಗೆ ಶರಣಾಗೋದು ತುಂಬಾ ಸುಲಭನಾ? ಅರ್ಥ ಮಾಡ್ಕೊಂಡಾಗ ಸುಲಭ, ಅರ್ಥ ಆಗದೆ ಇಲ್ದಿದ್ರೆ ಕಷ್ಟ. ಇವಾಗ ನಾವೆಲ್ಲರೂ ಸಹ ಶರಣಾಗಿದ್ದೀವಿ ಅಂತ ಅನ್ಸುತ್ತಾ ನಿಮ್ಗೆ ದೇವೋತ್ತಮ ಪರಮ ಪುರುಷನಿಗೆ? ಆಗೋ ಪ್ರಯತ್ನದಲ್ಲಿ ಇದೀವಿ ಮಾತಾಜಿ. ಆಗೋ ಪ್ರಯತ್ನದಲ್ಲಿ ಇದು. ಹಾ, ಕರೆಕ್ಟ್ ಮಾತಾಡಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ನೋಡಿ, ಹಿರಣ್ಯಕಶಿಪುಗೆ ಎಲ್ಲಾನು ಇತ್ತು ಅಲ್ವಾ, ಅವನು ಮಹಾರಾಜನಾಗಿದ್ದ, ಮತ್ತೆ ಅವನಿಗೆ ಇತ್ತು. ಅವನು ಭಗವಂತನಿಗೆ ಮಾತಾಜಿ ಕಟ್ ಆಗಿ ಬರ್ತಾ ಇದೆ. ಮಾತಾಜಿ ತುಂಬಾ ಇದ್ರದ್ದು ಏನು ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ನನಗೆ ಕೆಮ್ಮುನು ಸಹ ಬರ್ತಾ ಇದೆ. ಅದಕ್ಕೋಸ್ಕರ ನನಗೆ ಪಾಠ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಆಕ್ಚುಲಿ. ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಇಲ್ಲಿ ಹಿರಣ್ಯಕಶಿಪುವಿನ ಈ ಎಕ್ಸಾಂಪಲ್ ಏನ್ ಅರ್ಥ ಆಗ್ತಾ ಇದೆ? ಕ್ವಶನ್ ಇನ್ನೊಂದ್ಸರಿ ಕೇಳಿ ಮಾತಾಜಿ. ಅವನು ಎಲ್ಲಾ ರೀತಿ ವರಗಳನ್ನ ಪಡ್ಕೊಂಡಿದ್ರು ಮಾತಾಜಿ, ಅವನು ಭಕ್ತಿಗೆ ಹೋಗಕ್ಕೆ ಆಗ್ಲಿಲ್ಲ. ಅಹಂಕಾರ ಅವನಿಗೆ ಅಲ್ಲ, ಅವನು ಗರ್ವದಲ್ಲಿದ್ದಾನೆ. ಗರ್ವದಲ್ಲಿದ್ದಾಗ ನಮ್ಗೆ ಏನಾಗುತ್ತೆ, ಗರ್ವದಲ್ಲಿದ್ದಾಗ ನಮ್ಗೆ ಏನಾಗುತ್ತೆ, ನಾವು ನಮ್ಮನ್ನ ಯಾರಂತ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗಲ್ಲ ಮಾತಾಜಿ. ನಮ್ಮ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಆಗಲ್ಲ. ನಾವು ದಾಸರು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಅಲ್ವಾ? ಸೊ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ ಅಲ್ವಾ, ಸೊ ನಿನ್ಗೆ ಎಲ್ಲಿಂದ ಬರ್ತಿದೆ ಈ ಶಕ್ತಿ, ನೀನು ನನ್ನ ವಿರುದ್ಧವಾಗಿ ನೀನು ಮಾತಾಡ್ತಾ ಇದೆಯಲ್ಲ, ನಿನ್ಗೆ ಎಲ್ಲಿಂದ ಬರ್ತಿದೆ ಈ ಶಕ್ತಿ ಅಂತಂದ್ರೆ, ನನಗೂ ನಿನ್ಗೂ ಇಬ್ರಿಗೂ ಶಕ್ತಿ ಕೊಡ್ತಾರೋನು ಹರಿ ಅಂತ ಹೇಳ್ತಾರೆ ಅಲ್ವಾ ಪ್ರಹ್ಲಾದ ಮಹಾರಾಜ. ಆದ್ರೆ ಹಿರಣ್ಯಕಶಿಪು ಅದನ್ನ ಕೇಳಿಸ್ಕೊಳೋ, ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವನು ಅಷ್ಟು ಗರ್ವದಿಂದ ಇದ್ದಾನೆ ಅಲ್ವಾ. ಅವನು ಎಲ್ಲ ತನ್ನ ದೇವತೆಗಳನ್ನೇ ಅವನು ಕಾಲ ಅಡಿಯಲ್ಲಿ ಅವನು ಇಟ್ಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ನಿಜವಾದ ಸ್ಥಿತಿಯನ್ನ ಅವನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಯಾರೇ ಗರ್ವದಿಂದ ಇದ್ರೆ ಅವರು ಭ್ರಾಂತಿಗೆ ಒಳಗಾಗ್ತಾರೆ. ಅಂತವ್ರು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಅವರು ಶರಣಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೇನೆ ಈ ಐಹಿಕ ಪ್ರಪಂಚದ ಒಡೆಯ ತಾನು ಅನ್ಕೋತಾರೆ. ಇವಾಗ ನಾವು ಅದೇ ತರನೇ ತಾನೇ ಅನ್ಕೋತಾ ಇರೋದು. ಮನುಷ್ಯರೆಲ್ಲ ನಾವೇನ್ ಅನ್ಕೋತಾ ಇದೀವಿ, ಈ ಭೌತಿಕ ಪ್ರಪಂಚ ಇರೋದೇ, ಈ ಪ್ರಕೃತಿ ಇರೋದೇ ನಾವ್ ಅನುಭವಿಸ್ಲಿಕ್ಕೆ. ಈ ಗಾಳಿ, ನೀರು, ಭೂಮಿ, ಮರಗಳು, ಗಿಡಗಳು, ಹಣ್ಣು ಹಂಪಲು ಎಲ್ಲ ಇರೋದು ಈ ಮನುಷ್ಯ ಅಂತ ಏನಿದ್ದಾರೆ ಆ ಜೀವಿಗಳು ಉಪಯೋಗಿಸಿ ಸಂತೋಷ ಪಡ್ಲಿಕ್ಕೆ ಇದೆ ಅಂತ ಅನ್ಕೋತಾ ಇದೀವಿ ಹೊರತು, ಇದರ ಪಾಲು ಇದರಲ್ಲಿ ಪ್ರಾಣಿ, ಪಕ್ಷಿ, ಪಶು ಅವುಗಳಿಗೂ ಸಹ ಪಾಲಿದೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ನಾವು ಬೇರೆದು ಯೋಚನೆ ಮಾಡೋದ್ ಬಿಟ್ಬಿಡಿ, ಜಸ್ಟ್ ನಾವು ಈ ಪ್ರಕೃತಿ ಇದೀವಿ ಅನ್ನೋದು ನಾವು ಇದರಿಂದಲೇ ನಾವು ಅರ್ಥ ಮಾಡ್ಕೋಬಹುದು ಅಲ್ಲ. ಸೊ ಅದನ್ನ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಮಾನವ ಸಮಾಜ ಯಾವ ತರ ಇದೆ ಅಂತಂದ್ರೆ, ಈ ಪ್ರಪಂಚದ ಒಡೆಯ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದೆ. ಸೊ ಯಾವಾಗ ಮನುಷ್ಯ ಈ ಒಂದು ಸುಳ್ಳು ಭಾವನೆ, ಅದು ಅವ್ನ್ ಸಾಧ್ಯನೇ ಇಲ್ಲ ಅಲ್ವಾ, ಈ ಪ್ರಪಂಚಕ್ಕೆ ಅವ್ನು ಒಡೆಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕರೋನಾ ಟೈಮಲ್ಲಿ ನೋಡಿದ್ವಿ, ನಾವು ಆ ಚಿಕ್ಕ ಕಣ್ಣಿಗೆ ಕಾಣದಲೇ ಇರೋ ಒಂದು ರೋಗಾಣುವಿನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತವನ್ನ ಬಿಟ್ಬಿಡಿ, ಅಮೆರಿಕ ನಾನು ಎಲ್ಲರಿಗಿನ್ನ ಹಿರಿಯಣ್ಣ ಅಂತ ಪ್ರತಿಷ್ಠೆ ಕೊಚ್ಕೊಳತ್ತೆ ಅಲ್ವಾ. ಆ ಚಿಕ್ಕ ಒಂದು ವೈರಾಣುವಿನ ಜೊತೆ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾರೆ, ಇದು ಸುಳ್ಳು ಭಾವನೆ. ನೀವೇನು ಈ ಭೌತಿಕ ಪ್ರಪಂಚವನ್ನ ನೀವು ಅದ್ರ ಮೇಲೆ ನೀವು ಒಡೆಯರು ಅಂತ ನೀವು ಏನು ಒಂದು ಭಾವನೆ ಇಟ್ಕೊಂಡಿದ್ರೆ, ಇದು ಸುಳ್ಳು ಭಾವನೆ, ಅದರಿಂದ ನೀವು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈ ಪ್ಯಾರ ತುಂಬಾನೇ ಇಂಪಾರ್ಟೆಂಟ್ ಪ್ಯಾರ. ಹೇಗೆ ನಾವು ಶರಣಾಗತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಈ 5ನೇ ಶ್ಲೋಕದ ಈ ಈ ಭಗವಂತನೇ ಒಡೆಯನ, ಎಲ್ಲವೂ ಸಹ ಅವನೇ ಅನುಭವಿಸ್ಬೇಕಾ, ಅವನೇನ ಪರಮ ಭೋಕ್ತ, ನಮ್ಗೆ ಅವಾಗ ವೈರಾಗ್ಯ ಬರ್ತದೆ. ಇಲ್ಲಿ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನ ಓದಿ. ಸೊ ಒಂದು ಚಿಕ್ಕ ಒಂದು ಪ್ರಸಂಗ ಇದೆ, ಇದು ಹರೇ ಕೃಷ್ಣ. ಶರಣಾಗತಿಯ ಪ್ರಕ್ರಿಯೆಯನ್ನು ಲಾಲಾ ಬಾಬು ಅಂತ ಹೇಳ್ತಾರೆ. ಹರೇ ಕೃಷ್ಣ, ಏನಾದ್ರು ಹೇಳ್ತಾ ಇದೀರಾ ಮಾತಾಜಿ? ಇಲ್ಲ ಮಾತಾಜಿ, ಓದ್ತಾ ಇದ್ದೆ.
ಓಕೆ. ಸೊ ಇಲ್ಲಿ ಲಾಲಾ ಬಾಬು ಅವರು ತನ್ನ ಮಗಳ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮ ಎಷ್ಟೊತ್ತಾದ್ರೂ ಶುರುವಾಗೋದಿಲ್ಲ. ಆಗ ಅವ್ರ ಮಗಳು ಅಪ್ಪ ತುಂಬಾ ಲೇಟ್ ಆಯ್ತು ಹೋಗೋಣಂತೆ ಬಾ, ಅಪ್ಪ ತುಂಬಾ ಲೇಟ್ ಆಯ್ತು ಹೋಗೋಣಂತೆ ಬಾ ಅಂತ ತುಂಬಾ ಹಿಂಸೆ ಮಾಡ್ತಾಳೆ. ಆಗ ಲಾಲಾ ಬಾಬುಗೆ ಒಂದು ಮನಸ್ಸಲ್ಲಿ ಒಂದು ಪರಿವರ್ತನೆ ಆಗತ್ತೆ. ತುಂಬಾ ಲೇಟ್ ಆಯ್ತು ಹೋಗೋಣ ಬಾ ಅಂತಂದಾಗ ಅವ್ರು ಅರ್ಥ ಮಾಡ್ಕೋತಾರೆ. ಓ, ನನ್ನ ಮನುಷ್ಯ ಜನ್ಮದಲ್ಲೂ ಅಷ್ಟೇ ಇನ್ನೇನ್ ಸಮಯ ಮೀರೋಗ್ತಾ ಇದೆ, ನಾನ್ ಬೇಗ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬಾ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ತಾರೆ, ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ತಾರೆ. ಅವ್ರು ಎಲ್ಲವನ್ನ ಪರಿತ್ಯಜಿಸಿ ಅವರು ಒಬ್ರು ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋಗಿ ಅವರು ಶರಣಾಗಿ ನನಗೆ ನೀವು ಮಾರ್ಗದರ್ಶನವನ್ನ ತೋರಿಸ್ತಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು ಲಾಲಾ ಬಾಬು. ಆಗ ಗುರುಗಳು ಹೇಳ್ತಾರೆ, ಇಲ್ಲ, ನಿನ್ಗೆ ತುಂಬಾ ಅಹಂಕಾರ ಇದೆ, ಗರ್ವ ಇದೆ, ನಿನ್ಗೆ ನೀನು ಎಲ್ಲವನ್ನ ತ್ಯಜಿಸಿ ಬಂದಿದ್ದೀನಿ ಅನ್ನೋ ಒಂದು ಗರ್ವ ಇದೆ, ಅದಕ್ಕೆ ನಿನ್ಗೆ ವಿದ್ಯೆ ಹತ್ತೋದಿಲ್ಲ ಅಂತ ಹೇಳಿದಾಗ ಲಾಲಾ ಬಾಬು ಏನ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದೇ ತರನೇ ಅವರು ಗುರುಗಳಿಗೆ ಸೇವೆ ಮಾಡ್ಕೊಂಡು ಅವ್ರು ಇರ್ತಾರೆ. ಅವರು ಇವಾಗ ತಿನ್ಲಿಕ್ಕೆ ಅಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಈಗ ಅವರು ಭಿಕ್ಷೆ ಬೇಡ್ಕೊಂಡ್ ಬರ್ಲಿಕ್ಕೆ ಹೋಗ್ತಾರೆ. ಭಿಕ್ಷೆ ಬೇಡ್ಕೊಂಡ್ ಬರ್ಲಿಕ್ಕೆ ಹೋದಾಗ ಅವ್ರು ಎಲ್ಲಾರ ಮನೆಗಳಿಗೂ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಒಬ್ರು ಮನೆಗೆ ಹೋಗೋದಿಲ್ಲ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಸಮಾಜದಲ್ಲಿ ಅವ್ರಿಗೆ ಪ್ರತಿಸ್ಪರ್ಧಿ ಆಗಿರ್ತಾರೆ. ಅವರು ಅವರ ಶ್ರೀಮಂತಿಕೆಯಲ್ಲಿ ಅವ್ರೊಬ್ರು ಮನೆ ಬಿಟ್ಟು ಅವ್ರನ್ನೆಲ್ಲಾರ ಮನೆಗೂ ಹೋಗಿ ಅವ್ರು ಭಿಕ್ಷೆ ಬೇಡ್ಕೊಂಡ್ ಬಂದು ಬರ್ತಾ ಇರ್ತಾರೆ. ಸೊ ಗುರುಗಳನ್ನ ಕೇಳಿದಾಗೆಲ್ಲ, ಇಲ್ಲ, ನಿನ್ನ ಗರ್ವ ಹೋಗಿಲ್ಲ, ನೀನಿನ್ನ ಆಧ್ಯಾತ್ಮಿಕ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಹಂತಕ್ಕೆ ಬಂದಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಸೊ ಕೊನೆಗೆ ಅವರು ಲಾಲಾ ಬಾಬು ಯೋಚನೆ ಮಾಡ್ತಾರೆ, ಯಾಕೆ ನನಗೆ ಇನ್ನ ಗುರುಗಳು ಈ ತರ ನನಗೆ ಆಧ್ಯಾತ್ಮಿಕ ಜ್ಞಾನವನ್ನ ಹೇಳ್ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಯಾರು ಅವರ ಪ್ರತಿಸ್ಪರ್ಧಿ ಇರ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಭಿಕ್ಷೆಯನ್ನ ಕೇಳ್ತಾರೆ. ಭಿಕ್ಷೆನ ಕೇಳ್ಕೊಂಡ್ ಬಂದು ಅವ್ರ ಗುರುಗಳಿಗೆ ಅವರು ಮತ್ತೆ ವಿನಂತಿಯನ್ನ ಮಾಡ್ಕೊತಾರೆ. ಆಗ ಹೇಳ್ತಾರೆ, ಈಗ ನೀನು ಒಂದು ಹಂತಕ್ಕೆ ಬಂದಿದ್ಯಾ, ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳೋ ಒಂದು ಹಂತಕ್ಕೆ ಬಂದಿದ್ಯಾ, ನಾನಿವಾಗ ನಿನಗೆ ಆಧ್ಯಾತ್ಮಿಕ ಜ್ಞಾನವನ್ನ ಹೇಳ್ಕೊಡ್ತೀನಿ ಅಂತ ಬಿಟ್ಟು ಆ ಗುರುಗಳು ಹೇಳ್ತಾರೆ. ಅಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದ್ರಲ್ಲಿ ಅಲ್ವಾ ಆ ಗರ್ವ ಅನ್ನೋದಿದ್ದಾಗ ನಮ್ಗೆ ಆ ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ನಾನೇ ಒಳಿಯ ಅನ್ನೋ ಒಂದು ಭಾವನೆ ಇರುತ್ತೆ. ಭಗವಂತನಿಗೆ ನಾವು ಶರಣಾಗತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಶರಣಾಗತ ಪ್ರಕ್ರಿಯೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಶರಣಾಗತ ಆಗ್ಲಿಲ್ಲ ಅಂದ್ರೆ ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಅಶ್ವತ್ಥ ವೃಕ್ಷವನ್ನ ನಾವು ಅದರಿಂದ ನಾವು ಇರುವಂತಹ ಆಸಕ್ತಿಯಿಂದ ನಾವು ಹೊರಗಡೆ ಬಂದು ಅದರಿಂದ ಬೇರ್ಪಟ್ಟು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೆ ಈ ಲಾಲಾ ಬಾಬು ಪ್ರಕರಣದಿಂದ ನಾವು ಅರ್ಥ ಮಾಡ್ಕೋಬಹುದು. ಆ ಗರ್ವವನ್ನ ಬಿಟ್ರೆ ಅಷ್ಟೇ ನಾವು ನಮ್ಮ ನಿಜವಾದ ಅರಿವಿಗೆ ಬರ್ತೀವಿ. ಆಗ ನಾವು ಭಗವಂತನಿಗೆ ಶರಣಾಗಿ ನಾವು ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟಾದ್ಮೇಲೆ ನಮ್ಗೆ ಇವಾಗ ಕೃಷ್ಣ ನೋಡಿ ಇದೆಲ್ಲ ಜ್ಞಾನವನ್ನ ಕೊಡ್ತಾ ಇದಾರೆ. ಜ್ಞಾನವನ್ನ ಕೊಟ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ, ನೀವು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಒಂದು ಪ್ರತಿಬಿಂಬ, ನೀವು ನಿಜವಾದ ಒಂದು ಮರದಲ್ಲಿ ಇಲ್ಲ, ನಿಮ್ಗೆ ನಿಜವಾದ ಆನಂದ ಬೇಕಂದ್ರೆ ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಗೆ ಅದೆಲ್ಲ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಎಲ್ಲರೂ ಜ್ಞಾನಿಗಳಲ್ಲ. ಅದಕ್ಕೆ ಕೃಷ್ಣ ನಮ್ಗೆ ಇನ್ನ ಡೈರೆಕ್ಟ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಈಗ ಮುಂದಿನ ಶ್ಲೋಕದಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಕಣ್ಣುಗಳಿಗೆ ಕಾಣೋದನ್ನ ನಾವು ಒಪ್ಕೊಂಡ್ಬಿಡ್ತೀವಿ ಬೇಗ ಅಲ್ವಾ. ಕಣ್ಣಿಗೆ ಕಾಣ್ದಲೇ ಇರೋದು ಈ ಜ್ಞಾನ ಅನ್ನೋದೆಲ್ಲನೂ ಸಹ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಲ್ವಾ. ಇದನ್ನ ನಾವ್ ಇಮ್ಯಾಜಿನ್ ಮಾಡ್ಕೋಬೇಕು. ಇದೇನಿದು ಆ ಪ್ರತಿಬಿಂಬ ಅಂತಾರೆ, ಬೇರುಗಳು ಮೇಲ್ಗಡೆ ಇರ್ಲಿಕ್ಕೆ ಸಾಧ್ಯ ಏನೋ, ಇದ್ರಲ್ಲಿ ನಾವೇನು ಈ ಜಂಜಾಟದಲ್ಲಿ ನಾವು ಸಿಕ್ಕಾಕೊಂಡಿದೀವಿ, ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಾವು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ನಮ್ಗೆ ಕೃಷ್ಣ ಇನ್ನ ಒಂದು ಸುಲಭವಾದ ಒಂದು ಪ್ರಕ್ರಿಯೆನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅರ್ಥ ಮಾಡಿಸ್ತಾ ಇದ್ದಾರೆ. ಯಾವ ತರ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸಾಮಾನ್ಯ ಜನಗಳಿಗೂ ಸಹ ಅರ್ಥ ಮಾಡಿಸ್ಬೇಕು, ಆ ತರ ಒಂದು ಜ್ಞಾನವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನ ತದ್ವಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನ ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವ್ ನೋಡಿದ್ವಿ ಅಲ್ವಾ, ಕರೋನಾ ಟೈಮಲ್ಲಿ ಜಸ್ಟ್ ನೋಡಿ ಇವಾಗ ಮಾಮೂಲಿ ಉಸಿರಾಡ್ತಾ ಇದೀವಿ, ನಮ್ಗೆ ಇವಾಗ ಆಕ್ಸಿಜನ್ ಅಗತ್ಯ ಇಲ್ಲ. ಆದ್ರೆ ಕರೋನಾ ಟೈಮಲ್ಲಿ ನಾವು ನೋಡಿದ್ವಿ ಅಲ್ವಾ, ಎಷ್ಟು ಹಣವನ್ನ ಕೊಟ್ಟು ನಾವು ಆಕ್ಸಿಜನ್ ಸಿಲಿಂಡರ್ಸ್ ಅನ್ನ ಕೊಂಡ್ಕೋಬೇಕಾಯ್ತು ಅಲ್ವಾ. ಅವಾಗ ನಮ್ಗೆ ಅರ್ಥ ಆಯ್ತು, ನೋಡಿ ಇವಾಗ ಭಗವಂತ ಕೊಡ್ತಾ ಇರೋ ಎಲ್ಲಾ ಫೆಸಿಲಿಟೀಸ್ಗೆ ನಾವ್ ಯಾವುದೇ ಒಂದು ಹಣವನ್ನ ಕೊಡ್ತಾ ಇಲ್ಲ ಅಲ್ವಾ. ನಾವ್ ಹೋಗ್ಲಿ ಹಣ ಕೊಡೋದ್ ಬೇಡ, ಥ್ಯಾಂಕ್ಸ್ ಸಹ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ನಮ್ಗೆ ಆ ಕೃತಜ್ಞತೆ ಸಹ ಇಲ್ಲ. ನಮ್ಗೆ ಆ ಕರೋನಾ ಟೈಮಲ್ಲಿ ಗೊತ್ತಾಯ್ತಲ್ವಾ, ಭಗವಂತ ನಮ್ಗೆ ಎಲ್ಲವನ್ನ ಎಷ್ಟು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಯಾವ್ದಕ್ಕೂ ಸಹ ಅವರು ನಮ್ಮಿಂದ ಏನನ್ನೂ ನಿರೀಕ್ಷಣೆ ಮಾಡ್ತಾ ಇಲ್ಲ. ಈಗ ನೋಡಿ ನಮ್ಗೆ ಜಸ್ಟ್ 1 hour ಆಕ್ಸಿಜನ್ ಯೂಸ್ ಮಾಡಿದ್ರೆ ಇಷ್ಟು ಹಣ ಅಲ್ವಾ, 2 hours ಇಷ್ಟು, 24 hours ಯೂಸ್ ಮಾಡಿದ್ರೆ ಇಷ್ಟು ಅಲ್ವಾ. ನಮ್ಮ ಹತ್ರ ಇರೋ ಹಣ ಮೂಟೆ ಕೊಟ್ರು ಸಹ ಸಾಲ್ತಾ ಇರ್ಲಿಲ್ಲ ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ ನೀವು, ಬನ್ನಿ ನನ್ನ ಲೋಕದಲ್ಲಿ. ನಿಮ್ಗೆ ಈ ಸೂರ್ಯ ಚಂದ್ರ ಅಗ್ನಿ ವಿದ್ಯುತ್ ಶಕ್ತಿಗಳ ಬೆಳಕು ಬೇಕಾಗೇ ಇಲ್ಲ. ನೀವ್ ಇವಾಗ ಪ್ರಭುಪಾದರು ನಮ್ಗೆ ಮುಂದೆ ಅರ್ಥ ಮಾಡಿಸ್ತಾರೆ, ಮತ್ತೆ ಅವ್ರ ಮಾತುಗಳಲ್ಲೇ ಕೇಳೋಣಂತೆ. ಸೊ ಇವಾಗ ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಮತ್ತೆ
ನನ್ನ ಧಾಮಕ್ಕೆ ಇವಾಗ ನೀವೇನಾದ್ರೂ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನೀವು ಬ್ರಹ್ಮನ ಲೋಕಕ್ಕೆ ಹೋದ್ರೂ ಸಹ ನಿಮ್ಮ ಪುಣ್ಯ ಎಲ್ಲ ಮುಗಿದ ತಕ್ಷಣ ಅಥವಾ ಸ್ವರ್ಗಕ್ಕೆ ಹೋದ್ರೆ ನಿಮ್ಮ ಪುಣ್ಯ ಎಲ್ಲ ಮುಗಿದ ತಕ್ಷಣ ನೀವು ಮತ್ತೆ ಭೂಮಿಗೆ ಬರಬೇಕು. ಆದ್ರೆ ನನ್ನ ಲೋಕಕ್ಕೆ ಬಂದವರು ಮತ್ತೆ ವಾಪಸ್ಸು ಬರೋದೇ ಬೇಕಾಗಿಲ್ಲ ಈ ಭೌತಿಕ ಪ್ರಪಂಚಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಅವರ ಲೋಕದ ಬಗ್ಗೆ ನಮ್ಗೆ ಆಕರ್ಷಣೆಯನ್ನ ಅವರು ಬರೋ ತರ ಮಾಡ್ತಾ ಇದಾರೆ. ಅವರು ನಮ್ಗೆ ಅವರೇ ಹೇಳ್ತಾ ಇದಾರೆ ನನ್ನ ಲೋಕ ಹೇಗಿದೆ ಅಂತ. ಅಲ್ವಾ, ನಾವ್ ಇವಾಗ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಅಲ್ವಾ. ಸೊ ಇವಾಗ ಏನು ಸ್ವಿಟ್ಜರ್ಲ್ಯಾಂಡ್ ಗೆ ಬನ್ನಿ ಅಥವಾ ಇನ್ಯಾವ್ದಾದ್ರು ಒಂದು ಎಷ್ಟೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಟ್ರಾವೆಲಿಂಗ್ ಏಜೆನ್ಸಿ ಅವರು, ಬನ್ನಿ ಇಲ್ಲಿ ತುಂಬಾ ಚೆನ್ನಾಗಿದೆ, ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಎಲ್ಲ ನಿಮ್ಗೆ ಕೊಡ್ತೀವಿ, ಅಂದ್ರೆ ಪ್ಯಾಕೇಜ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅಟ್ರಾಕ್ಟ್ ಮಾಡ್ತಾರೆ. ಅದೇ ತರ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ ನನ್ನ ಲೋಕ ಹೇಗಿದೆ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಭಗವಂತನ ಲೋಕ ಹೇಗಿದೆ, ಯಾಕಂದ್ರೆ ಭಗವಂತನ ಲೋಕಕ್ಕೆ ಹೋದವರು ಮತ್ತೆ ವಾಪಸ್ ಬರೋದೇ ಇಲ್ಲ. ನಮ್ಗೆ ಭಗವಂತನ ಲೋಕದ ಬಗ್ಗೆ ಹೇಳಲಿಕ್ಕೆ ಯಾರು ಇರೋದಿಲ್ಲ, ಅದಕ್ಕೆ ಭಗವಂತನೇ ಹೇಳ್ತಾ ಇದಾರೆ. ಈಗ ಅಮೆರಿಕಾಗೆ ಹೋಗಿ ಬಂದವರು ಇದ್ದಾರೆ, ಅಮೆರಿಕ ಹೇಗಿದೆ ಅಂತ ಹೇಳಲಿಕ್ಕೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇದ್ದಾರೆ. ಆದ್ರೆ ಭಗವಂತನ ಲೋಕಕ್ಕೆ ಹೋದವರು ವಾಪಸ್ ಬರ್ದಲೇ ಇರೋದ್ರಿಂದ ನಮ್ಗೆ ಇಲ್ಲಿ ಭಗವಂತ ಹೇಳೋ ಮಾತು ತುಂಬಾ ಮುಖ್ಯ ಆಗುತ್ತೆ. ನೋಡಿ ಭಗವಂತನ ಲೋಕ ಯಾವ ತರ ಇದೆ, ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಶಕ್ತಿಗಳು ಯಾವುದನ್ನು ಬೆಳಗೋದಿಲ್ಲ. ಹಾಗಾದ್ರೆ ಕತ್ಲಲ್ಲಿದ್ದಾರಾ? ಇಲ್ಲ ಅಲ್ವಾ. ಅಲ್ಲಿ ತುಂಬಾ ಪ್ರಕಾಶಮಾನವಾಗಿದೆ. ಅಲ್ಲಿರೋ ಪ್ರತಿಯೊಂದು ಲೋಕಗಳು, ಪ್ರತಿಯೊಂದು ವಸ್ತುಗಳನ್ನು ಸಹ ಸ್ವಯಂ ಪ್ರಕಾಶಿತವಾಗಿದೆ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಸ್ವಯಂ ಪ್ರಕಾಶ ಅಂದ್ರೆ ಸೂರ್ಯ ಮಾತ್ರ, ಆದ್ರೆ ಭಗವಂತನ ಲೋಕದಲ್ಲಿ ಪ್ರತಿಯೊಂದನ್ನು ಸಹ ಸ್ವಯಂ ಪ್ರಕಾಶಿತವಾಗಿದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ನಮ್ಗೆ ಪ್ರಭುಪಾದ್ರೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಬ್ರೋಲಿ ನೀವು ವಿದ್ಯುತ್ ಬಿಲ್ ಏಕೆ ಪಾವತಿಸಬೇಕು? ಇದೇನು? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆ? ನನಗೆ ಕೇಳಿಸ್ತಾ ಇಲ್ಲ ಆಕ್ಚುಲಿ. ಎಸ್ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ, ಮಾತಾಜಿ ಸಣ್ಣ ಕೇಳಿಸ್ತಾ ಇದೆ ಮಾತಾಡಿ. ಯಾರಿಗಾದ್ರೂ? ಇಲ್ಲ ಇಲ್ಲ ಮಾತಾಜಿ, ಸೌಂಡ್ ಕಮ್ಮಿ ಮಾತಾಜಿ ಅದು ಬರ್ತದೆ. ಇಷ್ಟೊತ್ತು ಡಿಸ್ಪ್ಲೇ ಇರಲಿಲ್ಲ, ಕೇಳಿಸ್ತಾ ಇಲ್ಲ ಮಾತಾಡಿ. ಈಗ ಇಲ್ಲ ಈಗ ಬಂತು ಡಿಸ್ಪ್ಲೇ. ಓದಿ ಮಾತಾಜಿ, ಜೋರಾಗಿ ಓದಿ. ನೀವು ಪಾವತಿಸಿ- ವಿದ್ಯುತ್ ಬಿಲ್ ಏಕೆ ಪಾವತಿಸಬೇಕು? ಇದೇನು ಮೂರ್ಖತನ? ನೀವು ವಿದ್ಯುತ್ ಬಿಲ್ ಏಕೆ ಪಾವತಿಸಬೇಕು? ಅಲ್ಲಿಗೆ ಹೋಗಿ ಅಲ್ಲಿ ವಾಸಿಸಿ ನ ತದ್ ಭಾಷಯತೆ ನ ಅವಶ್ಯಕತೆ ಇಲ್ಲ. ಅದು ಆಧ್ಯಾತ್ಮಿಕ ಪ್ರಪಂಚ. ಸೂರ್ಯ ಚಂದ್ರರಿಂದ ಬೆಳಗುವುದಿಲ್ಲ, ಏಕೆಂದರೆ ಅಲ್ಲಿ ಎಲ್ಲರೂ ಪ್ರಕಾಶಮಾನವಾಗಿರುತ್ತಾರೆ. ಪ್ರತಿಯೊಂದು ಗ್ರಹವೂ ಪ್ರಕಾಶಮಾನವಾಗಿದೆ. ಆದ್ದರಿಂದ ಇವುಗಳ ಅಗತ್ಯವಿಲ್ಲ, ಅಜ್ಞಾನವಿಲ್ಲ, ಕೊರತೆ ಇಲ್ಲ, ಶೋಚನೀಯ ಸ್ಥಿತಿ ಇಲ್ಲ. ಶ್ರೀಮದ್ ಭಾಗವತಂ 3.28.21 ನೈರೋಬಿ ನವೆಂಬರ್ 1, 1975. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅಲ್ವಾ ನೋಡಿ ಪ್ರಭುಪಾದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರೆ. ನಾವೆಂತ ಮೂರ್ಖರು, ನಾವಿಲ್ಲಿ ಎಲ್ಲದಕ್ಕೂ ಬಿಲ್ ಪಾವತಿಸ್ತಾ ಇದೀವಿ, ಪಾವತಿಯನ್ನ ಮಾಡ್ತಾ ಇದೀವಿ. ಆದ್ರೆ ಭಗವಂತನ ಲೋಕ ಒಂದಿದೆ, ಅಲ್ಲಿ ಯಾವುದೇ ಒಂದು ಬಿಲ್ ಅನ್ನ ಪಾವತಿ ಮಾಡೋ ಅಂತ ಒಂದು ಅಗತ್ಯನೇ ಇರೋದಿಲ್ಲ. ಸೊ ನೀವು ಇಲ್ಲಿ ಯಾಕಿರ್ಬೇಕು? ನೀವು ಆ ಜಾಗಕ್ಕೆ ಹೋಗಿ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಲ್ಲಿ ಎಲ್ಲವೂ ಪ್ರಕಾಶಮಾನವಾಗಿದೆ, ಅಲ್ಲಿ ಪ್ರತಿಯೊಂದು ಗ್ರಹನೂ ಸಹ ಪ್ರಕಾಶಮಾನವಾಗಿದೆ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಪ್ರಕಾಶ ಅಂತಂದ್ರೆ ಮಾತ್ರ, ಇಲ್ಲಾಂದ್ರೆ ನಾವು ಬರೇ ಒಂದು ಕತ್ತಲ ಕೂಪದಲ್ಲಿ ಇದ್ದಂಗೆ, ಒಂದು ಮೊಟ್ಟೆ ಒಳಗಡೆ ಎಷ್ಟು ಅಂಧಕಾರ ಇದೆ ಅಲ್ವಾ, ಆ ತರ ಒಂದು ಜಾಗದಲ್ಲಿ ನಾವ್ ಇದೀವಿ. ಭಗವಂತ ನಮ್ಮ ಮೇಲೆ ಕರುಣಿನ ತೋರಿ ಅವ್ರು ನಮ್ಗೆ ಸೂರ್ಯನನ್ನ ಕೊಟ್ಟಿದ್ದಾರೆ, ಬೆಳಕನ್ನ ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ. ಅದನ್ನು ಸಹ ಈ 14 ಲೋಕಗಳಲ್ಲಿ ಬರೇ ಮೇಲಿನ ಗ್ರಹಗಳಿಗೆ, ಮೇಲಿನ ಲೋಕಗಳಿಗೆ ಮಾತ್ರನೇ ಆ ಸೂರ್ಯನ ಬೆಳಕು ಬೀಳೋದು. ಆ ಕೆಳಗಿನ ಲೋಕಗಳು, ಅಧೋಲೋಕ ಅಂತ ಏನಿದೆಯೋ ಆ ಅಧೋಲೋಕಗಳಿಗೆ ಸೂರ್ಯನ ಬೆಳಕು ಬೀಳೋದಿಲ್ಲ. ಅಲ್ಲಿರುವಂತಹ ಮುತ್ತು ವಜ್ರ ವೈಡೂರ್ಯ, ಆ ಮಾಣಿಕ್ಯ, ಹವಳ ಅಂತ ನಾವ್ ಏನಂತೀವೋ ಅದ್ರಿಂದ ಏನ್ ಬೆಳಕಿದೆಯೋ ಆ ಬೆಳಕಲ್ಲೇ ಅಲ್ಲಿ ಜೀವನ ಮಾಡ್ತಾ ಇರೋದು ಆ ಕೆಳಗಿನ ಲೋಕದಲ್ಲಿ ಇರೋರೆಲ್ಲ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು ಭಗವಂತನ ಆ ಕೃಪಾ ಕಟಾಕ್ಷ ಎಷ್ಟು ಅವರು ನೋಡಿ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾವುದನ್ನು ಸಹ ಇಲ್ಲಿ ಪ್ರಕಾಶಮಾನವಿಲ್ಲ, ಆದ್ರೂನು ಸಹ ನಮ್ಗೆ ಸಂತೋಷವಾಗಿ ಬದುಕ್ಲಿಕ್ಕೋಸ್ಕರ ಅವರು ಸೂರ್ಯನನ್ನ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಈ ಸೂರ್ಯನಿಂದನೇ ನಮ್ಗೆ ಅವರು ಚಂದ್ರ, ಅದರ ಸೂರ್ಯನ ಬೆಳಕಿನಿಂದಲೇ ಚಂದ್ರನು ಸಹ ಪ್ರತಿಫಲನವನ್ನ ಅವರು ಆ ಶಕ್ತಿ ಅವರು ಪಡೆದಿದ್ದಾರೆ ಅಲ್ವಾ. ಮತ್ತೆ ವಿದ್ಯುತ್ ಶಕ್ತಿ ಅಥವಾ ಅಗ್ನಿ ಅವೆಲ್ಲನೂ ಸಹ ಆ ಸೂರ್ಯನಿಂದನೇ ಅವು ಏನು ಶಕ್ತಿಯನ್ನ ಪಡ್ಕೊಂಡಿರೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಆ ಗ್ರಹ ಅಂದ್ರೆ ಭಗವಂತನ ಲೋಕ ಯಾವ ತರ ಇದೆ, ಅಲ್ಲಿ ಅಜ್ಞಾನ ಅನ್ನೋದಿಲ್ಲ, ಯಾವುದಕ್ಕೂ ಸಹ ಕೊರತೆ ಇಲ್ಲ. ನಾವಿಲ್ಲಿ ಏನ್ ಕಷ್ಟವನ್ನ ಪಡ್ತಾ ಇದೀವಿ ಅಂತಹ ಒಂದು ಶೋಚನೀಯ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಮಾಹಿತಿಯನ್ನು ಒಬ್ಬನು ಅಳವಡಿಸಿಕೊಳ್ಳಬೇಕು. ಅವನು ತನ್ನನ್ನು ಈ ಶಾಶ್ವತ ಬಯಸಬೇಕು ಮತ್ತು ವಾಸ್ತವ ಎಂಬ ಅವನು
ಭಗವಂತನ ಲೋಕ ಯಾವ ತರ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಆ ಧಾಮಕ್ಕೆ ಹೋಗ್ಬೇಕು ಅನ್ನೋ ಒಂದು ಬಯಕೆ ಇರ್ಬೇಕು, ತೀವ್ರವಾದ ಬಯಕೆ ಇರ್ಬೇಕು ಅಂತ ಹೇಳ್ತಾರೆ ನಮ್ಗೆ ಆಚಾರ್ಯರು ಅಲ್ವಾ. ಇಲ್ಲ ಅಂದ್ರೆ ನಮ್ಗೆ ಸುಮ್ನೆ ಏನೋ ಒಂದು ಟೈಮ್ ಪಾಸ್ ಅಥವಾ ಒಂದು ಊಟದಲ್ಲಿ ಉಪ್ಪಿನಕಾಯಿ ತರ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನ ಅಥವಾ ಕೃಷ್ಣ ಪ್ರಜ್ಞೆನ ತಗೊಂಡ್ರೆ ನಾವು ಖಂಡಿತ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಆಯಸ್ಸೇ ಮುಗ್ದೋಗ್ಬಿಡುತ್ತೆ. ನಾವು ಈ ತಪ್ಪು ಪ್ರತಿಬಿಂಬದಿಂದ ನಾವು ಕಳಚ್ಕೋಬೇಕು ಅಂತಂದ್ರೆ ನಾವು ಅದನ್ನ ನಾವು ಸೀರಿಯಸ್ ಆಗಿ ನಾವು ತಗೋಬೇಕು. ನಾವು ಈ ಕೃಷ್ಣ ಪ್ರಜ್ಞೆನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವ್ ಇವಾಗ ಏನ್ ಚಾಂಟಿಂಗ್ ಅಂತ ಇದೆ ನಾವು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ಬೇಕು. ಏನು ನಿಯಂತ್ರಕ ತತ್ವಗಳನ್ನ ಹೇಳಿದರೆ ಪ್ರಭುಪಾದರದನ್ನ ನಾವು ಸೀರಿಯಸ್ ಆಗಿ ನಾವು ಅದನ್ನ ಅನುಷ್ಠಾನ ಮಾಡ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವಾಗಷ್ಟೇ ನಾವು ಈ ತಪ್ಪು ಪ್ರತಿಬಿಂಬದಿಂದ ನಾವು ಕಳ್ಚ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಬರೀತಾ ಇದ್ದಾರೆ, ಈ ವಿಷಯವು ಮನುಷ್ಯನನ್ನ ಆಕರ್ಷಿಸಬೇಕು. ಭಗವಂತನ ಲೋಕ ಯಾವ ತರ ಇದೆ ಅಂತ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಆ ವಿಷಯ ನಮ್ಮನ್ನ ಆಕರ್ಷಿಸಬೇಕು. ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ. ಈ ಭೌತಿಕ ಪ್ರಪಂಚದ ಜೊತೆ ನಮ್ಗೆ ಏನಾದ್ರೂ ಆಸಕ್ತಿ ಇದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೆ ಆಚಾರ್ಯರು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಲ್ವಾ. ಅಕಸ್ಮಾತ್ ನಾವೇನಾದ್ರೂ ಕೃಷ್ಣ ಭಕ್ತಿಯನ್ನ ಮಾಡಿ ನಾವು ದೇಹವನ್ನ ಬಿಟ್ಟಾಗ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದಾಗ ನಮ್ಗೆ ವಿಮಾನ ಬರುತ್ತೆ ಅಲ್ವಾ. ವೈಕುಂಠದ ವಿಮಾನ ಬಂದಾಗ ನಾವು ಈ 14 ಲೋಕಗಳನ್ನ ದಾಟಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಅಕಸ್ಮಾತ್ 14 ಲೋಕಗಳನ್ನ ನಾವು ದಾಟ್ತಾ ಇರ್ಬೇಕಾದ್ರೆ ನಾವು ಸ್ವರ್ಗವನ್ನ ನೋಡಿ ಹಬ್ಬಾ ಇಷ್ಟು ಚೆನ್ನಾಗಿದ್ಯಾ ಅಂತ ನಾವು ಆಕರ್ಷಣೀಯ ಅಂದ್ರೆ ನಾವು ಆ ಒಂದು ಏನ್ ಹೇಳ್ತಾರೆ ನಾವು ಅದರಿಂದ ಆಕರ್ಷಿತವಾಗಿ ಒಂದು ಬಿಟ್ರೆ ನಮ್ಮನ್ನ ವಿಷ್ಣು ದೂತರು ಅಲ್ಲೇ ಇಳಿಸ್ಬಿಟ್ಟು ಹೊರಟೋಗ್ಬಿಡ್ತಾರಂತೆ. ಅದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾವ್ ಅದೇ ತರ ನಾವು ಮೇಲಿನ ಲೋಕಕ್ಕೆ ಹೋದಾಗ ನಮ್ಗೆ ಈ ಅದು ಏನ್ ಹೇಳ್ತಾರೆ ಆ ಪದರಗಳೇನಿದೆ ಆ 7 ಪದರಗಳನ್ನ ದಾಟ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೇ ನಮ್ಗೆ ಆ ಒಂದು ಜಾಗಕ್ಕೆ ನಾವು ಆಕರ್ಷಿತರಾಗ್ಬಿಟ್ರೆ ನಮ್ಗೆ ಅಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ ವಿಷ್ಣು ದೂತರು. ಅಂದ್ರೆ ನಮ್ಗೆ ಕೃಷ್ಣ ಬಿಟ್ರೆ ನಮ್ಗೆ ಬೇರೆ ಇನ್ನೇನೂ ಬೇಡ ಅಂತ 100% ನಾವು ಪಕ್ವ ಆಗ್ಬೇಕು. ಅವಾಗಷ್ಟೇ ನಾವು ಭೌತಿಕ ಪ್ರಪಂಚವನ್ನ ಮೀರಿ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಿನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅವನು ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರ ಸಹವಾಸವನ್ನ ಮಾಡಬೇಕು. ಅದಕ್ಕೇನೆ ಈ ಭಕ್ತರ ಸಂಘ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಭಕ್ತರ ಸಂಘದಲ್ಲಿ ಇಲ್ದಲೆ ಏಕಾಂಗಿಯಾಗಿ ನಾನು ಕೃಷ್ಣ ಪ್ರಜ್ಞೆಯನ್ನ ಮಾಡ್ತೀನಿ ಅಂತ ನಾವು ಹೊರಟ್ರೆ ನಮ್ಗೆ ಸಾಧ್ಯನೇ ಇಲ್ಲ. ನಾವು ಅದರಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಭರತ ಮಹಾರಾಜನ ನಾವು ನೋಡಿದ್ವಿ ಅಲ್ವಾ. ಯಾವಾಗ್ಲೂ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಭರತ ಮಹಾರಾಜನ ಎಕ್ಸಾಂಪಲ್ ಅನ್ನ. ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಮಾಜವನ್ನ ಹುಡುಕಿಕೊಂಡು ಹೋಗಬೇಕು. ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನ ಕತ್ತರಿಸಿ ಹಾಕಬಹುದು. ಕಾವಿ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಬರೇ ನಾನು ಎಲ್ಲವನ್ನ ತ್ಯಜಿಸಿದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿದೀನಿ ಅಂತ ಬರೇ ಕಾವಿ ಬಟ್ಟೆ ಹಾಕೊಂಡಿದ್ ಮಾತ್ರಕ್ಕೆ ನಾವು ಈ ಭೌತಿಕ ಪ್ರಪಂಚದ ಬಗ್ಗೆ ಆಸಕ್ತಿನ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವ್ ಇದನ್ನ ತುಂಬಾ ಗಂಭೀರವಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಒತ್ತಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 15.7ನೇ ಶ್ಲೋಕ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಮಮೈವಾಂಶೋ ಜೀವಲೋಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲಾ ಜೀವರಾಶಿಗಳು ಬರೇ ಮನುಷ್ಯ ಒಬ್ಬರೇ ಅಲ್ಲ, ದೇವತೆಗಳು ಒಬ್ಬರೇ ಅಲ್ಲ, ಎಲ್ಲ ಜೀವರಾಶಿಗಳು ಆ 84 ಲಕ್ಷ ಜೀವರಾಶಿಗಳು ಏನಿದೆಯೋ ಎಲ್ಲ ಜೀವರಾಶಿಗಳನ್ನು ಸಹ ಮಮೈವಾಂಶೋ ನನ್ನ ಅಂಶ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜೀವಭೂತ ಸನಾತನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಾವು ಒಂದು ಆಪಲ್ ಅನ್ನ ತಗೊಂಡ್ ಬಂದು ಅದನ್ನ ಕತ್ತರಿಸಿದ್ರೆ ಸೊ ಅದು ಚಿಕ್ಕ ಚಿಕ್ಕ ಭಾಗವಾಗಿ ಬೇರ್ಪಡುತ್ತೆ ಅಲ್ವಾ. ಆ ತರ ಹೇಳ್ತಾ ಇಲ್ಲ. ಯಾವ್ದಾದ್ರು ಒಂದು ಏನು ಜಡ ವಸ್ತುವನ್ನ ನಾವು ಕತ್ತರಿಸಿದ್ರೆ ಅದು ಹಲವಾರು ಭಾಗಗಳಾಗತ್ತಲ್ಲ, ಆ ಭಾಗಗಳು ಅಂತ ಹೇಳ್ತಾ ಇಲ್ಲ. ಆ ಭಗವಂತನ ನಿತ್ಯ ಭಾಗಗಳು ಅಂದ್ರೆ ನಮ್ಗೆ ಹೇಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಕೋಟ್ಯಾಂತರ ವರ್ಷಗಳಿಂದ ನಾವು ಭಗವಂತನ ಭಾಗಗಳು ಅಂತ ಇಲ್ಲಿ ಹೇಳ್ತಾ ಇದಾರೆ. ಸನಾತನ ಅಂತ ಹೇಳ್ತಾ ಇದ್ದಾರೆ. ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಾವು ಭಗವಂತನ ಮಕ್ಕಳಾದ್ರೆ ನಾವ್ ಯಾಕೆ ಇಲ್ಲಿ ಕಷ್ಟ ಪಡ್ಬೇಕು? ಅದು ಮೊದಲನೇ ಅಂದ್ರೆ 13ನೇ ಚಾಪ್ಟರ್ ಇಂದ ನಮ್ಗೆ ಇದೇ ಪ್ರಶ್ನೆ ಅಲ್ವಾ. ನಾವು ಭಗವಂತನ ಮಕ್ಕಳಾದ್ರೆ ನಾವ್ ಯಾಕೆ ಕಷ್ಟ ಪಡ್ಬೇಕು ಅನ್ನೋದು ಪ್ರಶ್ನೆ. ಸೊ ಯಾಕೆ ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಸೊ ನಾವು ಈ 5
ಇಂದ್ರಿಯಗಳು, ಅದ್ರ ಜೊತೆ ಇನ್ನ ಒಂದು 6ನೇ ಇಂದ್ರಿಯ. ನಮಗ್ ಗೊತ್ತಿರೋದು ನಮ್ಮ ಸೈನ್ಸ್ ಪ್ರಕಾರ 5 ಇಂದ್ರಿಯಗಳು ಅಂತ ಗೊತ್ತು ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ ಮನಃಷ್ಟಾಣಿ ಇಂದ್ರಿಯಾಣಿ, ಮನಸ್ಸು ಸೇರಿದಂತೆ 6 ಇಂದ್ರಿಯಗಳು ಅಂತ ಹೇಳ್ತಾ ಇದಾರೆ. ಮನಸ್ಸನ್ನು ಒಳಗೊಂಡು ಈ 6 ಇಂದ್ರಿಯಗಳ ಜೊತೆ ಅವನು ಈ ಪ್ರಕೃತಿಯ ಜೊತೆ ಸಂಪರ್ಕವನ್ನ ಪಡ್ಕೊಂಡಿರೋದ್ರಿಂದ ಅವನು ಕಷ್ಟ ಪಡ್ತಾ ಇದ್ದಾನೆ. ಕರ್ಷತಿ ಅಂತ ಹೇಳ್ತಾ ಇದಾರೆ, ಅವನು ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಅದರ್ವೈಸ್ ನಾವೆಲ್ಲನೂ ಸಹ ಭಗವಂತನ ಜೊತೆಯಲ್ಲಿದ್ದು ಸಂತೋಷವಾಗಿ ಇರ್ಬೇಕಾಗಿರೋರು ಅಲ್ವಾ. ಸತ್ತ ಚಿತ್ತ ಆನಂದ ಸ್ವರೂಪಿಗಳಾಗಿ ಇರ್ಬೇಕಾಗಿರೋಂಥವ್ರು ನಮ್ಮ ಶುದ್ಧ ಸತ್ವದಲ್ಲಿ ಅಥವಾ ಶುದ್ಧ ಪ್ರಜ್ಞೆಯಲ್ಲಿ ನಾವು ಇದ್ದಿದ್ರೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಭಗವಂತನ ಅಂಶಗಳಲ್ಲಿ ಇವಾಗ ವಿಷ್ಣು ತತ್ವ ಅಲ್ವಾ. ಇವಾಗ ನಾವು ಮೊದಲ ಚತುರ್ವ್ಯೂಹ, 2ನೇ ಚತುರ್ವ್ಯೂಹ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ನಾನು ಮತ್ತೆ ಅದನ್ನ ಡೀಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ. ಅವೆಲ್ಲನೂ ಸಹ ವಿಷ್ಣು ತತ್ವಕ್ಕೆ ಬರುತ್ತೆ. ವಿಷ್ಣು ತತ್ವಕ್ಕೂ ಜೀವ ತತ್ವಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ವಿಷ್ಣು ತತ್ವಕ್ಕೂ ಮತ್ತೆ ಜೀವ ತತ್ವಕ್ಕೂ ಏನು ವ್ಯತ್ಯಾಸ ಇದೆ ಅಂತ? ಹರೇ ಕೃಷ್ಣ ಮಾತಾಜಿ. ಜೀವ ತತ್ವ ಅಂತಂದ್ರೆ ಈ ಪ್ರಕೃತಿ ಐಹಿಕ ಪ್ರಕೃತಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ವಿಷ್ಣು ತತ್ವ ಯೂನಿವರ್ಸಲ್ ಅಂತಂದ್ರೆ ಅದು ಶಾಶ್ವತವಾದದ್ದು. ಜೀವ ತತ್ವ ಅದು ಈ ಪ್ರಕೃತಿಯ ತ್ರಿಗುಣಗಳಿಗೆ ಸಂಬಂಧಪಟ್ಟಂಗೆ ಅವುಗಳದು ವ್ಯತ್ಯಾಸ ಕ್ರಮೇಣ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಮಾತಾಜಿ ವಿಷ್ಣು ತತ್ವ ಮತ್ತೆ ಜೀವ ತತ್ವ ಎರಡನ್ನೂ ಸಹ ಶಾಶ್ವತವಾಗಿ ಇರೋರಂತವ್ರೆ ಮಾತಾಜಿ. ಇವಾಗ ನಾವೆಲ್ಲನೂ ಸಹ ನಮ್ಮನ್ನ ಆತ್ಮ ಅಂತ ತಿಳ್ಕೊಂಡಿದೀವಲ್ವಾ. ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ರ ಹಾಗೆ ಆತ್ಮ ಅದು ಸನಾತನ ಅಲ್ವಾ, ನಿತ್ಯವಾದವರು, ಶಾಶ್ವತವಾದವರು. ಅದನ್ನ ಯಾರು ಸಾಯಿಸ್ಲಿಕ್ ಆಗೋದಿಲ್ಲ, ಅದನ್ನ ಶಸ್ತ್ರದಿಂದ ಅದನ್ನ ಕತ್ತರಿಸ್ಲಿಕ್ ಆಗೋದಿಲ್ಲ, ಅಗ್ನಿಯಿಂದ ಸುಡ್ಲಿಕ್ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ನಾವೆಲ್ಲ ಜೀವರಾಶಿಗಳೆಲ್ಲರನ್ನೂ ಸಹ ಶಾಶ್ವತವಾಗಿರುವಂತವ್ರೇನೆ. ಈವನ್ ಪ್ರಕೃತಿನೂ ಸಹ ಶಾಶ್ವತವಾಗಿರುವಂತದ್ದೇ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅದನ್ನು ಸಹ ಸನಾತನ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಏನ್ ವ್ಯತ್ಯಾಸ ಇದೆ ವಿಷ್ಣು ತತ್ವ ಮತ್ತೆ ಜೀವ ತತ್ವಕ್ಕೆ? ಮಾತಾಜಿ ಭಗವಂತನಿಗೆ ಎಷ್ಟು ಶಕ್ತಿ ಅಷ್ಟೇ ಜೀವ ತತ್ವಗಳು ಸಹ. ಹೇಳಿ ಮಾತಾಜಿ. ನಾವೊಂದು ಕಿಡಿ ವಿಷ್ಣು ತತ್ವದ ಕೋಟಿಗಟ್ಲೆ ಇದೆ ಮಾತಾಜಿ. ವಿಷ್ಣು ತತ್ವ ಸತ್ಯವಾದದ್ದು, ಸತ್ಯನೇ ವಿಷ್ಣು ತತ್ವ ಅಂತ ಹೇಳ್ಬೋದು. ಜೀವ ತತ್ವ ಚೇಂಜಸ್ ಇಲ್ಲ ಮಾತಾಜಿ. ಮಾತಾಜಿ ವಿಷ್ಣು ತತ್ವ ಭಗವಂತನಿಂದ ಫಸ್ಟ್ ಯಾರು ಭಗವಂತನಿಂದ ಮೊದಲ ವಿಸ್ತರಣೆ ಯಾರಾಗೋದು ಮಾತಾಜಿ? ಬಲರಾಮ ಫಸ್ಟ್ ವಿಸ್ತರಣೆಯಾಗಿ ಬರ್ತಾರೆ. ಬಲರಾಮನಿಂದ ಮೊದಲ ಚತುರ್ವ್ಯೂಹ ಬರುತ್ತೆ. ಮೊದಲ ಚತುರ್ವ್ಯೂಹ ಅಂದ್ರೆ ಯಾರ್ಯಾರು ಇರ್ತಾರೆ? ಮೊದಲ ಚತುರ್ವ್ಯೂಹ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ, ವಾಸುದೇವ ಅಲ್ವಾ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಲ್ವಾ. ಅವ್ರು 4 ಜನ ಬರ್ತಾರೆ. ಅದಾದ್ಮೇಲೆ ಸಂಕರ್ಷಣದಿಂದ ಯಾರು ಬರ್ತಾರೆ? ನಾರಾಯಣ ಬರ್ತಾರೆ. ನಾರಾಯಣನಿಂದ ಮತ್ತೆ 2ನೇ ಚತುರ್ವ್ಯೂಹ ಬರ್ತಾರೆ ಅಲ್ವಾ. 2ನೇ ಚತುರ್ವ್ಯೂಹದಿಂದ ಮತ್ತೆ 2ನೇ ಸಂಕರ್ಷಣದಿಂದ ಕಾರಣೋದಕಶಾಹಿ ವಿಷ್ಣು ಬರ್ತಾರೆ ಅಲ್ವಾ. ಕಾರಣೋದಕಶಾಹಿ ವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಮತ್ತೆ ಕ್ಷೀರೋದಕಶಾಹಿ ವಿಷ್ಣುವಿನಿಂದ ದಶಾವತಾರ ಎಲ್ಲ ಬರ್ತಾರೆ ಅಲ್ವಾ. ಮತ್ತೆ ಎಷ್ಟು ಅನಂತವಾದ ಅವತಾರಗಳು, ಭಗವಂತನ ಅವತಾರಗಳು ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವೆಲ್ಲಾನು ಸಹ ವಿಷ್ಣು ತತ್ವಕ್ಕೆ ಬರ್ತಾರೆ ಮಾತಾಜಿ. ಆ ಯುಗಾವತಾರ, ಮನ್ವಂತರ ಅವತಾರ ಅವೆಲ್ಲ ಏನಿದೆ ಅವೆಲ್ಲನೂ ಸಹ ವಿಷ್ಣು ತತ್ವಕ್ಕೆ ಬರ್ತಾರೆ. ಜೀವ ತತ್ವ ಅಂತಂದ್ರೆ ಭಗವಂತನಿಂದ ಪ್ರತ್ಯೇಕಗೊಂಡ ವಿಭಿನ್ನ ಅಂಶಗಳು. ಅಂದ್ರೆ ಗುಣದಲ್ಲಿ ಮಾತ್ರನೇ ನಾವು ಭಗವಂತನನ್ನ ಹೋಲ್ತೀವಿ, ಅಂದ್ರೆ ಸತ್ತ ಚಿತ್ತ ಆನಂದ ಸ್ವರೂಪಿಗಳು. ಆದ್ರೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ. ಬೆಂಕಿಯ ಒಂದು ಬೆಂಕಿಗೂ ಮತ್ತೆ ಬೆಂಕಿಯಿಂದ ಬಂದಿರುವಂತಹ ಕಿಡಿಗಳಿಗೆ ಎಷ್ಟು ವ್ಯತ್ಯಾಸ ಇದೆ, ಸಮುದ್ರ ಮತ್ತೆ ಸಮುದ್ರದಿಂದ ಬಂದಿರುವಂತಹ ಒಂದು ಹನಿಗೆ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ಅದು ವ್ಯತ್ಯಾಸ ಇದೆ ಅಲ್ವಾ. ಸೊ ಅದೇನೆ ಜೀವತತ್ವ ಅಂದ್ರೆ, ಜೀವತತ್ವ ಮತ್ತೆ ವಿಷ್ಣು ತತ್ವಕ್ಕೆ ಅದೇ ವ್ಯತ್ಯಾಸ ಇರೋದು. ನಾವ್ ಯಾವತ್ತೂ ಸಹ ವಿಷ್ಣು ತತ್ವಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾತಾಜಿ. ಮ್ಯಾಕ್ಸಿಮಮ್ ಅಂದ್ರೆ ನಾವು ಬ್ರಹ್ಮರಾಗ್ಬೋದು ಅಷ್ಟೇ ಹೊರತು ನಾವು ಶಿವನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣುವನು ಸಹ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಆದ್ರೆ ನಾವು ಭಗವಂತನ ವಿಭಿನ್ನ ಅಂಶ, ಪ್ರತ್ಯೇಕಗೊಂಡ ವಿಭಿನ್ನ ಅಂಶಗಳು. ನಾವು ಗುಣದಲ್ಲಿ ಒಂದೇನಂದ್ರೆ ನಾವು ಆನಂದ ಸ್ವರೂಪಿಗಳು, ಸತ್ ಚಿತ್ ಆನಂದ ಸ್ವರೂಪಿಗಳು. ಆದ್ರೆ ನಾವಿಲ್ಲಿ ಕಷ್ಟವನ್ನ ಪಡ್ತಾ ಇದೀವಿ. ಯಾಕೆ ಕಷ್ಟವನ್ನ ಪಡ್ತಾ ಇದೀವಿ? ನಾವು ಈ 5 ಇಂದ್ರಿಯಗಳು ನಮ್ಗೆ ಇದೆ
ಅಲ್ವಾ? ಈ 5 ಇಂದ್ರಿಯಗಳ ಜೊತೆ ಮನಸ್ಸು ಬೇರೆ ಇದೆ ಅಲ್ವಾ? ಸೊ ನಾವೇನೆಲ್ಲ ಇವಾಗ ಕಣ್ಣಿನಿಂದ ಏನೆಲ್ಲ ನೋಡ್ತೀವಿ, ಕಿವಿಯಿಂದ ಏನೆಲ್ಲ ಕೇಳಿಸ್ಕೊತೀವಿ, ಅದೆಲ್ಲನೂ ಸಹ ಎಲ್ಲಿಗೆ ರವಾನೆ ಆಗತ್ತೆ? ಮನಸ್ಸಿಗೆ ರವಾನೆ ಆಗತ್ತೆ. ಮನಸ್ಸಿಗೆ ಬಂದ ತಕ್ಷಣನೇ ಮನಸ್ಸಿನ ಗುಣಲಕ್ಷಣ ಏನು? ಹರೇ ಕೃಷ್ಣ. ಮನಸ್ಸಿನ ಗುಣಲಕ್ಷಣ ಏನು? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ಅಥವಾ ಕಷ್ಟ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇದೆಯಾ? ಆಸೆ ಪಡೋದು ಮಾತಾಜಿ. ಆಸೆ ಪಡೋದು. ಓಕೆ. ಮನಸ್ಸಿನ ಗುಣಲಕ್ಷಣ ಏನು? ಆನಂದ. ಹಾ, ಚಂಚಲತೆ ಮಾತಾಜಿ. ಓಕೆ. ಮತ್ತೆ ಇನ್ನೇನಿದೆ ಗುಣಲಕ್ಷಣ? ಮನಸ್ಸಿನ ಗುಣಲಕ್ಷಣ ಅದು 3 ಗುಣಗಳಿಗೆ ಒಳಪಟ್ಟಿರುತ್ತೆ ಮಾತಾಜಿ. ಓಕೆ. ಮನಸ್ಸು ರಜೋಗುಣದಲ್ಲಿದ್ರೆ ಅತಿ ಹೆಚ್ಚು ಬಯಕೆ, ಹ್ಮ್ ಸತ್ವಗುಣದಲ್ಲಿದ್ರೆ ಶಾಂತ ಸ್ವಭಾವ. ಮತ್ತೆ ಮನಸ್ಸಿನ ಗುಣಲಕ್ಷಣ ಅಂತ ಹೇಳಿದ ತಕ್ಷಣ ನಾ ಮೊದ್ಲು ಹೇಳ್ಬೇಕಾಗಿರೋದು ಸಂಕಲ್ಪ ವಿಕಲ್ಪ. ಅಂದ್ರೆ ನನಗೆ ಇದಿಷ್ಟ ಇದು ಕಷ್ಟ. ದ್ವಂದ್ವತೆ ಅಂತ ನಾವೇನ್ ಹೇಳ್ತೀವಿ, ದ್ವಂದ್ವತೆ ಅನ್ನೋದು ಮನಸ್ಸಿನ ಗುಣಲಕ್ಷಣ ಅಲ್ವಾ? ದ್ವಂದ್ವತೆ ಇರೋದಕ್ಕೆ ತರ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಮಾತಾಜಿ ಕ್ಲಾಸ್, ಇವಾಗ ನಾನ್ ಮಾಡ್ತಿರೋ ಕ್ಲಾಸ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಕುತ್ಕೊಂಡು ಕೇಳಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ಸೊ ಆ ಇಷ್ಟ ಕಷ್ಟ, ಬೇಕು ಬೇಡ, ಆ ದ್ವಂದ್ವತೆ ಇರೋದ್ರಿಂದನೇ ನಮ್ಗೆ ಏನಾಗ್ತಾ ಇದೆ? ನಾವಲ್ಲಿ ಪುಣ್ಯ ಕಾರ್ಯ ಪಾಪ ಕಾರ್ಯ ಆತರ ಮಾಡ್ತಾ ಇದೀವಿ. ಸೊ ಪುಣ್ಯ ಕಾರ್ಯ ಪಾಪ ಕಾರ್ಯ ಮಾಡಿದ ತಕ್ಷಣ ಏನಾಗ್ತಾ ಇದೆ? ನಾವಿಲ್ಲಿ ಮೇಲಿನ ಲೋಕ ಕೆಳಗಿನ ಲೋಕಕ್ಕೆ ಹೋಗಿ ಹೋಗಿ ನಾವು ಈ ಬಂಧನಲ್ಲಿ ಸಿಕ್ಕಾಕೋತಾ ಇದೀವಿ. ಚಂಚಲ. ಸೊ ಇವಾಗ ನಮ್ಗೆ ಈ 3 ಗುಣಗಳು ಬೇರೆ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ನಮ್ಮ ಮನಸ್ಸು ಯಾವ ಕಡೆಗೆ ವಾಲುತ್ತೋ ಅಂತಹ ಕೆಲಸಗಳನ್ನ ನಾವು ಮಾಡ್ತೀವಿ. ಸೊ ಅದೇ ತರ ನಾವು ಇವಾಗ ಸತ್ವಗುಣದಲ್ಲಿದ್ರೆ ನಾವು ಊರ್ಧ್ವ ಲೋಕಕ್ಕೆ ಹೋಗ್ತೀವಿ, ರಜೋಗುಣದಲ್ಲಿದ್ರೆ ನಾವು ಮತ್ತೆ ಭೂಮಿ ಮೇಲೆ ಉಡ್ತೀವಿ, ತಮೋಗುಣದಲ್ಲಿದ್ರೆ ನಾವು ಕೆಳಗಿನ ಲೋಕಕ್ಕೆ ಹೋಗ್ತೀವಿ ಅಲ್ವಾ? ಈ ತರ ನಮ್ಗೆ ಏನಾಗ್ತಾ ಇದೆ? ನಮ್ಮ ಮನಸ್ಸೇ ಎಲ್ಲದಕ್ಕೆ ಮೂಲ. ಆ ಕರ್ಷತಿ ಅಂತ ನಾವ್ ಇಲ್ಲಿ ಏನ್ ತಿಳ್ಕೊತಾ ಇದೀವಿ, ಕಷ್ಟ ಪಡ್ತಿರೋದಕ್ಕೆ ಕಾರಣ ಏನು ಅಂದ್ರೆ ಮನಸ್ಸು. ಆ ಮನಸ್ಸು ಆ ದ್ವಂದ್ವತೆಯಲ್ಲಿ ಇದೆ. ಅದಕ್ಕೆ ನಮ್ಗೆ ಕೃಷ್ಣ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯ ತನಕ ನಮ್ಗೆ ಮನಸ್ಸಿನ ಮೇಲೆ ತುಂಬಾ ಅವರು ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ನೀವು ಮನಸ್ಸನ್ನ ನೀವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ. ಅದಕ್ಕೆ ನಮ್ಗೆ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ನಮ್ಮ ಕೃಷ್ಣ ಪ್ರಜ್ಞೆಯ ಬುನಾದಿ ಏನು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಮಂತ್ರ ಅಂದ್ರೆ ಏನ್ ಅರ್ಥ? ಮಂತ್ರಾಯತೆ ಇತಿ ಮಂತ್ರ. ಯಾವುದು ಮನಸ್ಸನ್ನ ಅದು ಬಿಡುಗಡೆಗೊಳಿಸುತ್ತೆ ಈ ಬಂಧನದಿಂದ, ಅದನ್ನ ಮಂತ್ರ ಅಂತ ಕರೀತಾರೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಗೆ ಏನಾಗ್ತಾ ಇದೆ? ಸೊ ನಾವು ಇವಾಗ ಬಂಧನದಿಂದ ನಾವು ಬಿಡುಗಡೆಗೊಳಿಸ್ಕೊತಾ ಇದೀವಿ. ನಾವು ಪರಮಾತ್ಮನ ಸಂಪರ್ಕಕ್ಕೆ ಬರ್ತೀವಿ. ಪರಮಾತ್ಮನ ಸಂಪರ್ಕಕ್ಕೆ ಬರ್ತಾ ಇದೀವಿ ಅಂದ್ರೆ ನಾವು ಈ ಭೌತಿಕ ಪ್ರಪಂಚದ ನಾವು ಬಿಡುಗಡೆ ಹೊಂದುತ್ತಾ ಇದೀವಿ ಅಂತ ಅಲ್ವಾ? ಈ ಮನಸ್ಸನ್ನ ನಾವು ಹತೋಟಿಗೆ ತರೋದು ಅಥವಾ ಈ ಮನಸ್ಸಿನ ಮೇಲೆ ನಾವು ಹೆಚ್ಚು ಕೆಲಸವನ್ನ ಮಾಡ್ಬೇಕು. ನಾವು ಅದನ್ನ ನಾವು ಪಳಗಿಸ್ಲಿಕ್ಕೆ ತುಂಬಾ ನಾವು ಪರಿಶ್ರಮವನ್ನ ನಾವು ಪಡ್ಬೇಕಾಗುತ್ತೆ. ಯಾವಾಗ ಮನಸ್ಸನ್ನ ನಾವು ಸ್ನೇಹಿತನನ್ನಾಗಿ ಮಾಡ್ಕೋತೀವೋ ಆಗ ನಾವು ಈ ಬಂಧನದಿಂದ ನಾವು ಬಿಡುಗಡೆಗೊಳಿಸ್ಕೋಬಹುದು. ಇಲ್ಲಾಂದ್ರೆ ಏನಾಗತ್ತೆ? ಇವಾಗ ನನ್ನ ಕಣ್ಣು ಏನಾದ್ರು ಒಂದು ನೋಡಿದ ತಕ್ಷಣ ಏನ್ ಅನ್ಸತ್ತೆ? ಅಯ್ಯೋ ಇದು ನನಗೆ ಇಷ್ಟ ಅಂತ ಬರುತ್ತೆ. ಆ ಇಷ್ಟ ಕಷ್ಟ ಅಂತ ಬರೋದು ಎಲ್ಲಿಂದ? ಅದು ಬರ್ತಾ ಮನಸ್ಸಿನಿಂದ. ಅದು ಮನಸ್ಸಿಂದ ಬರ್ತಾ ಇದೆ. ಆ ದ್ವಂದ್ವತೆ ಅನ್ನೋದು ಮನಸ್ಸಿಂದ ಬರ್ತಿದೆ. ಅದಕ್ಕೆ ನಮ್ಗೆ 12ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳ್ತಾರೆ? ಪ್ರಿಯಾಷ್ಟಕದಲ್ಲಿ ಸಮಚಿತ್ತದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ? ಈ 3 ಗುಣಗಳನ್ನ ಮೀರಿದವನ ಲಕ್ಷಣ ಯಾವ ತರ ಇರುತ್ತೆ? ಅವರು ಒಂದು ಮಣ್ಣಿನ ಹೆಂಟೆ, ಒಂದು ಬಂಗಾರದ ಗಟ್ಟಿ ಅಥವಾ ಒಂದು ಕಲ್ಲಿನ ತುಂಡು, ಏನನ್ನೇ ನೋಡಿದ್ರು ಸಹ ಅವರು ಸಮಚಿತ್ತದಲ್ಲಿ ಇರ್ತಾರೆ ಅಲ್ವಾ? ಅವ್ರಿಗೆ ಮಾನ ಅಪಮಾನ ಎಲ್ಲಾನು ಸಹ ಒಂದೇ ಅವ್ರಿಗೆ ಅಲ್ವಾ? ಸೊ ಅದಕ್ಕೆ ಮನಸ್ಸನ್ನೋದು ತುಂಬಾ ಮುಖ್ಯ ಆಗೋದು. ಈ ಮನಸ್ಸಿನ ಗುಣದಿಂದನೇ ನಾವು ಏನಾಗ್ತಾ ಇದೀವಿ? ನಾವು ಇಲ್ಲಿ ಕಷ್ಟ ಪಡ್ತಾ ಇದೀವಿ ನಾವು. ಅದರ್ವೈಸ್ ನಾವು ಭಗವಂತನ ಮಕ್ಕಳು, ನಾವ್ ಯಾರನ್ನು ಸಹ ಇಲ್ಲಿ ಕಷ್ಟ ಪಡೋ ಒಂದು ಅಗತ್ಯ ಇರ್ತಾ ಇರ್ಲಿಲ್ಲ. ಅದಕ್ಕೆ ನಾವು ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಏನಾಗುತ್ತೆ? ಮನಸ್ಸು ಸಮಚಿತ್ತಕ್ಕೆ ಬರುತ್ತೆ ಅಲ್ವಾ? ಇವಾಗ ನಾವು ನೋಡಿದ್ವಲ್ಲ ಹರಿದಾಸ್ ಠಾಕೂರರನ್ನ. ಹರಿದಾಸ್ ಠಾಕೂರ್ ಇವಾಗ ಅಯ್ಯೋ ಇದು ಏನು ವೇಶ್ಯೆ ಬಂದಿದ್ದಾಳಲ್ಲ, ವೇಶ್ಯೆ ಅಂತ ಹೇಳ್ಬಿಟ್ಟು ಅವಳು ದೂರನೂ ತಳ್ಳಿಲ್ಲ, ಅಸಹ್ಯ ಮಾಡ್ಕೊಂಡು ದೂರನೂ ತಳ್ಳಿಲ್ಲ. ಅದೇ ತರ ಆ ವೇಶ್ಯೆಯಿಂದ ಆಕರ್ಷಿತನೂ ಆಗ್ಲಿಲ್ಲ. ಅವರು ಸಮಚಿತದಲ್ಲಿ ಇದ್ರು ಅಲ್ವಾ? ಸೊ ಅಂತ ಒಂದು ಸ್ಥಾನದಲ್ಲಿ, ಅಂದ್ರೆ ಅಂತ ಒಂದು ಮನಸ್ಥಿತಿಗೆ ನಾವು ಬರ್ಬೇಕು. ಅವಾಗಷ್ಟೇ ನಾವು ಈ ಪ್ರಕೃತಿಯ ಈ 3 ಗುಣಗಳಿಂದ ನಾವು ಏನು ಈ ಹಗ್ಗ ಜಗ್ಗಾಟದಲ್ಲಿ ಇರ್ತೀವೋ ಆದ್ರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮ್ಮ ಮನಸ್ಸು ಅವಾಗ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಇಲ್ಲಿ ಈ ನಮ್ಮ ಇಂದ್ರಿಯಗಳು, ಈ 5 ಇಂದ್ರಿಯಗಳು ಎಲ್ಲಾ ಸಿಗ್ನಲ್ಸ್ ಅನ್ನ ಅದು ಮನಸ್ಸಿಗೆ ರವಾನೆ ಮಾಡುತ್ತೆ.
ಮನಸ್ಸು ಏನ್ ಮಾಡುತ್ತೆ, ನೋಡಿದ ತಕ್ಷಣ, ಕೇಳಿದ ತಕ್ಷಣ, ವಾಸನೆಯನ್ನ ಗ್ರಹಿಸಿದ ತಕ್ಷಣನೇ, ಚರ್ಮದಿಂದ ಸ್ಪರ್ಶ ಸಿಕ್ಕಿದ ತಕ್ಷಣನೇ, ಓ ಇದ್ ನಂಗೆ ಇಷ್ಟ, ಓ ಇದ್ ನನಗೆ ಕಷ್ಟ ಅಂತ ಆ ದ್ವಂದ್ವತೆಗೆ ಸಿಕ್ಕಾಕೊಂಡು ಅದು ಆ ಪಾಪ ಪುಣ್ಯದ ಕೆಲಸಗಳನ್ನ ಅದು ಮಾಡುತ್ತೆ. ಅಕರ್ಮದಲ್ಲಿ ಅದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಆ ಸಮಚಿತ್ತವನ್ನ ನಾವು ಬೆಳೆಸ್ಕೋಬೇಕು ಅಂತ. ಅದಕ್ಕೆ ನಮ್ಗೆ ಯಾವಾಗ್ಲೂನು ಕೃಷ್ಣ ಹೇಳೋದು ಅದಕ್ಕೇನೆ. ಮತ್ತೆ ನನಗೆ ಎಂತಹ ಒಬ್ಬ ಭಕ್ತ ಇಷ್ಟ ಅಂತಂದ್ರೆ, ಯಾರು ಸಮಚಿತ್ತದಲ್ಲಿ ಇರ್ತಾರೋ ಅಂತಹ ಭಕ್ತ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಯಾವಾಗ್ಲೂ ಕೃಷ್ಣ ಹೇಳೋದು. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಅಧಿಷ್ಠಾಯ ಮನಶ್ಚಾಯ, ಮನಸ್ಸಿನ ಸುತ್ತಲೂ ನಮ್ಗೆ ಇವಾಗ ಕೈಯನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕೈಯಲ್ಲಿ 5 ಬೆರಳುಗಳಿದೆ ಅಲ್ವಾ? ಈ 5 ಬೆರಳುಗಳನ್ನ ನೀವು 5 ಇಂದ್ರಿಯಗಳಿಗೆ ಹೋಲಿಸ್ಕೋಬಹುದು. ಈ 5 ಬೆರಳುಗಳು ಯಾವ್ದ್ರ ಸುತ್ತಲೂ ಇದು ಜೋಡಿಸಿದೆ? ನಮ್ಮ ಅಂಗೈ ಸುತ್ತಲೂ ಜೋಡಿಸಿದೆ ಅಲ್ವಾ? ಸೊ ಅಂಗೈಯನ್ನ ನೀವು ಮನಸ್ಸಿಗೆ ಹೋಲಿಸ್ಕೋಬಹುದು. ಸೊ ಅದೇ ತರ ಸೊ ನಮ್ ಎಲ್ಲಾ ಸಿಗ್ನಲ್ಸ್ ಎಲ್ಲ 5 ಇಂದ್ರಿಯಗಳಿಂದ ಬರುವಂತಹ ಸಿಗ್ನಲ್ಸ್ ಎಲ್ಲನೂ ಸಹ ಮನಸ್ಸಿಗೆ ಹೋಗುತ್ತೆ. ಮನಸ್ಸು ಅದು ಯೋಚನೆ ಮಾಡುತ್ತೆ ಅಲ್ವಾ? ನನಗಿದಿಷ್ಟ, ಅದ್ ಕಷ್ಟ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಅರ್ಥ ಮಾಡಿಸುತ್ತೆ. ಅರ್ಥ ಮಾಡಿಸಿ ನಾವು ಅದಕ್ ಸರಿಯಾಗಿ ನಾವು ರಿಯಾಕ್ಟ್ ಮಾಡೋ ತರ ಮಾಡೋದು ಮನಸ್ಸೇ. ಅದಕ್ಕೋಸ್ಕರ ನಾವು ಕಷ್ಟವನ್ನ ಪಡ್ತೀವಿ ಭೌತಿಕ ಪ್ರಪಂಚದಲ್ಲಿ, ನಾವು ಬಂಧನಕ್ಕೆ ಒಳಗಾಗಿ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ 8ನೇ ಶ್ಲೋಕ. ಶರೀರಂ ಯದ ವಾಪ್ನೋತಿ ಯಚ್ಯಾ ಪುತ್ರ ಮತೀಶ್ವರಃ ಗೃಹೀತ್ವೈತಾನಿ ಸಯ್ಯಾತಿ ವಾಯುರ್ಗಾಂಧಾನಿ ವಾಶಯ. ಗಾಳಿಯು ಗಂಧಗಳನ್ನ ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನ ಪಡೆಯುತ್ತಾನೆ, ಮತ್ತೊಂದು ದೇಹವನ್ನ ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ. ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ? ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರ ಮತೀಶ್ವರ ಅಂತ ಹೇಳ್ತಾ ಇದಾರೆ. ಸೊ ನಾವಿಲ್ಲ ಯಾರೆಲ್ಲ ಈ ಶರೀರವನ್ನ ಹೊಂದಿದೀವೋ ನಾವೆಲ್ಲನೂ ಸಹ ಇಲ್ಲಿ ನಮ್ಮನ್ನ ಈಶ್ವರ ಅಂತ ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಎಂತಹ ದೇಹವನ್ನ ಪಡಿಬೇಕು ಅನ್ನೋ ಒಂದು ನಿರ್ಧಾರ ಮಾಡುವಂತಹ ಒಂದು ಹಂತದಲ್ಲಿ ನಾವಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಈಶ್ವರ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೀತಾ ಇದ್ದಾರೆ. ನಾವು ಸಾವಿನ ಸಮಯದಲ್ಲಿ ಯಾವ ಪ್ರಜ್ಞೆಯಲ್ಲಿ ಇರ್ತೀವೋ ಅದಕ್ಕನುಗುಣವಾದ ಅದೇ ಭಾವವನ್ನು ಹೊಂದಿರುವಂತಹ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ಪಡಿತೀವಿ ಅಂತ ನಾವು 8ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಅದಕ್ಕೋಸ್ಕರ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಅಕಸ್ಮಾತ್ ನಾನು ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ನಾನು ಎಲ್ಲ ಲಿಸ್ಟ್ ಮಾಡ್ಕೊಂಡು ನಾನು ಇವಾಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಕೊನೆಗೆ ಏನಾಗುತ್ತೆ? ರಾತ್ರಿ ಬಂದ್ಬಿಡುತ್ತೆ. ರಾತ್ರಿ ಬಂದಾಗ ಎಲ್ಲಾ ಕೆಲಸಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಅವಾಗ ಏನ್ ಮಾಡ್ತೀನಿ ನಾನು? ರಾತ್ರಿ ಆಯ್ತಲ್ಲ ಅಂತ ನಾನು ಮಲ್ಕೋತೀನಿ. ಮಲ್ಕೊಂಡ್ ಮತ್ತೆ ಬೆಳಗ್ಗೆ ಎದ್ಮೇಲೆ ಏನ್ ಮಾಡ್ತೀನಿ? ಏನೆಲ್ಲ ಪೆಂಡಿಂಗ್ ಇತ್ತೋ ಕೆಲಸಗಳನ್ನ ಅದನ್ನ ನಾನು ಮಾಡ್ಲಿಕ್ಕೆ ನಾನು ಶುರು ಮಾಡ್ತೀನಿ ಅಲ್ವಾ? ಅದೇ ತರನೇ ಇವಾಗ ಆ ಸಾವನ್ನದನ್ನ ನಾವಿಲ್ಲಿ ಏನಕ್ಕೆ ನಾವು ಹೋಲಿಸ್ಕೋಬಹುದು ಅಂತಂದ್ರೆ ನಮ್ಮ ನಿದ್ದೆಗೆ ಹೋಲಿಸ್ಕೋಬಹುದು. ಇವಾಗ ನಮ್ಮ ಒಂದು ದೇಹದಲ್ಲಿ ಇದ್ದಾಗ ನಮ್ಗೆ ಎಷ್ಟೊಂದು ಆಸೆ ಆಕಾಂಕ್ಷೆಗಳಿರುತ್ತೆ ಅಲ್ವಾ? ಇವಾಗ ನಮ್ಮ ಮನಸ್ಸು ಏನ್ ಮಾಡುತ್ತೆ? ಎಲ್ಲಾ ಇಂದ್ರಿಯಗಳಿಂದ ಬಂದಿರುವಂತಹ ರವಾನೆಗಳನ್ನ ಅದು ಅರ್ಥ ಮಾಡ್ಕೊಂಡು ಅದು ಒಂದು ಆಸೆಯನ್ನ ಅದು ಇಟ್ಕೊಳ್ಳುತ್ತೆ ಮನಸ್ಸಲ್ಲಿ. ಆ ಆಸೆಗಳನ್ನೆಲ್ಲ ಅದು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಇವಾಗ ಅಕಸ್ಮಾತ್ ಏನಾಗುತ್ತೆ? ಸಾವು ಬರುತ್ತೆ. ಸಾವು ಬಂದಾಗ ಏನಾಗುತ್ತೆ? ಈ ದೇಹ, ನಮ್ಮ ಆತ್ಮ ಏನ್ ಮಾಡುತ್ತೆ? ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಆ ಇನ್ನೊಂದು ದೇಹಕ್ಕೆ ಹೋದಾಗ ಆ ಆತ್ಮ ತನ್ನ ಜೊತೆ ಏನನ್ನ ಕರ್ಕೊಂಡು ಹೋಗುತ್ತೆ? ಸ್ಥೂಲ ಶರೀರವನ್ನ ಮಾತ್ರ ಬಿಡುತ್ತೆ. ಆದ್ರೆ ಅದು ಇನ್ನೊಂದು ದೇಹಕ್ಕೆ ಹೋದಾಗ ಅದು ತನ್ನ ಜೊತೆ ಸೂಕ್ಷ್ಮ ಶರೀರವನ್ನು ತಗೊಂಡು ಹೋಗುತ್ತೆ. ಸೂಕ್ಷ್ಮ ಶರೀರವನ್ನ ತಗೊಂಡು ಹೋದಾಗ ಸೂಕ್ಷ್ಮ ಶರೀರ ಏನಿಂದ ಮಾಡಲ್ಪಟ್ಟಿದೆ? ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮಾಡಲ್ಪಟ್ಟಿದೆ. ಸೊ ಇವಾಗ ಮನಸ್ಸು ಸಹ ಜೊತೆಲಿ ಹೋಗ್ತಾ ಇದೆ. ಇವಾಗ ಮನಸ್ಸು ಜೊತೆಲಿ ಹೋದಾಗ ಅದು ತನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ಸಹ ತಗೊಂಡು ಅದು ಇನ್ನೊಂದು ದೇಹಕ್ಕೆ ಹೋಗ್ತಾ ಇದೆ ಅಲ್ವಾ? ಇವಾಗ ನಿದ್ದೆ ಮಾಡಿರೋ ವ್ಯಕ್ತಿ ಬೆಳಗ್ಗೆ ಎದ್ದಾಗ ಹೇಗೆ ತನ್ನೆಲ್ಲಾ ಕೆಲಸಗಳನ್ನ ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾನೋ ಅದೇ ತರನೇ ಅದು ಹೊಸ ದೇಹವನ್ನ ಪಡೆದಾಗ ತನ್ನ ಹಿಂದಿನ ಜನ್ಮದ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಅದು ಪೂರೈಸ್ಕೊಡ್ಲಿಕ್ಕೆ ಅದು ನೋಡುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಹೇಗೆ ಗಾಳಿ ಗಂಧವನ್ನ ಅದು ಒಯ್ಯೋ ತರ ಈ ಜಗತ್ತಿನಲ್ಲಿರುವಂತಹ ಒಂದು ಜೀವಿ ಏನ್ ಮಾಡುತ್ತೆ? ತನ್ನ ಹಿಂದಿನ ಜನ್ಮದ ಎಲ್ಲಾ ಕಲ್ಪನೆಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅದು ತಗೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಕೃಷ್ಣ. ಹೀಗೆ ಅವನು ಒಂದು ಬಗೆಯ ದೇಹವನ್ನ ಪಡೆಯುತ್ತಾನೆ, ಮತ್ತೊಂದು ದೇಹವನ್ನ ಪಡೆಯಲು ಅವನು ಮೊದಲಿನ ದೇಹವನ್ನ ಬಿಡುತ್ತಾನೆ. ಇದೇ ತರನೇ ಅವನು ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್. ಸೊ ಇವಾಗ ನಮ್ಮ ದೇಹ, ನಮ್ಮ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಹೋಗ್ತಾ ಇದೆ ಅಂತಂದ್ರೆ, ಸಾವಿನ ಸಮಯದಲ್ಲಿ ಅದು ಯಾವ ಪ್ರಜ್ಞೆಯಲ್ಲಿ ಅದು ದೇಹವನ್ನ ಬಿಡುತ್ತೋ ಅದಕ್ಕೆ ಅನುಗುಣವಾಗಿ ಅದು ಇನ್ನೊಂದು ದೇಹವನ್ನ ಅದು ಪಡಿತಾ ಇದೆ. ಇವಾಗ ನನ್ನ ಸಾವಿನ ಸಮಯದಲ್ಲಿ ನನಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲ, ಅವಾಗ ಎಂತಹ ದೇಹವನ್ನ ಪಡಿಲಿಕ್ಕೆ ಸಾಧ್ಯ? ನಮ್ಗೆ ಯಾವುದೇ ಒಂದು ದೇಹವನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅವಾಗ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆನ ಪಡ್ಕೋತೀವಿ. ಆದ್ರೆ ನಾವು ಭಕ್ತಿಯನ್ನ ಮಾಡಿಲ್ಲ ಅಂದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಆ ಬ್ರಹ್ಮ ಜ್ಯೋತಿಲಿ ಮಾತ್ರನೇ ಇರ್ಲಿಕ್ಕೆ ಸಾಧ್ಯ ಆಗತ್ತೆ.
ಅದಕ್ಕೋಸ್ಕರ ನಮ್ಗೆ ಇವಾಗ ಭಕ್ತಿಯನ್ನ ಮಾಡಿ ಅಂತ ಹೇಳ್ತಾ ಇದಾರೆ. ಇಲ್ಲಾಂದ್ರೆ ನಾವು ಬ್ರಹ್ಮ ಜೊತೆಗೆ ಹೋದ್ರೆ ಮತ್ತೆ ನಾವು ನಮ್ಗೆ ಗೊತ್ತಿರೋ ಹಾಗೇನೆ ಆ ಸತ್ಯದ ಸಾಕ್ಷಾತ್ಕಾರದಲ್ಲಿ ಅದು ತುಂಬಾ ಕೆಳಗಿನ ಹಂತ ಬ್ರಹ್ಮ ಜ್ಯೋತಿ ಅಲ್ವಾ. ಅಲ್ಲಿ ಹೆಚ್ಚು ದಿನ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಭಗವಂತನ ಸೇವೆ ಮಾಡುವಂತಹ ಒಂದು ಅವಕಾಶ ಇಲ್ಲ. ನಾವು ಮತ್ತೆ ಕೆಳಗಡೆ ಜಾರಿ ನಾವು ಮತ್ತೆ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ. ಅದಕ್ಕೇನೆ ಭಕ್ತಿಯನ್ನ ಮಾಡಿ ಅಂತ ಹೇಳೋದು. ಇವಾಗ ಇಲ್ಲಪ್ಪ ನಾನು ಭಗವಂತನ ಭಕ್ತಿ ಮಾಡೋದಿಲ್ಲ, ನನ್ಗೆ ಏನು ಆಸೆ ಆಕಾಂಕ್ಷ ಇಲ್ಲ, ನಾನು ದೇಹವನ್ನ ಬಿಡ್ತೀನಿ ಅಂದ್ರೆ ಆಯ್ತು, ನೀವು ದೇಹವನ್ನ ಬಿಡ್ತೀರಾ, ನೀವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀರಾ, ಆದ್ರೆ ನೀವು ಬರೇ ಬ್ರಹ್ಮ ಜ್ಯೋತಿಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಭಕ್ತಿಯನ್ನ ಮಾಡಿ, ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಇರಿ. ನೀವು ಆ ಶ್ಯಾಮ ಸುಂದರನನ್ನ ನೀವು ನೆನಪಿಸ್ಕೊಳ್ಳಿ, ಅವಾಗ ನೀವು ಗೋಲೋಕ ವೃಂದಾವನಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಅದಕ್ಕೇನೆ ಪ್ರಭುಪಾದರು ಒತ್ತಿ ನಮ್ಗೆ ಹೇಳ್ತಾ ಇರೋದು. ಸೊ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಹೇಗಾಗತ್ತೆ ಅಂತ ಹೇಳಿ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ. ಹೇಗೆ ಗಾಳಿ ಗಂಧವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಒಯ್ಯುತ್ತೋ, ಅದೇ ತರನೇ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನ ಪಡೆಯುತ್ತಾನೆ, ಮತ್ತೊಂದು ದೇಹವನ್ನ ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನ ಪಡೆಯುತ್ತಾನೆ, ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನ ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನ ಅನುಭವಿಸುತ್ತಾನೆ. ನೋಡಿ, ಇವಾಗ ಜೀವಿ ಏನ್ ಮಾಡ್ತಾನೆ? ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್. ನಮ್ಮ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಬರೇ ಆತ್ಮ ಒಂದೇ ಹೋಗೋದಿಲ್ಲ, ತನ್ನ ಜೊತೆ ಅದು ಸೂಕ್ಷ್ಮ ಶರೀರವನ್ನು ಸಹ ತಗೊಂಡು ಹೋಗ್ತಾನೆ ಅಲ್ವಾ. ಮತ್ತೆ ಭಗವಂತ ಯಾವಾಗ್ಲೂ ಸಹ ಪರಮಾತ್ಮ ರೂಪಿಯಾಗಿ ಅವರು ಇನ್ನೊಂದು ದೇಹಕ್ಕೆ ಅವರು ಹೋಗ್ತಾರೆ ಅಲ್ವಾ. ಆತ್ಮದ ಜೊತೆ ಯಾವಾಗ್ಲೂ ಸಹ ಪರಮಾತ್ಮ ಇರ್ತಾರೆ, ಇಷ್ಟು ಇನ್ನೊಂದು ದೇಹಕ್ಕೆ ಹೋಗುವಂತದ್ದು. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, ಆ ಇನ್ನೊಂದು ದೇಹಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಬೇರೆ ತರ ಅಂದ್ರೆ ಎಲ್ಲಾ ಇಂದ್ರಿಯಗಳು ಇರುತ್ತೆ. ಆದ್ರೆ ಅದು ಇವಾಗ ಹಂದಿಯ ಶರೀರದಲ್ಲಿ ಇದ್ದಾಗ ಏನಾಗುತ್ತೆ, ಹಂದಿಗೆ ಯಾವ್ದು ಇಷ್ಟ ಅಂತ ನಿಮ್ಗೆ ಗೊತ್ತು, ಅದಕ್ಕೆ ಮಲ ಇಷ್ಟ ಅಲ್ವಾ. ನಾಯಿಗೆ ಮಲ ಇಷ್ಟ. ನೋಡಿ, ಇವಾಗ ನಾವೇನೆ ಒಂದು ಹಂದಿಯ ಶರೀರವನ್ನ, ನಾಯಿಯ ಶರೀರವನ್ನ ನಾವು ಹೊಂದಿದಾಗ ನೋಡಿ, ನಾವು ಎಂತಹ ಒಂದು ಸಂಪರ್ಕಕ್ಕೆ ಬರ್ಬೇಕಾಗತ್ತೆ. ಅಂದ್ರೆ ಈ ಕಿವಿ, ಕಣ್ಣು, ನಾಲಿಗೆ, ಮೂಗು, ಸ್ಪರ್ಶೇಂದ್ರಿಯಗಳನ್ನ ಪಡಿತಾನೆ. ಇವನ್ನ ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನ ಅನುಭವಿಸುತ್ತಾನೆ. ಒನ್ಸ್ ನಾವು ಒಂದು ದೇಹವನ್ನ ಪಡೆದಿದ ತಕ್ಷಣನೇ ನಮ್ಗೆ ಆ ದೇಹಕ್ಕೆ ಇರೋ ಅಷ್ಟು ಸ್ವತಂತ್ರ ಎಷ್ಟಿದೆಯೋ ಅಷ್ಟೇ ಸ್ವತಂತ್ರ ನಮ್ಗೆ ಇರ್ಲಿಕ್ಕೆ ಸಾಧ್ಯ. ನಾನು ಇದ್ದಾಗ ನಾನು ಮನುಷ್ಯ ತರ ನಾನು ಜೀವನ ಮಾಡ್ಬೇಕಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಆ ನಾಯಿಯ ಶರೀರಕ್ಕೆ ಎಷ್ಟು ಸ್ವತಂತ್ರನೋ ಅಷ್ಟೇ ಒಂದು ಇರುವೆಯ ಶರೀರಕ್ಕೆ ಸಾವಿನ ಸಮಯದಲ್ಲಿ ನಮ್ಮ ಪ್ರಜ್ಞೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ನಿಜವಾದ ಪ್ರಜ್ಞೆ ಏನು ಅಂತಂದ್ರೆ ನಾವ್ ಯಾವಾಗ ಕೃಷ್ಣ ಪ್ರಜ್ಞೆ ಇರುವಂತವ್ರು. ಆದ್ರೆ ನಾವ್ ಇವಾಗ ಪ್ರಕೃತಿಯ ಸಂಪರ್ಕಕ್ಕೆ, ಆ ಸಂಘಕ್ಕೆ ಬಂದಿರೋದ್ರಿಂದ ನಮ್ಮ ಮನಸ್ಸು, ಇವಾಗ ನಮ್ಮ ಪ್ರಜ್ಞೆ ಈಗ ಕಲುಷಿತಗೊಂಡಿದೆ ಅಲ್ವಾ. ನೀರು ನಮ್ಗೆ ಗೊತ್ತಿರೋ ಹಾಗೆನೆ ಅದು ಯಾವಾಗ್ಲೂ ಸಹ ಅದು ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಬಣ್ಣ ಹಾಕಿದ್ರೆ ಏನಾಗತ್ತೆ, ಅದು ಅದೇ ಬಣ್ಣವನ್ನ ಅದು ಪಡೆಯುತ್ತೆ ಅಲ್ವಾ. ಅದೇ ತರ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರೋವಂತವ್ರು. ಆದ್ರೆ ನಾವ್ ಇವಾಗ ಈ 3 ಗುಣಗಳ ಸಂಪರ್ಕಕ್ಕೆ ಬಂದಿರೋದ್ರಿಂದ ನಾವು ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ನಾವು ಬರ್ಬೋದು. ನಮ್ಗೆ ಗೊತ್ತಿರೋ ಹಾಗೇನೆ ಸತ್ವಗುಣಲಿದ್ರೆ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ, ರಜೋಗುಣ, ತಮೋಗುಣ ಅಂತ ನಾವು ತಿಳ್ಕೊಂಡಿದೀವಿ. ನಮ್ಮ ಪ್ರಜ್ಞೆ ಅಲ್ಲಿ ಬದಲಾವಣೆ ಆಗತ್ತೆ. ನಾವ್ ಯಾವ ಪ್ರಜ್ಞೆಯಲ್ಲಿದ್ದು ನಾವು ಜೀವನವನ್ನ ಮಾಡಿ ನಾವು ದೇಹವನ್ನ ಬಿಡ್ತೀವೋ ಅಂತಹದೇ ಒಂದು ಗುರಿಯನ್ನ ನಾವು ತಲುಪ್ತೀವಿ ಅಲ್ವಾ. ನಾವು ತಮೋಗುಣದಿದ್ರೆ ಅಧೋಲೋಕ, ರಜೋಗುಣದಿದ್ರೆ ಮನುಷ್ಯ ಜನ್ಮವನ್ನ ಪಡಿತೀವಿ, ಸತ್ವಗುಣದಿದ್ರೆ ಉನ್ನತ ಲೋಕವನ್ನ ನಾವು ಪಡಿತೀವಿ. ಇಂತಹ ಪ್ರಜ್ಞೆನ ನಾವು ಪಡಿತೀವಿ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದು ಇನ್ನೊಂದು ಶ್ಲೋಕವನ್ನ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಸೊ ಇಲ್ಲಿ ನಮ್ಗೆ ಪ್ರಭುಪಾದ ಏನ್ ಹೇಳ್ತಾ ಇದಾರೆ, ಕೆಲವು ನಿರ್ದಿಷ್ಟ ರೀತಿಯ ದೇಹದಲ್ಲಿ ಒಮ್ಮೆ ಇರಿದೆ ಅವನು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತಾನೆ. ಏಕೆಂದರೆ ದೇಹವು ವಸ್ತುವಾಗಿರುವುದರಿಂದ ಪ್ರಕೃತಿಯ ನಿಯಮಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ಆ ಸಮಯದಲ್ಲಿ ಜೀವಿಯು ಆ ಕಾನೂನನ್ನ ಬದಲಾಯಿಸುವ ಅಧಿಕಾರವನ್ನ ಹೊಂದಿರುವುದಿಲ್ಲ. ಸೊ ಇವಾಗ ನಾಯಿಯ ಶರೀರವನ್ನ ಪಡೆದಾಗ ಆ ನಾಯಿಯಾಗಿ ನಾನು ಏನ್ ಮಾಡ್ಬೇಕೋ, ಆ ಬೌ ಅಂತ ಏನ್ ಹೇಳ್ಬೇಕೋ ಅದನ್ನೇ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿಕ್ಕೆ ಆಗೋದಿಲ್ಲ. ಒಂದು ಬೆಕ್ಕಿನ ದೇಹವನ್ನ ಪಡೆದಾಗ ಮಿಯಾಮ್ ಅಂತಾನೆ ಹೇಳ್ಬೇಕೆ ಹೊರತು ಹೇಳಿದ್ರೆ ಅದು ಪ್ರಕೃತಿ ನಿಯಮಕ್ಕೆ ಅದು ಒಳಗಾಗಿರುತ್ತೆ. ಅದಕ್ಕೋಸ್ಕರ ಈ ಕಾನೂನನ್ನ ಬದಲಾಯಿಸುವ ಒಂದು ಅಧಿಕಾರವನ್ನ ಹೊಂದಿರೋದಿಲ್ಲ. ಅದಕ್ಕೋಸ್ಕರನೇ ಮನುಷ್ಯ ಜನ್ಮದಲ್ಲಿ ಇದ್ದಾಗ ಆ ಸಾವಿನ ಸಮಯದಲ್ಲಿ ಮಾತ್ರ ನೀವು ಬದಲಾಯಿಸುವಂತಹ ಒಂದು ಅಧಿಕಾರವನ್ನು ನೀವು ಹೊಂದಿರ್ತೀರಾ ಅಂತ ಪ್ರಭುಪಾದ ನೋಡಿ ಎಷ್ಟು ಪ್ರಯತ್ನ ಪಡ್ತಾ ಇದಾರೆ ಅರ್ಥ ಮಾಡಿಸ್ಲಿಕ್ಕೆ ಅಲ್ವಾ. ಒನ್ಸ್ ನೀವು ಬೇರೆ ಶರೀರವನ್ನ ಪಡ್ಕೊಂಡಾಗ
ನೀವು ಅದನ್ನ ಆ ಪ್ರಕೃತಿ ನಿಯಮವನ್ನ ನೀವು ಬದಲಾಯಿಸುವ ಒಂದು ಅಧಿಕಾರವನ್ನ ನೀವು ಪಡೆಯೋದಿಲ್ಲ ಅಂತ ನಮ್ಗೆ ಇಲ್ಲಿ ಒತ್ತಿ ಹೇಳ್ತಾ ಇದ್ರೆ, ಆ ಮನುಷ್ಯ ಜನ್ಮದಲ್ಲಿ ಸಾವಿನ ಸಮಯದಲ್ಲಿ ಮಾತ್ರ ನಿಮ್ಗೆ ಅಧಿಕಾರ, ನಿಮ್ಗೆ ಬೇರೆ ಒಂದು ಶರೀರವನ್ನ ಪಡೆಯೋ ಒಂದು ಅಧಿಕಾರ. ನನಗೆ ಈ ಮನುಷ್ಯ ಜನ್ಮ ಅಥವಾ ಈ 84 ಲಕ್ಷ ಜೀವರಾಶಿಗಳ ಜನ್ಮವೇ ಬೇಡ ಅಂತಂದಾಗ ನಾವು ಆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇ ನಾವು ಕೃಷ್ಣ ಲೋಕಕ್ಕೆ ಹೋಗಿ ಆಧ್ಯಾತ್ಮಿಕ ಶರೀರವನ್ನ ಪಡೆಯೋ ತರ ನಾವು ಆಗ್ತೀವಿ ಅಲ್ವಾ. ಆಧ್ಯಾತ್ಮಿಕ ಶರೀರವನ್ನ ನಾವು ಪಡೆದ್ರೆ ನಾವು ಕೃಷ್ಣನನ್ನ ನಾವು ಮುಖತಃ ನಾವು ಭೇಟಿ ಆಗ್ಬೋದು, ಕೃಷ್ಣನ ಜೊತೆ ನಾವು ಮಾತಾಡ್ಬೋದು, ಕೃಷ್ಣನ ಜೊತೆ ನಾವು ಊಟ ಮಾಡ್ಬೋದು, ಕೃಷ್ಣನ ಜೊತೆ ನಾವು ಸಲುಗೆಯಿಂದ ಇರ್ಬೋದು. ಆ 5 ರಸಗಳಲ್ಲಿ ಯಾವ ರಸದಲ್ಲಿ ನಮ್ಗೆ ಕೃಷ್ಣನ ಜೊತೆ ನಾವು ಸಂಬಂಧವನ್ನ ನಾವು ಇರಿಸ್ಕೋಬೇಕು ಅಂತ ನಮ್ಗೆ ಆಸೆ ಪಟ್ರೆ ಆ ಸಂಬಂಧದಲ್ಲಿ ನಾವು ಕೃಷ್ಣನ ಜೊತೆ ನಾವು ಇರಬಹುದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಒಂದು ಜೀವವನ್ನು ನಾಯಿಯ ದೇಹಕ್ಕೆ ಹಾಕಲಾಗಿದೆ ಎಂದು ಭಾವಿಸೋಣ. ನಾಯಿಯ ದೇಹಕ್ಕೆ ಹಾಕಿದ ತಕ್ಷಣ ಅವನು ನಾಯಿಯಂತೆ ವರ್ತಿಸಬೇಕು, ಅವನು ಬೇರೆ ರೀತಿಯಲ್ಲಿ ವರ್ತಿಸಲು ಸಾಧ್ಯವಿಲ್ಲ. ಮತ್ತು ಜೀವಂತ ಅಸ್ತಿತ್ವವನ್ನು ಹಂದಿಯ ದೇಹಕ್ಕೆ ಹಾಕಿದರೆ ಅವನು ಮಲವನ್ನು ತಿನ್ನಲು ಮತ್ತು ಹಂದಿಯಂತೆ ವರ್ತಿಸಲು ಒತ್ತಾಯಿಸಲಾಗುತ್ತದೆ. ಅಲ್ಲಿ ಪ್ರಕೃತಿಯ ನಿಯಮಕ್ಕೆ ನಾವು ಒಳಗಾಗ್ಬಿಡ್ತೀವಿ. ಮನುಷ್ಯ ಜನ್ಮದಲ್ಲಿ ಮಾತ್ರನೇ ನಾವು ಆ ದೇಹವನ್ನ ಬದಲಾಯಿಸುವಂತಹ ಒಂದು ಅಧಿಕಾರವನ್ನ ನಾವು ಪಡೆದಿರ್ತೀವಿ ಅಂತ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಚರ್ಚೆ ಮಾಡ್ಬೇಕಾಗುತ್ತೆ. ಇದು 14ನೇ ಅಧ್ಯಾಯದ ಶ್ಲೋಕಗಳು ಸಹ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಇದು ಗ್ರೂಪ್ ಆಕ್ಟಿವಿಟಿ ಇದೆ, ಇದನ್ನ ನೀವು ಬರ್ಕೊಂಡು ಹಾಗಿದ್ರೆ ಬರ್ಕೊಳ್ಳಿ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸ್ ನಾವು ನಿಲ್ಲಿಸೋಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ, ಶ್ರುತಿ ಮಾತಾಜಿ ಬ್ಯಾಕ್ ಗ್ರೌಂಡ್ ಯಾವ್ದೋ ಕ್ಲಾಸ್ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಇದ್ರದ್ದು ಒಂದು ಪಿಕ್ ತಗೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದು ಗ್ರೂಪ್ ಆಕ್ಟಿವಿಟಿ ಮಾಡೋಣಂತೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಗೆ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಇವತ್ತಿನ ದಿವಸ ನಾವು ನಮ್ಮ ಈ ಭೌತಿಕ ಪ್ರಪಂಚವನ್ನ ಅಶ್ವತ್ಥ ವೃಕ್ಷಕ್ಕೆ ಭಗವಂತ ಹೋಲಿಸಿದರೆ, ಆ ಅಶ್ವತ್ಥ ವೃಕ್ಷದ ಪ್ರತಿಯೊಂದು ಭಾಗಗಳನ್ನು ಸಹ ವಿವರಿಸಿದರೆ, ನಾವು ಈ ಅಶ್ವತ್ಥ ವೃಕ್ಷದಲ್ಲಿ ನಾವು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನಾವು ಹಾರ್ತಾ ಇದೀವಿ. ನಾವು ಅರ್ಥ ಮಾಡ್ಕೋಬೇಕು, ನಾವಿಲ್ಲಿ ಮಿಥ್ಯಾ ಪ್ರತಿಬಿಂಬದಲ್ಲಿ ನಾವು ಇದೀವಿ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಬೇಗ ನಾವು ಈ ಮನುಷ್ಯ ಜನ್ಮವನ್ನು ಉಪಯೋಗಿಸ್ಕೊಂಡು ನಾವು ಇದರಿಂದ ಪಾರಾಗೋದನ್ನ ನಾವು ನೋಡ್ಬೇಕು. ಅದಕ್ಕೆ ಇರೋದು ಒಂದೇ ಮಾರ್ಗ, ಭಕ್ತಿ ಮಾರ್ಗ. ಅದಕ್ಕೆ ಅಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು. ಭಗವಂತನಿಗೆ ಶರಣಾಗೋದು ತುಂಬಾ ಸುಲಭವಲ್ಲ. ನಾವು ಆ ಗರ್ವ ಅಂತ ಏನಿದೆ ಆ ಗರ್ವವನ್ನ ಬಿಡ್ಬೇಕು. ಗರ್ವವನ್ನ ಬಿಡ್ಬೇಕು ಅಂತಂದ್ರೆ ನಾವು ಭಕ್ತರ ಸಂಘದಲ್ಲಿ ಇರ್ಬೇಕು, ಗುರುವಿನ ಮಾರ್ಗದರ್ಶನದಲ್ಲಿ ಇರ್ಬೇಕು. ಅವಾಗ ನಾವು ಭಗವಂತನಿಗೆ ಶರಣಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಾವು ಭಗವಂತನ ಲೋಕ ಹೇಗಿದೆ ಅಂತ ಅವ್ರು ನಮ್ಗೆ ವಿವರಿಸಿದ್ರು. ನಮ್ಗೆ ಭಗವಂತನ ಲೋಕದ ಕಡೆಗೆ ಆಕರ್ಷಿತರಾಗೋ ತರ ಅವ್ರು ನಮ್ಗೆ ಮಾಡಿದ್ರು. ಮತ್ತೆ ಈ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್, ನಮ್ಮ ದೇಹ, ನಮ್ಮ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಅದು ಹೋಗುತ್ತೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸಿದ್ರು. ನಾವೆಲ್ಲನೂ ಸಹ ಭಗವಂತನ ಅಂಶ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೆ ನಾವು ಇಲ್ಲಿ ಕಷ್ಟ ಪಡ್ತಾ ಇದೀವಿ. ನಮ್ಮ ಇಂದ್ರಿಯಗಳು ಮತ್ತೆ ಮನಸ್ಸು, ಈ 6 ಇಂದ್ರಿಯಗಳ, ಮನಸ್ಸನ್ನು ಸೇರಿದಂತೆ 6 ಇಂದ್ರಿಯಗಳ ಜೊತೆ ನಾವು ತುಂಬಾ ಬಹುವಾಗಿ ಕಷ್ಟ ಪಡ್ತಾ ಇದೀವಿ. ನಾವು ಈ ಕಷ್ಟದಿಂದ ನಾವು ಹೇಗೆ ಹೊರಗಡೆ ಬರ್ಬೇಕು ಅನ್ನೋದನ್ನ ನಮ್ಗೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸಾರಿ ನನಗೆ ಸರಿಯಾಗಿ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಕೆಮ್ಮು ಬರ್ತಾ ಇತ್ತು, ಮತ್ತೆ ನೆಟ್ವರ್ಕ್ ಸಹ ತುಂಬಾ ಇಶ್ಯೂ ಆಗ್ತಾ ಇತ್ತು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಹರೇ ಕೃಷ್ಣ. ಮಾತಾಜಿ ಅಸೆಸ್ಮೆಂಟ್ ಕ್ವಶನ್ ಮತ್ತೆ ಇದೆಲ್ಲ ಯಾವಾಗ ಕೊಡ್ತೀರಾ ಮಾತಾಜಿ? ಮಾತಾಜಿ ಇನ್ನ ನಾನು ಪ್ರೇಮ ಮಾತಾಜಿಗೆ ಕೇಳ್ತಾ ಇದೀನಿ, ಬಟ್ ಅವ್ರು ಇನ್ನ ಹೇಳಿಲ್ಲ. ಅವ್ರು ಹೇಳಿದ ತಕ್ಷಣ ನಾನು ನಿಮ್ಗೆ ಕೊಡ್ತೀನಿ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ. ಹರೇ ಕೃಷ್ಣ. ಕ್ಲಾಸ್ ಅರ್ಥ ಆಯ್ತಾ ಅಥವಾ ಕಷ್ಟ ಆಯ್ತಾ ಕೇಳಲಿಕ್ಕೆ? ತುಂಬಾ ಡಿಸ್ಕನೆಕ್ಷನ್ ಇಲ್ಲ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಅಷ್ಟು
ಹೆಲ್ತ್ ಸರಿ ಇಲ್ದೇ ಇದ್ರೂನು ಬಂದ್ ಮಾಡಿದಿರಲ್ಲ ಮಾತಾಜಿ, ಅದಕ್ಕೆ ಥ್ಯಾಂಕ್ಸ್. ಶಿಲಾ ಪ್ರಭುಪಾದ್ ಕಿ ಜೈ ತುಂಬಾ ಮಾತಾಜಿ. ಬಟ್ ನಾನು ಚೆನ್ನಾಗಿ ನಿಮ್ಗೆ ಸರಿಯಾಗಿ ಕನ್ವೆ ಮಾಡಿದ್ನೋ ಇಲ್ವೋ ಅಂತ ನನಗೆ ಡೌಟ್ ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರು ಅರ್ಥ ಈ ಆಗಿ ಚಾಪ್ಟರ್ ತುಂಬಾ ಕನ್ಫ್ಯೂಸ್ ಇತ್ತು ಮತ್ತಾಜಿ, ಮರದ್ದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇತ್ತು. ಅದು ಇವಾಗ ಸ್ವಲ್ಪ ಕ್ಲಾರಿಟಿ ಬಂತು. ಇವತ್ತೇ ಓದಿ ಮಾತಾಜಿ, ಅರ್ಥ ಆಗತ್ತೆ. ತುಂಬಾ ಚೆನ್ನಾಗಿದೆ ಪ್ರಭುಪಾದ್ರ ಭಾವಾರ್ಥ. ಸೊ ಎಲ್ಲವನ್ನ ಅಂದ್ರೆ ಇಲ್ಲಿ ಈ 2 hours ಅಲ್ಲಿ ಹೇಳಿಕ್ಕೆ ಕಷ್ಟ ಆಗತ್ತೆ. ಆದಷ್ಟು ಹೇಳಿಕ್ಕೆ ಟ್ರೈ ಮಾಡಿದೀನಿ ನನಗೆ ಗೊತ್ತಿರೋ ಅಷ್ಟು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾನು ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಅರ್ಥ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಅರ್ಥ ಆಯ್ತಾ?